ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಅಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನನ್ನ ಧ್ವನಿ ಕೇಳಿಸ್ತಾ ಇದೆ ಎಲ್ರಿಗೂ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೇಳಿಸ್ತಾ ಇದೆ ಪ್ರಭುಜಿ, ಕೇಳಿಸ್ತಾ ಇದೆ. ಓಕೆ, ಧನ್ಯವಾದಗಳು. ಓಕೆ, ಹರೇ ಕೃಷ್ಣ, ಎಲ್ರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯಕ್ಕೆ ಅಕ್ಷರ ಬ್ರಹ್ಮ ಯೋಗ ಅನ್ನುವಂಥದ್ದು. ಹರೇ ಕೃಷ್ಣ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಶೋದಾನಂದನ ವೃಜ ಜನ ರಂಜನ, ಯಮುನಾ ತೀರ ವನಚಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಹರಿನಾಮ ಸಂಕೀರ್ತನ ಕಿ ಜೈ, ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನಡೆದಿರಲ್ಲ ಭಕ್ತರಿಗೂ ಜೈ. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರು ಕಮಲಂ. ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಾಗರಪಗಣಾಸಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣ ಪಾದಂ ಸಾಗರದೂತ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಗತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೆ, ಹರೇ ರಾಮ 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 ಹರೇ ಹರೆ, ಹರೇ ಕೃಷ್ಣ 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 ಹರೇ ಹರೆ, ಹರೇ ರಾಮ 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 ಹರೇ ಹರೆ, ಹರೇ ಕೃಷ್ಣ 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 ಹರೇ ಹರೆ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ. ಸೊ ನಿನ್ನಿನ ಅಧ್ಯಾಯದ ಸಮರಿಯನ್ನ ನೋಡೋಣ. ನಿನ್ನಿನ ಅಧ್ಯಾಯದಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ ಅನ್ನುವಂಥದ್ದು. ಒಂದು ಸೆಕೆಂಡ್.
ಓಕೆ, ಒಂದು ಸೆಕೆಂಡ್. ಓಕೆ, ನಿನ್ನಿನ ಅಧ್ಯಾಯ ಭಕ್ತಿ ಯೋಗದ ಮೊದಲನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರುವಂತಹದ್ದು ಭಗವಂತ ಯಾರು, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸರಾಚರಂ. ಅಂದ್ರೆ ಎಲ್ಲದಕ್ಕೂ ಕಾರಣ ನಾನು, ನನ್ನ ಅಧ್ಯಕ್ಷತೆಯಲ್ಲಿಯೇ ಈ ಎಲ್ಲ ಪ್ರಪಂಚ ನಡೀತಾ ಇದೆ ಅನ್ನೋದನ್ನು ಅವನು ಹೇಳ್ತಾನೆ. ತಾನು ಯಾರು ಅನ್ನುವಂಥದ್ದನ್ನು ಹೇಳ್ತಾನೆ. ಅವನ ಶಕ್ತಿಗಳ ಬಗ್ಗೆ, ಹೇಗೆ ನೀರಿನ ಭೂಮಿಯ ಪರಿಮಳ, ನೀರಿನ ರುಚಿ, ಸೊ ಪ್ರತಿಯೊಂದು ತಾನು ಅನ್ನುವಂಥದ್ದು ಅಲ್ಲಿ ನಮಗೆ ಸ್ವಲ್ಪ ಅವನ ಶಕ್ತಿಗಳ ಬಗ್ಗೆ ಅವನು ಹೇಳ್ತಾನೆ. ಇನ್ನೂ ಹೆಚ್ಚಾಗಿ 10ನೇ ಅಧ್ಯಾಯದಲ್ಲಿ ಅವನ ಸಂಪತ್ತಿನ ಬಗ್ಗೆ, ಸಿರಿಯ ಬಗ್ಗೆ, ವೈಭವದ ಬಗ್ಗೆ ಅವನು ಇನ್ನೂ ಹೆಚ್ಚಾಗಿ ಹೇಳ್ತಾನೆ. ಆದರೆ ಇವತ್ತಿನ ಅಧ್ಯಾಯ, ನಿನ್ನಿನ ಅಧ್ಯಾಯದಲ್ಲಿ ಮತ್ತೆ ಕೊನೆಯದಾಗಿ ಹೇಳ್ತಾನೆ ಅವನು, ಮಾಮೇವಯೇ ಪ್ರಪದ್ಯಂತೆ, ಯಾರು ಮಾಯೆಯಿಂದ ಬಂಧನದಿಂದ ಬಿಡುಗಡೆಯಾಗಿ ನನಗೆ ಶರಣಾಗತರಾಗ್ತಾರೆ ಅವರು ಖಂಡಿತವಾಗಿ ನನ್ನ ಹತ್ರ ಬರ್ತಾರೆ. ಬೇರೆ ದೇವತೆಗಳನ್ನ ಯಾರು ಪೂಜಿಸ್ತಾರೆ, ಅಲ್ಪ ಬುದ್ಧಿಯವರು ಇತರ ದೇವತೆಗಳನ್ನ ಪೂಜಿಸ್ತಾರೆ. ಯಾಕೆಂದ್ರೆ ಅಲ್ಲಿಂದ ಪಡೆಯುವಂತಹ ಫಲವೂ ಸಹಿತ ಅಲ್ಪ. ಅದು ಅಂದ್ರೆ ಅದು ಶಾಶ್ವತವಾಗಿ ಇರುವಂತಹದ್ದಲ್ಲ. ಅದರಿಂದ ಅವನು ಹೇಳ್ತಾನೆ, ಆದರೆ ಎಲ್ಲವನ್ನು ಕೊಡುವವನು ತಾನು ಅನ್ನುವುದನ್ನು ಅವನು ಹೇಳ್ತಾನೆ. ಅದರಿಂದ ಎಲ್ಲವೂ ಬರುವುದು ಕೇಶವನಿಂದ, ಕೃಷ್ಣನಿಂದ ಅನ್ನುವಂತಹದನ್ನು ಅಲ್ಲಿ ಮತ್ತೆ ಹೇಳ್ತಾನೆ. ನಿರಾಕಾರತೆ ಬಗ್ಗೆ ಅಂದ್ರೆ ಅವನ ನಿರಾಕಾರ ಬ್ರಹ್ಮನ್ ಅನ್ನುವಂಥದ್ದು, ಬ್ರಹ್ಮಜ್ಯೋತಿ ಹೇಗೆ ಭಗವಂತನ ಸಾಕ್ಷಾತ್ಕಾರದ ಮೊದಲ ಹಂತ ಬ್ರಹ್ಮನ್ ಅಂತ. ಸೊ ದೇವತಾರಾಧನೆ ಮತ್ತೆ ಕೊನೆಗೆ ಹೇಳ್ತಾನೆ ಏನು, ಯಾರು ಈ 3 ಗುಣಗಳನ್ನ ಮೀರಿ ನನ್ನ ಹತ್ರ ಅಂದ್ರೆ ಮೀರ್ತಾರೆ, ಈ ಗುಣಗಳೇ ಕಾರಣ ಎಲ್ಲದಕ್ಕೂ ಅನ್ನುವಂಥದ್ದನ್ನು ಸಹಿತ ಅವನಲ್ಲಿ ಹೇಳ್ತಾನೆ. ಆದ್ರೆ ಗುಣಗಳನ್ನ ಮೀರಿ ಭ್ರಮೆಯಿಂದ ಭಕ್ತಿಯ ಕಡೆಗೆ ನಾವು ಹೋಗುವುದು ಹೇಗೆ ಅನ್ನುವಂಥದ್ದನ್ನ ಅವನು ಅಲ್ಲಿ ಹೇಳ್ತಾನೆ. ಕೊನೆಯದಾಗಿ ಹೇಳ್ತಾನೆ, ಯಾರು ನನ್ನ ಭಕ್ತಿಯನ್ನ ಮಾಡ್ತಾರೆ ಅವರು ಸಾವಿನ ಸಮಯದಲ್ಲಿ ನನ್ನನ್ನು ನೆನಪಿಸಿಕೊಳ್ತಾರೆ ಅನ್ನುವ ಮಾತನ್ನ ಹೇಳ್ತಾನೆ. ಸೊ ಅವನನ್ನ ಸಾವಿನ ಸಮಯದಲ್ಲಿ ನಾವು ಹೇಗೆ ನೆನಪಿಸಿಕೊಳ್ಳುವುದು ಅನ್ನುವಂತಹದ್ದು ಇವತ್ತು ಅರ್ಜುನನ ಪ್ರಶ್ನೆ. ಅವನು ಅದಕ್ಕೆ ಕೇಳ್ತಾನೆ. ಇವತ್ತು ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾನೆ ಈ ಅಧ್ಯಾಯದಲ್ಲಿ. ಈ ಭೌತಿಕ ಪ್ರಕೃತಿ ಅಂದರೆ ಏನು, ಈ ಪರಮಾತ್ಮ ಅಂದ್ರೆ ಯಾರು, ಮತ್ತೆ ಹೇಗೆ ಭಗವಂತನನ್ನ ಸಾವಿನ ಸಮಯದಲ್ಲಿ ನಾವು ನೆನಪಿಸಿಕೊಳ್ಳುವುದು, ಅದರ ಬಗ್ಗೆ ಅವನು ಪ್ರಶ್ನೆಯನ್ನ ಕೇಳ್ತಾನೆ. ಭಗವಂತ ಹೇಳ್ತಾನೆ, ಯೋಗ ಮಿಶ್ರಿತ ಭಕ್ತಿ, ಯೋಗ ಅಂದ್ರೆ ಪಡೆದುಕೊಳ್ಳುವಂತಹದ್ದು ಏನನ್ನಾದರೂ, ಅಂತಹ ಯೋಗ ಮಿಶ್ರಿತ ಭಕ್ತಿ ಅಂದ್ರೆ ನಾವು ಶಿಸ್ತುಬದ್ಧವಾಗಿ ಅಂದ್ರೆ ಏನು, ಪ್ರತಿನಿತ್ಯ ಬೆಳಗ್ಗೆ ಬೇಗ ಹೇಳುವಂತಹದ್ದು, ಭಗವಂತನ ಸೇವೆಯನ್ನು ಮಾಡುವಂಥದ್ದು, ಆ ರೀತಿಯಾಗಿ ಮಾಡ್ಕೊಳ್ತಾ ಅದು ಯೋಗ ಮಿಶ್ರಿತ ಭಕ್ತಿ. ಯೋಗ ಅಂದ್ರೆ ನಾವು ಯಮ ನಿಯಮಗಳ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿಯಾದಂತಹ ಯಮ ನಿಯಮಗಳು ಭಕ್ತಿ ಯೋಗದಲ್ಲಿಯೂ ಆಗುತ್ತೆ. ಅದು ಸಹಿತ ಶಿಸ್ತುಬದ್ಧ ರೀತಿಯಲ್ಲಿ ಆಗುವಂತಹದ್ದು. ಬೆಳಗ್ಗೆ ಹೇಳುವಂತಹದ್ದು, ಭಗವಂತನ ಆರತಿಯನ್ನು ಅಟೆಂಡ್ ಮಾಡುವಂತಹದ್ದು, ಅವನಿಗೋಸ್ಕರ ಅವನ ಪೂಜೆಯನ್ನ ಮಾಡುವಂತಹದ್ದು, ಮಂಗಳಾರತಿಯನ್ನ ಮತ್ತೆ ಜಪವನ್ನ ಮಾಡುವಂತಹದ್ದು, ಧ್ಯಾನ, ಹೀಗೆ ಹಲವಾರು ರೀತಿಯಲ್ಲಿ ಯೋಗ ಮಿಶ್ರಿತ ಭಕ್ತಿ ಆಗುತ್ತೆ. ಅದರಿಂದ ಆ ರೀತಿಯಾಗಿ ಭಗವಂತನನ್ನು ಸ್ಮರಿಸುವುದರಿಂದ ನಾವು ಖಂಡಿತವಾಗಿಯೂ ಅವನನ್ನ ಪಡೆಯುವ ಹಾದಿಯಲ್ಲಿ ಹೋಗಬಹುದು. ಅದರಿಂದ ಶುದ್ಧ ಭಕ್ತಿಯಲ್ಲಿ ಯಾವಾಗ ನಾವು ಪರಿಶುದ್ಧರಾಗ್ತೇವೆ, ಹೀಗೆ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ, ಕಲಿಯುಗದ ಯೋಗ ಧರ್ಮ ಹರಿನಾಮ ಸ್ಮರಣೆ, ನಾವು ಅದನ್ನು ಮಾಡಿದರೆ ನಮಗೆ ಅವನು ಕಾಪಾಡ್ತಾನೆ. ಯಾಕೆಂದ್ರೆ ಈ 4 ರೀತಿಯ ಭಕ್ತರು ಶರಣಾಗತರಾಗ್ತಾರೆ ಅನ್ನುವಂಥ ಅದನ್ನು ನಿನ್ನ ಅಧ್ಯಾಯದಲ್ಲಿ ಹೇಳ್ತಾನೆ. ಆರ್ಥೋ ಸುರಾರ್ಥಾರ್ಥಿ, ಅರ್ಥೋ ಜಿಜ್ಞಾಸುರಾರ್ಥಾರ್ಥಿ ಅಂತ, ಹೀಗೆ 4 ಜನ ರೀತಿಯವರು. ಜ್ಞಾನೀಚ ಭರತರ್ಷಭ ಅಂದ್ರೆ ಈ 4 ರೀತಿಯ ಜನ ಅವರಿಗೆ ಶರಣಾಗತರಾಗ್ತಾರೆ. ಅದೇ ರೀತಿಯಾಗಿ ಯಾರು ಮೂಢರು, ನರಾಧಮರು, ಅವರು ಭಗವಂತನಿಗೆ ಶರಣಾಗತಿ ಆಗುವುದಿಲ್ಲ ಅನ್ನುವುದನ್ನು ಸಹಿತ ಅವನು ಹೇಳ್ತಾನೆ. ಅದರಿಂದ ಯಾವ್ಯಾವ ಸಮಯದಲ್ಲಿ ಭಗವಂತನಿಗೆ ಶರಣಾಗ್ತಾರೆ, ದುಃಖದಲ್ಲಿರುವಂಥವರು, ಸಂಪತ್ತನ್ನು ಪಡೆಯುವಂಥವರು. ಸೊ ಇಲ್ಲಿ ಆ ರೀತಿ ಶರಣಾಗತರಾದ್ಮೇಲೆ ಅವರು ಶುದ್ಧ ಭಕ್ತಿಯಲ್ಲಿ ಹೇಗೆ ಭಗವಂತನನ್ನು ಸ್ಮರಿಸ್ತಾ ಭಗವತ್ ಪ್ರಾಪ್ತಿಯನ್ನ ಪಡೀತಾರೆ ಅನ್ನುವಂತಹದನ್ನು ನಾವು ಇವತ್ತು ನೋಡ್ಬೋದು. ಅವನು ತನ್ನ ಪ್ರಪಂಚದ ಬಗ್ಗೆ ಹೇಳ್ತಾನೆ, ಭೌತಿಕ ಪ್ರಪಂಚದ ಬಗ್ಗೆ ವ್ಯತ್ಯಾಸ ಹೇಳ್ತಾನೆ. ಈ 2 ಪ್ರಪಂಚ, ನಾವಿರುವಂತಹ ಈ ಭೌತಿಕ ಪ್ರಪಂಚ ಮತ್ತು ಭಗವಂತನಿರುವಂತಹ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ನಾವು ಇವತ್ತು ಸ್ವಲ್ಪ ತಿಳ್ಕೊಳ್ಬಹುದು.
ಅದರಿಂದ ಅವನ ಬಗ್ಗೆ ಶುದ್ಧವಾದ ಪರಿಶುದ್ಧವಾದ ಭಕ್ತಿಯನ್ನ ಮಾಡೋದರ ಮುಖಾಂತರ ನಾವು ಪರಮೋನ್ನತ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಈ ಭೌತಿಕ ಪ್ರಪಂಚದ ಈ ಒಂದು ಜಂಜಾಟಗಳಿಂದ ಮುಕ್ತಿಯನ್ನ ನಾವು ಪಡೆಯಬಹುದು ಅನ್ನುವುದನ್ನು ಸಹಿತ ಇವತ್ತಿನ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ. ಶ್ರೀಲ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ವಾಸುದೇವನೇ, ಯಜ್ಞವು ಮೇಲ್ಗಡೆದು ಅರ್ಜುನನು ಹೀಗೆ ಪ್ರಶ್ನಿಸಿದನು. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮಪುರುಷನೇ, ಯಾವುದು ಬ್ರಹ್ಮನು, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಹರೇ ಕೃಷ್ಣ. ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅರ್ಜುನ ಏನ್ ಪ್ರಶ್ನೆ ಕೇಳ್ತಾ ಇದ್ದಾನೆ? ಈಗ ಅವನು ಬ್ರಹ್ಮನ್ ಬಗ್ಗೆ ಹೇಳ್ತಾನೆ, ನಿರಾಕಾರ ಬ್ರಹ್ಮನ್ ಬಗ್ಗೆ ಹೇಳ್ತಾನೆ. ಆದ್ರಿಂದ ಅವನು ಕೇಳ್ತಾನೆ, ಈ ಬ್ರಹ್ಮನ್ ಅಂದ್ರೆ ಯಾವುದು, ಈ ಆತ್ಮ ಅಂದ್ರೆ ಯಾವುದು, ಕರ್ಮ ಅಂದ್ರೆ ಯಾವುದು, ಮತ್ತೆ ಈ ಐಹಿಕ ಅಭಿವ್ಯಕ್ತಿ ಯಾವುದು. ಐಹಿಕ ಅಭಿವ್ಯಕ್ತಿ ಅಂದ್ರೆ ಈ ಎಲ್ಲ ಸಕಲ ಚರಾಚರಗಳು ಒಂದರಲ್ಲಿಯೇ ಇದೆ, ಅದೆಲ್ಲ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಮತ್ತೆ ಈ ದೇವತೆಗಳು ಯಾರು, ಅದ್ರ ಬಗ್ಗೆ ಅವನು ಕೇಳ್ತಾನೆ. ಇದನ್ನ ನನಗೆ ವಿವರಿಸು ಅಂತ ಹೇಳ್ತಾನೆ. ಆಮೇಲೆ ಮುಂದೆ ಹೋಗಿ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ಹರೇ ಕೃಷ್ಣ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಇಲ್ಲಿ ಬಹಳ ಮುಖ್ಯ, ಯಜ್ಞದ ಪ್ರಭು ಯಾರು. ಯಜ್ಞ ಮಾಡ್ತೇವೆ ಅಂದ್ರೆ ಕಲಿಯುಗದ ಯಜ್ಞ ಜಪಯಜ್ಞ, ದ್ವಾಪರಾಯುಗದಲ್ಲಿ ಮೂರ್ತಿ ಪೂಜೆ ದೊಡ್ಡ ಯಜ್ಞ. ಅದಕ್ಕೂ ಮೊದಲು ದೊಡ್ಡ ಹವನ ಮಾಡ್ತಾ ಇದ್ರು, ಅಗ್ನಿಯನ್ನ ಹೊತ್ತಿಸಿ. ಆಮೇಲೆ ಅದಕ್ಕೂ ಮೊದಲು ತಪಸ್ಸನ್ನ ಮಾಡ್ತಾ ಇದ್ರು. ಇವೆಲ್ಲ ಯಜ್ಞ, ಭಗವಂತನಿಗಾಗಿ ಮಾಡುವಂತಹ ಯಜ್ಞ. ಯಜ್ಞದಲ್ಲಿಯೇ ಯಜ್ಞದಾನ ತಪಸ್ಸುಗಳನ್ನ ನಾವು ಯಾವಾಗಲೂ ಮಾಡಬೇಕು ಅನ್ನುವಂಥದ್ದನ್ನ ಭಗವಂತ ಹೇಳ್ತಾನೆ. ಅದರಿಂದ ಇಲ್ಲಿ ಕೇಳ್ತಾನೆ, ಆ ಯಜ್ಞದ ಪ್ರಭು ಯಾರು, ಯಾರಿಗೆ ಸೇರ್ಬೇಕು ಮಾಡುವ ಯಜ್ಞಗಳೆಲ್ಲ ಅನ್ನುವಂಥದ್ದು. ಅದರಿಂದ ಈ ನಿಷ್ಕಾಮ ಕರ್ಮವೂ ಸಹಿತ ಒಂದು ಯಜ್ಞವೇ. ನಿಷ್ಕಾಮ ಕರ್ಮ ಯೋಗದಲ್ಲಿ ಕಾಮರಹಿತವಾದಂತಹ ಕರ್ಮ ಮಾಡ್ತೀವಲ್ಲ, ಅದು ಸಹಿತ ಅವನ ಸೇವೆ ಅಂತ ಮಾಡುವಂತಹದ್ದು, ಅದು ಸಹಿತ ಒಂದು ಯಜ್ಞವೇ. ಅದರಿಂದ ಅವನು ಕೇಳ್ತಾನೆ, ಯಜ್ಞ ಎಲ್ಲ ಯಾರಿಗೋಸ್ಕರ ಮಾಡುವುದು, ಆ ಯಜ್ಞದ ಪ್ರಭು ಯಾರು, ಯಾರಿಗೆ ಸಂದಾಯ ಆಗುತ್ತೆ. ಅವನು ಪ್ರತಿಯೊಬ್ಬರ ದೇಹದಲ್ಲಿ ಇರ್ತಾನೆ ಅಂತ ಕೇಳಿದಾನೆ. ಅವನು ಹೇಗಿರ್ತಾನೆ ಪ್ರತಿಯೊಬ್ಬರ ದೇಹದಲ್ಲಿ? ಯಜ್ಞದ ಪ್ರಭು ಅಂದ್ರೆ ಪರಮಾತ್ಮನ ಬಗ್ಗೆ ಹೇಳ್ತಾನೆ. ಮತ್ತೆ ಈ ಭಗವಂತನ ಸೇವೆಯಲ್ಲಿರುವಂಥವರು ಸಾಯುವಾಗ ನಿನ್ನನ್ನು ಹೇಗೆ ಸ್ಮರಿಸ್ತಾರೆ ಅಂತಹ ಪ್ರಶ್ನೆಯನ್ನು ಅವನು ಕೇಳ್ತಾನೆ. ಅದಕ್ಕೆ ಭಗವಂತ ಕೃಷ್ಣ ಉತ್ತರ ಕೊಡ್ತಾನೆ. ಮೊದಲನೇದಾಗಿ ಬ್ರಹ್ಮನ ಬಗ್ಗೆ ಕೇಳ್ತಾನೆ. ಅವನು ಬ್ರಹ್ಮನ್ ಅನ್ನುವಂತಹದ್ದು ಜೀವಾತ್ಮ. ಇಲ್ಲಿ ಬ್ರಹ್ಮನ್ ಅನ್ನುವಂಥದ್ದು ಭಗವಂತನ ನಿರಾಕಾರ ರೂಪವೂ ಹೌದು, ಪರಮಾತ್ಮನೂ ಹೌದು, ಮತ್ತು ಜೀವಾತ್ಮನೂ ಹೌದು. ಆತ್ಮ ಅನ್ನುವಂಥದ್ದು ಸಹಿತ ಬ್ರಹ್ಮನ್ ಅಂತಾನೆ ಹೇಳ. ಈ ಭೌತಿಕ ಪ್ರಕೃತಿಗೂ ಸಹಿತ ಬ್ರಹ್ಮನ್ ಅಂತ ಕರೀತಾರೆ. ಅದರಿಂದ ಈ ಬ್ರಹ್ಮನ್ ಅನ್ನುವಂತಹದ್ದು ಭಗವಂತನ ತಟಸ್ಥ ಶಕ್ತಿ. ಅದರಿಂದ ಈ ಬ್ರಹ್ಮನ್ ಅಂದ್ರೆ ಯಾರು ಅಂತ ಕೇಳಿದ್ದಕ್ಕೆ ಅವನು ಹೇಳ್ತಾನೆ, ಇವೆಲ್ಲ ನಾಶವಿಲ್ಲದ ಜೀವಾತ್ಮ. ಈ ಜೀವಾತ್ಮ ಅನ್ನುವಂತಹದ್ದು ನಾಶವೇ ಆಗುವುದಿಲ್ಲ. ಈ ಜೀವಿಗಳು ನಾವು ಶಾಶ್ವತವಾಗಿ ಒಂದು ಆತ್ಮವಾಗಿ ನಾವು ಯಾವಾಗಲೂ ಇರ್ತೇವೆ, ನಾಶವಾಗದೇ ಇರುವಂಥವರು ನಾವು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಆಧ್ಯಾತ್ಮ ಅಂದ್ರೆ ನಮ್ಮ ನಿಜವಾದ ಸ್ವರೂಪ ಯಾವುದು, ಈ ಆತ್ಮದ ನಿಜವಾದ ಸ್ವರೂಪ ಯಾವುದು? ಹಾಗಿದ್ರೆ ಆತ್ಮದ ನಿಜವಾದ ಸ್ವರೂಪ ಸತ್ ಚೇತ್ ಆನಂದ ಆಧ್ಯಾತ್ಮಿಕವಾಗಿ ಇರುವಂತಹದ್ದು, ಭಗವಂತನ ಸೇವೆಯಲ್ಲಿ ನಿರತರಾಗಿರುವಂತಹದ್ದು. ಅವನ ಸೇವೆ ಮಾಡುವುದೇ ಆತ್ಮದ ನಿಜವಾದ ಸ್ವರೂಪ, ಆಧ್ಯಾತ್ಮ. ಅದರಿಂದ ಈ ಕರ್ಮ ಅನ್ನೋದಕ್ಕೆ ಭೌತಿಕ ದೇಹಕ್ಕೆ ಈಗ ಶರೀರ ಬೆಳಿಬೇಕಲ್ಲ, ಅದಕ್ಕೋಸ್ಕರ ತಿನ್ನೋದು, ಉಣ್ಣುವುದು, ನಿದ್ರೆ, ಅಥವಾ ಏನೋ ಸಂತಾನೋತ್ಪತ್ತಿಯ ಕೆಲಸ, ಆಹಾರ, ನಿದ್ರೆ, ಭಯ, ಮೈಥುನ, ನಮ್ಮನ್ನು ನಾವು ರಕ್ಷಣೆ, ಇದೆಲ್ಲ ಶರೀರಕ್ಕೋಸ್ಕರ ಮಾಡುವಂತಹ ಕೆಲಸ. ಅದರಿಂದ ಅಂತಹ ಕರ್ಮ, ಅದು ಕರ್ಮ ಅಂತ ಕರೆಸ್ಕೊಳ್ಳುತ್ತೆ, ಕರ್ಮಕಾಂಡ. ಅದರಿಂದ ನಮಗೆ ಫಲಗಳು ಸಿಗತ್ತೆ. ಅಧಿಭೂತ ಅಂದ್ರೆ ಈ ಭೌತಿಕ ಪ್ರಕೃತಿ. ಈ ಭೌತಿಕ ಪ್ರಕೃತಿ ಈ ಜೀವಗಳಿಗೆ ಆಸರೆ ಆಗಿರುವಂತಹದ್ದು, ಪಂಚಭೂತಗಳಿಂದ ಆಗಿರುವಂತಹದ್ದು. ಅಧಿದೈವ ಅಂದ್ರೆ ಎಲ್ಲವನ್ನ ಒಳಗೊಂಡಿರುವಂತಹ ಎಲ್ಲಾ ದೇವತೆಗಳನ್ನೂ ಸೇರಿ
ಒಳಗೊಂಡಿರುವಂತಹ ಅವನ ವಿರಾಟ ರೂಪ, ಭಗವಂತನ ವಿರಾಟ ರೂಪ, ವಿಶ್ವರೂಪ, ಅದನ್ನ ಅಧಿದೈವ ಅಂತ ಕರೀತಾರೆ ಅಂತ ಹೇಳ್ತಾನೆ. ಅಧಿಯಜ್ಞ ಅಂದ್ರೆ ಯಜ್ಞದ ಭೋಕ್ತ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೌಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃತ್ಯತಿ ಅಂತ ಅವನು ನಮ್ಗೆ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಜ್ಞಾತ್ವಾ ಮಾಂ ಶಾಂತಿ ಮೃತ್ಯು, ಶಾಂತಿ ಮಂತ್ರದಲ್ಲಿ. ಸೊ ಆದ್ರಿಂದ ಅಂತಹ ಅಧಿಯಜ್ಞ ಅವನು ಪರಮಾತ್ಮ, ಯಜ್ಞದ ಭೋಕ್ತಾರ, ಅವನಿಗೆ ಸೇರ್ಬೇಕು ಪ್ರತಿಯೊಂದನು. ಪರಮಾತ್ಮ ಅಂದ್ರೆ ಭಗವಂತನ ಸಾಕ್ಷಾತ್ಕಾರದ 2ನೇ ಹಂತ. ಅಸ್ಪಷ್ಟ ರೂಪದಲ್ಲಿ ಇರ್ತಾನೆ, ಚತುರ್ಭುಜನಾಗಿ ಪ್ರತಿಯೊಬ್ಬರ ಶರೀರದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಅವನು ವಾಸವಾಗ್ತಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಯಜ್ಞ ಅವನು ಇರುವುದು ಎಲ್ಲರ ಹೃದಯದಲ್ಲಿ. ಸಾವಿನ ಸಮಯದಲ್ಲಿ ಕೃಷ್ಣನನ್ನ ಹೇಗೆ ನಾವು ಪಡೆಯಬಹುದು? ಯಾಕೆಂದ್ರೆ ಈಗ ನಾವು ಏನನ್ನಾದ್ರೂ ಇಲ್ಲಿ ಯಾರಾದ್ರೂ ಸಿಂಗರ್ಸ್, ಡಾನ್ಸರ್ಸ್ ಅಥವಾ ಯಾವ್ದಾದ್ರು ಒಂದು ಆರ್ಟ್ ಕ್ರಾಫ್ಟ್ಸ್ ಅಥವಾ ಟ್ಯಾಲೆಂಟೆಡ್ ಪರ್ಸನ್ ಯಾವ್ದಾದ್ರು ಒಂದು ಸ್ಕಿಲ್ ಅಲ್ಲಿ ಇದ್ದೀರಾ? ನೀವು ಯಾರಾದ್ರೂ ಸಿಂಗರ್, ಡಾನ್ಸರ್ ಎಲ್ಲ ಇದ್ದೀರಾ ಯಾರಾದ್ರೂ ಇಲ್ಲಿ? ಹರೇ ಕೃಷ್ಣ. ಇದ್ದೀವಿ ಐಶ್ವರ್ಯ. ಪ್ರಭುಜಿ. ಹಾ ಇದೀವಿ ಪ್ರಭುಜಿ. ಹಾ. ಸೊ ಮಾತಾಜಿ, ನೀವು ಏನ್ ಸಿಂಗಿಂಗ್ ಮಾಡ್ತೀರಾ? ಏನ್ ಮಾಡ್ತೀರಾ? ಡಾನ್ಸ್ ಸಂಗೀತ ಯಾವ್ದು ಅಭ್ಯಾಸ. ಹಾ, ತಬಲಾ ಬಾರಿಸ್ತೀರಾ? ಸಂಗೀತ ಅಭ್ಯಾಸ. ಸಂಗೀತ ಅಭ್ಯಾಸ ಮಾಡ್ತೀರಾ? ಮಾತಾಜಿ, ಹಾಡ್ತೀರಾ ನೀವು? ಹಾ, ಹೌದು. ಈಗ ನಿಮ್ಗೆ ಯಾವ್ದಾದ್ರು ಪ್ರೋಗ್ರಾಮ್ ಎಲ್ಲ ಕೊಡ್ಲಿಕ್ಕೆ ಹೋಗ್ತೀರಲ್ಲ? ಇಲ್ಲ ಇನ್ನ ಅಷ್ಟು ಬೆಳೆದಿಲ್ಲ ಪ್ರಭುಜಿ. ಅಲ್ಲಲ್ಲ, ಓಕೆ. ಈಗ ಸಪೋಸಿಂಗ್ ಪ್ರೋಗ್ರಾಮ್ ಕೊಡ್ಬೇಕು ಅಂದ್ರೆ ನೀವು ಬೆಳೆದಿಲ್ಲ ಅಂತ ಹೇಳ್ತೀರಾ. ಯಾಕೆ ಬೆಳೆದಿಲ್ಲ ಅಂತ ಹೇಳ್ತೀರಾ ಅಂದ್ರೆ ನಿಮ್ಗೆ ಅಷ್ಟು ಪ್ರಾಕ್ಟೀಸ್ ಇನ್ನೂ ಆಗಿಲ್ಲ ಅನ್ನುವಂಥದ್ದು ಅಲ್ವಾ? ಈಗ ಹೌದು, ನಿಮ್ಗೆ ಹೌದು. ಪ್ರೋಗ್ರಾಮ್ ಕೊಡ್ಬೇಕು ಅಂದ್ರೆ ನಿಮ್ಗೆ ಅಷ್ಟು ಹಾ. ಪ್ರಾಕ್ಟೀಸ್ ಆಗ್ಬೇಕಾಗತ್ತೆ ಅಲ್ವಾ? ನೀವು ಸತತವಾಗಿ ಅದನ್ನ ಮಾಡಿದಾಗ ನೀವು ಹೌದು. ಒಂದಿನ ಪ್ರೋಗ್ರಾಮ್ ಕೊಡ್ಲಿಕ್ಕೆ ರೆಡಿ ಆಗ್ತೀರಾ ಅಲ್ವಾ? ಹೌದು ಅದೇ ಪ್ರಭುಜಿ. ರೀತಿಯಾಗಿ ಭಗವಂತನನ್ನ ನಾವು ಪಡೆಯಬೇಕು. ಸಾವಿನ ಸಮಯದಲ್ಲಿ ನಾವು ಅವನನ್ನ ನೆನಪಿಸಿಕೊಳ್ಬೇಕು ಅಂದ್ರೆ, ಈಗ ಕೆಲವರು ಹೇಳ್ತಾರೆ ಸಾವು ಅಂದ್ರೆ ಎಲ್ಲ ಆಗೋಯ್ತಂತ, ಸಾವಿನ ಸಮಯದಲ್ಲಿ ದುಃಖ ಪಡ್ತಾರೆ ಜನ. ಆದ್ರೆ ಅರ್ಜುನನಿಗೆ ಭಗವಂತ ಹೇಳ್ತಾನೆ, 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಧೀರನಾದವನು ಇದಕ್ಕೆ ಅವನು ದುಃಖ ಪಡುವುದಿಲ್ಲ. ಅವನು ಅದಕ್ಕೆ ಸಹಾನುಭೂತಿಯ ಬಗ್ಗೆ ಹೇಳಿದಾಗ ಅವನು ಹೇಳ್ತಾನೆ, ಧೀರನಾದವನು ಎಲ್ಲಿಂದ ಬಂತು ನಿಂಗೆ ಕೇಶ್ವರ? ಈ ಸಾವು ಅನ್ನುವಂತಹದ್ದು ಪ್ರತಿಯೊಬ್ಬರ ಜೀವನದ ಒಂದು ಪರೀಕ್ಷೆ ಅನ್ನುವಂತಹದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅದರಿಂದ ಸಾವಿನ ಸಮಯದಲ್ಲಿ ನಾವು ಭಗವಂತನ ನೆನಪು ಮಾಡ್ಕೊಳ್ಬೇಕು. ಅದು ನಿಜವಾದ ಜೀವನದ ಉದ್ದೇಶ. ಆದ್ರೆ ನಾವು ಇಂದ್ರಿಯ ತೃಪ್ತಿಯ ಕೆಲಸಗಳನ್ನ ಮಾಡಿಕೊಂಡು ಸಾವಿನ ಸಮಯದಲ್ಲಿ ಭಗವಂತನನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಆಗತ್ತಾ? ಏನ್ ಹೇಳ್ತೀರಾ? ಸಾವಿನ ಸಮಯದಲ್ಲಿ ನಾವು ಭಗವಂತನ ನೆನಪು ಮಾಡ್ಕೊಳ್ಳಿಕ್ಕೆ ಆಗತ್ತಾ? ಆಗುತ್ತೆ ಪ್ರಭುಜಿ. ಹೇಗೆ? ಯಾವಾಗ್ಲೂ ನಾವು ಅವ್ರನ್ನೇ ಧ್ಯಾನ ಮಾಡ್ತಾ ಅವ್ರನ್ನ ಒಂದು ಭಗವಂತನನ್ನ ಪೂರ್ತಿಯಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಕೃಷ್ಣನನ್ನ ಧ್ಯಾನಿಸಬಹುದು. ಅದನ್ನ ಬಿಟ್ಟು ನಾವು ನಮ್ಮದೇ ಆದ ಸ್ವಂತ ಇಂದ್ರಿಯ ತೃಪ್ತಿಯ ಹಿಂದೆ ಹೋದಾಗ ನಾವು ಭಗವಂತ ನಮಗೆ ನೆನಪಾಗ್ತಾನ? ಸೊ ಅದನ್ನ ನೋಡೋಣ ಮುಂದೆ ಭಗವಂತ ಹೇಗೆ ಹೇಳ್ತಾನೆ, ಹೇಗೆ ಅವನನ್ನು ನೆನಪಿಸಿಕೊಳ್ಳುವುದು ಅನ್ನುವಂಥದ್ದು. ಶ್ರೀ ಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಚಿತ. ಹರೇ ಕೃಷ್ಣ. ಜಯ ಸಾಯಿ ಮಾತಾಜಿ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಹರೇ ಕೃಷ್ಣ ಪ್ರಭು. ಅದರಿಂದ ಜೀವ ಭೌತಿಕ ಶರೀರ ಬೆಳಿಬೇಕು, ಅದಕ್ಕೆ ಊಟ ಮಾಡಬೇಕು, ತಿನ್ಬೇಕು, ಉಣ್ಬೇಕು, ಅದೆಲ್ಲ ಮಾಡ್ಬೇಕಾಗತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಅದಕ್ಕೆ ಯಾವ ರೀತಿಯಾಗಿ ಅಂದ್ರೆ ನಾವು ಭಗವಂತನ ಸ್ಮರಣೆಯಲ್ಲಿದ್ದಾಗ ನಾವು ಅವನಿಗೆ ಅರ್ಪಿಸಿ ಅದನ್ನ ಪ್ರಸಾದ ರೂಪದಲ್ಲಿ ನಾವು ಸ್ವೀಕಾರ ಮಾಡ್ತೇವೆ. ಅದರಿಂದ ಅದು ಕರ್ಮ ಅಂತ ಕರೆಸ್ಕೊಳ್ಳುತ್ತೆ. ಜೀವಿಯ ಬೆಳವಣಿಗೆಗೆ ಬೇಕಾಗಿರುವಂತಹ ಹಂತ. ಮತ್ತೆ ಜ್ಞಾನದ ಬೆಳವಣಿಗೆ, ಶರೀರದ ಬೆಳವಣಿಗೆ, ಅದಕ್ಕೆಲ್ಲ ನಾವು ಕರ್ಮ ಮಾಡಲೇಬೇಕಾಗತ್ತೆ. ಅದರಿಂದ ಅಂತಹ ಕರ್ಮಗಳು, ಅದನ್ನ ಕರ್ಮ ಅಂತ ಇಲ್ಲಿ ಕರೀತಾನೆ. ಆದ್ರೆ ಬ್ರಹ್ಮನ್ ಅಂದ್ರೆ ನಿತ್ಯ ಸ್ವಭಾವ. ಮತ್ತು ಬ್ರಹ್ಮನ್ ಅಂದ್ರೆ ಯಾರು ಅಂತ ಕೇಳಿದಾಗ ಅವಿನಾಶಿಯಾದ ದಿವ್ಯ ಜೀವಿ. ಆ ಜೀವಿಯನ್ನು ಸಹಿತ ದಿವ್ಯ ಜೀವಿ ಅಂತ ಕರೀತಾನೆ. ಯಾಕೆಂದ್ರೆ ಯಾರು ಈ 3 ಗುಣಗಳನ್ನ ಮೀರ್ತಾರೆ, ಯಾರು ಪಾಪರಹಿತರಾಗ್ತಾರೆ, ಪಾಪಗಳು ಹೋದ್ಮೇಲೆ ಪೂರ್ತಿಯಾಗಿ ಅವನು ದಿವ್ಯ ಜೀವಿ ಆಗ್ತಾನೆ. ಅವನು ತನ್ನ ಮೂಲ ಸ್ಥಿತಿಗೆ ಮರಳ್ತಾನೆ. ಜೀವಿ ಅಂದ್ರೆ ಆತ್ಮ. ಅದು ಸಚ್ ಚಿತ್ ಆನಂದ.
ಸತ್ ಅಂದ್ರೆ ಯಾವಾಗಲೂ ಶಾಶ್ವತವಾಗಿರುವಂತಹದ್ದು. ಚಿತ್ ಅಂದ್ರೆ ಎಲ್ಲ ಜ್ಞಾನವನ್ನು ಹೊಂದಿರುವಂತಹದ್ದು. ಆನಂದ ಅಂದ್ರೆ ಯಾವಾಗಲೂ ಆನಂದದಲ್ಲಿ ಇರುವಂತಹದ್ದು. ಸಕಲ ಜ್ಞಾನವನ್ನ ಹೊಂದಿ ಪರಿಪೂರ್ಣವಾಗಿರುವಂತಹದ್ದು ಅದು ಜೀವಿಯ ಒಂದು ಲಕ್ಷಣ. ಅದರಿಂದ ಅದನ್ನು ಸತ್ ಚಿತ್ ಆನಂದ ಅದರ ನಿಜವಾದ ಸ್ವರೂಪ ಅದನ್ನ ಇಲ್ಲಿ ಹೇಳ್ತಾನೆ. ಆಧ್ಯಾತ್ಮ ಮತ್ತು ಆತ್ಮ ಎಂದು ಕರೆಯುತ್ತಾರೆ. ನಿತ್ಯ ಸ್ವಭಾವ ಆಧ್ಯಾತ್ಮ. ಆತ್ಮ, ಆಧ್ಯಾತ್ಮ ಅಥವಾ ಆತ್ಮ ಅಂತ ಇಲ್ಲಿ ಹೇಳ್ತಾನೆ. ನಿತ್ಯ ಸ್ವಭಾವ, ಯಾವಾಗಲೂ ಹರಿ ಸೇವೆಯನ್ನ ಮಾಡುವಂತಹದ್ದೇ ಆತ್ಮದ ನಿಜವಾದ ಏನು ಸ್ವಭಾವ. ಆದರೆ ಭೌತಿಕ ಪ್ರಪಂಚದಲ್ಲಿ ಮಾಯೆಯ ಬಲೆಗೆ ಸಿಲುಕಿ, ಮಹಾಮಾಯೆಯ ಬಲೆಯಲ್ಲಿ ಸಿಲುಕಿ ಆತ್ಮ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹದ್ದು. ಅದರಿಂದ ನಾವು ಆತ್ಮವನ್ನ ಉದ್ಧಾರ ಮಾಡ್ಕೋಬೇಕು. ಯಾವಾಗಲೂ ಹೇಳ್ತೇವಲ್ವಾ, ಆತ್ಮಹತ್ಯೆ ಅಂತ ಒಂದು ಮಾತಾಡ. ಆತ್ಮಕ್ಕೆ ಯಾವಾಗಲೂ ಹತ್ಯೆ ಅನ್ನುವಂಥದ್ದಿಲ್ಲ. ಈ ಆತ್ಮಹತ್ಯೆಯ ವಿಷಯ ಯಾಕೆ ಬರುತ್ತೆ ಅಂದ್ರೆ, ಉದಾಹರಣೆಗೆ ನಾವು ಈಗ ನಮ್ಮ ಆಯುಷ್ಯ, ಭಗವಂತ ಕೊಟ್ಟಿರುವಂತಹ ಆಯುಷ್ಯ ಒಂದು 70 ವರ್ಷ ಇದೆ ಅಂತ ಇಟ್ಕೊಳ್ಳಿ, ಅಲ್ಲ 100 ವರ್ಷ ಇದೆ ಅಂತ ಇಟ್ಕೊಳ್ಳಿ. ಆದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಈ ಮಾಯೆಯ ಪ್ರಭಾವದಿಂದ ಖಿನ್ನತೆಗೆ ಒಳಗಾಗಿ ಒಬ್ಬ 40-45 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅಂದ್ರೆ ಆ ಶರೀರವನ್ನ ಫೋರ್ಸಿಬಲಿ ಆತ್ಮವನ್ನ ಆ ಶರೀರದಿಂದ ಬಿಡುಗಡೆಗೊಳಿಸುವಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ಇನ್ನೂ 45 ವರ್ಷಕ್ಕೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡು ಇನ್ನು 55 ವರ್ಷ ಆ ಆತ್ಮಕ್ಕೆ ಶರೀರ ಸಿಗದೇ ಇರಬಹುದು. ಪ್ರೇತಾತ್ಮವಾಗಿ ಅದು ಅಲೆಯಬಹುದು. ಅಂತಹ ಒಂದು ಪರಿಸ್ಥಿತಿ ಬರುತ್ತೆ. ಆದ್ರೆ ಆತ್ಮಕ್ಕೆ ಶರೀರ ಇಲ್ಲದೆ ಇದ್ರೆ ಬದುಕಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ. ಆತ್ಮಕ್ಕೆ ಶರೀರ ಬೇಕೇ ಬೇಕು. ಒಂದೇ ಭೌತಿಕ ಶರೀರ, ಒಂದೇ ಆಧ್ಯಾತ್ಮಿಕ ಶರೀರ. ಅದರಿಂದ ಈ ಆತ್ಮ ಅನ್ನುವಂತಹದ್ದು ನಿತ್ಯ ಸ್ವಭಾವ, ಅದರ ನಿಜವಾದ ಸ್ವಭಾವ ಸಚ್ಚಿದಾನಂದ ಆಧ್ಯಾತ್ಮ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ. ಅಧಿಭೂತಂ ಕ್ಷರೋಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂವರ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ ಸ್ವರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ, ಪ್ರಭುಜಿ ಅದು ಕಟ್ಟಾಗಿದೆ, ಪರಮಾತ್ಮನಿಂದ ಪ್ರತಿನಿಧಿತನಾದ. ಒಂದ್ ಸೆಕೆಂಡ್ ಕಾಣಿಸುತ್ತಾ? ಪ್ರತಿನಿಧಿತನಾದ ನನಗೆ ಪರಮ ಪ್ರಭುವಿಗೆ ಯಜ್ಞದ ಪ್ರಭು ಎಂದು ಹೆಸರು. ಕೃಷ್ಣ ಹೇಳ್ತಾ ಇರುವಂತಹದ್ದು ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಅಂದ್ರೆ ಪರಮಾತ್ಮನಾಗಿ ಅವನೇ ಇರುವಂತಹವನು ಕೃಷ್ಣನೇ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅವನ ಗರ್ಭೋದಕ ಕ್ಷೀರೋದಕ ಶಾಹಿ ವಿಷ್ಣು ಅವನ ವಿಸ್ತರಣೆ. ಆ ವಿಸ್ತರಣೆ ಅವನು ಪರಮಾತ್ಮನಾಗಿ ಚತುರ್ಭುಜನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇರ್ತಾನೆ. ಅವನು ಸೂಕ್ಷ್ಮವಾಗಿ ಇರ್ತಾನೆ. ಆದರೆ ಅವನನ್ನು ನೋಡ್ಲಿಕ್ಕೆ ನಮಗೆ ಈ ಭೌತಿಕ ಕಣ್ಣುಗಳು ಸಾಧ್ಯವಿಲ್ಲ. ಈ ಚರ್ಮಚಕ್ಷು, ಅದರಿಂದ ನಾವು ಅದನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಭಕ್ತಿಯನ್ನು ಮಾಡಿದಾಗ ನಮಗೆ ದಿವ್ಯ ಚಕ್ಷು ಭಗವಂತ ಕೊಡ್ತಾನೆ. ಆಗ ನಮಗೆ ಪರಮಾತ್ಮನ ದರ್ಶನ ಆಗತ್ತೆ. ಅದು ಆಗಿರುವಂತಹದ್ದು ಧ್ರುವ ಮಹಾರಾಜನಿಗೆ. ಅವನು 6 ತಿಂಗಳು 6 ರೀತಿಯ ತಪಸ್ಸುಗಳನ್ನ ನಾರದರ ಸಹಾಯದ ಮೇರೆಗೆ ಅವನು ಮಾಡ್ತಾನೆ. ಆ ರೀತಿಯಾಗಿ ಮಾಡಿದ ಮೇಲೆ ಅವನು ಪರಮಾತ್ಮನನ್ನ ನೋಡ್ತಾ 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 ಕೊನೆಗೆ ಧ್ಯಾನ ಮಾಡ್ತಾ ಇರುವಾಗ ಪರಮಾತ್ಮ ಕಾಣಿಸೋದಿಲ್ಲ ಅವನಿಗೆ. ಪರಮಾತ್ಮ ಕಾಣಿಸೋದಿಲ್ಲ ಅಂತ ಅವನು ಕಣ್ಣು ಹೊಡೆದ್ರೆ ಎದುರುಗಡೆ ನಾರಾಯಣ ನಿಂತಿದ್ದ. ವಿಷ್ಣು ಅಥವಾ ನಾರಾಯಣ ಅಲ್ಲಿ ನಿಂತಿದ್ದ. ಸೊ ಅವನಿಗೆ ಶಂಖದಿಂದ ತಲೆಯ ಮೇಲೆ ಸ್ಪರ್ಶ ಮಾಡಿ ಎಲ್ಲಾ ವೇದಗಳ ಜ್ಞಾನ ಒಂದೇ ಸಲ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಈಗ ನಾವು ಇಂಟರ್ನೆಟ್ ಇಂದ ಏನು ಕಂಟೆಂಟ್ ಡೌನ್ಲೋಡ್ ಮಾಡ್ತೀವಿ ಆ ರೀತಿ ಭಗವಂತನ ಸ್ಪರ್ಶದಿಂದ ಎಲ್ಲ ಡೌನ್ಲೋಡ್ ಆಗತ್ತೆ ಅಲ್ಲಿ ಅವನಿಗೆ. ಸೊ ಅದು ಭಗವಂತ ಅಂದ್ರೆ ಆ ರೀತಿ. ಸೊ ಅವನು ಹೇಳ್ತಾನೆ ಭೌತಿಕ ಪ್ರಕೃತಿ ಅನ್ನೋದು ಸದಾ ಬದಲಾಗ್ತಾ ಇರುತ್ತೆ. ಇದು ಚೇಂಜಸ್ ಆಗುತ್ತೆ. ಇಲ್ಲಿ ಭೌತಿಕ ಪ್ರಕೃತಿಯಲ್ಲಿ ಹೇಗೆ ಜೀವಿಗಳು ಸಹಿತ ಬದಲಾಗ್ತಾ ಇರ್ತಾರೆ. ಯಾಕೆಂದ್ರೆ ಅವನು ಭಾವಿಸ್ತಾನೆ, ಏನು ಭಾವನೆಯನ್ನು ಹೊತ್ಕೊಂಡು ಹೋಗ್ತಾನೋ ಆ ಭಾವನೆಯ ಪ್ರಕಾರ ಅವನಿಗೆ ಶರೀರ ಸಿಗತ್ತೆ. ಈ ಒಂದು ಕಂಬಳಿ ಹುಳು ಸಹಿತ ಒಂದು ಉದಾಹರಣೆಯಾಗಿ ಶಿಲಾ ಪ್ರಭುಪಾದ ನಮ್ಗೆ ಇಲ್ಲಿ ಹೇಳ್ತಾರೆ. ಏನು ಈ ಕಂಬಳಿ ಹುಳು ಗೊತ್ತಿದೆಯಲ್ಲ ಎಲ್ರಿಗೂ?
ಗೊತ್ತಿದೆ ಹಾ. ಪರಮಪ್ರಭು. ಸೊ ಈ ಕಂಬಳಿ ಹುಳು ತಾನು ಚಿಟ್ಟೆ ಆಗ್ಬೇಕು ಚಿಟ್ಟೆ ಆಗ್ಬೇಕು ಚಿಟ್ಟೆ ಆಗ್ಬೇಕು ಅಂತ ಸದಾ ಆಲೋಚನೆ ಮಾಡತ್ತಂತೆ. ಅದು ಹಾಗೆ ಅದೇ ಜನ್ಮದಲ್ಲಿ ಅದು ಚಿಟ್ಟೆಯಾಗಿ ಬದಲಾವಣೆಯನ್ನು ಹೊಂದತ್ತೆ. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಇದೇ ರೀತಿಯಾಗಿ ಹಲವು ರೀತಿಯ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಯಾವಾಗಲೂ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಸೊ ನಾವು ಜೀವಿಗಳು ಸಹಿತ ಬದಲಾವಣೆಗಳನ್ನು ಹೊಂದುತ್ತೇವೆ. ನಾವು ಪ್ರಾಣಿಗಳಾಗ್ಬೋದು ಅಥವಾ ಪಕ್ಷಿಗಳಾಗ್ಬೋದು, ನಮ್ಮ ಭಾವನೆಗೆ ಅನುಗುಣವಾಗಿ. ಸೊ ಆ ರೀತಿಯಾಗಿ ಸೂರ್ಯಚಂದ್ರಂತ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ ರೂಪ ಅಧಿದೈವ ಅನ್ನುವಂಥದ್ದನ್ನು ಹೇಳ್ತಾನೆ. ಎಲ್ಲಾ ಶರೀರಧಾರಿಗಳ ಹೃದಯದಲ್ಲಿ ಪರಮಾತ್ಮನಿಂದ ಪ್ರತಿನಿಧಿಸಿದ ನನಗೆ ಪರಮಗೆ ಅಧಿಯಜ್ಞ, ಅವನು ಯಜ್ಞದ ಭೋಕ್ತಾರ. ಪರಮಾತ್ಮನಿಗೆ ಎಲ್ಲಾ ಯಜ್ಞವನ್ನ ಎಲ್ಲವೂ ಮಾಡುವುದು ಯಾರಿಗೋಸ್ಕರ? ನಾವು ಕೊನೆಗೆ ಕೃಷ್ಣಾರ್ಪಣ ಮಸ್ತು ಅಂತಾನೆ ಹೇಳ್ತೇವೆ. ಆದ್ರಿಂದ ನಾವು ಎಲ್ಲವೂ ಕೊನೆಯದಾಗಿ ಯಾವುದೇ ದೇವರಿಗೆ ಪೂಜೆಯನ್ನ ಮಾಡಿದರೂ ಸಹಿತ ನಿಜವಾಗಿ ಅದು ಸಲ್ಲುವಂತಹದ್ದು ಕೊನೆಯಲ್ಲಿ ಕೃಷ್ಣನಿಗೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅಂತಕಾಲೇ ಚ ಮಾಮೇವ ಸ್ಮರನ್ ಭಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. KS ಸರಳ ಮಾತಾಡಿ 1+. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ನನ್ನ ಸ್ವಭಾವವನ್ನು ಓಕೆ, ಹರೇ ಕೃಷ್ಣ. ಸೊ ಅಂತ್ಯಕಾಲದಲ್ಲಿ ಯಾರು ಭಗವಂತನನ್ನ ಸ್ಮರಿಸ್ತಾರೆ ಅವರು ಭಗವಂತನ ಸ್ವಭಾವವನ್ನ ಹೊಂದುತ್ತಾರೆ. ಭಗವಂತನ ಸ್ವಭಾವ ಸಚ್ಚಿದಾನಂದ, ಜೀವಿಯು ಸಹಿತ ಸಚ್ಚಿದಾನಂದ. ಸಾಯುವಾಗ ನೋಡಿ ಎಷ್ಟು ಸುಲಭ ಭಕ್ತಿ ಮಾರ್ಗ. ಸಾಯುವಾಗ ಭಗವಂತನನ್ನು ನೆನಪು ಮಾಡ್ಕೋಬೇಕು. ಆದ್ರೆ ಭಗವಂತ ಅಷ್ಟು ಸುಲಭವಾಗಿ ನೆನಪಾಗೋದಿಲ್ಲ. ಸಾಯುವ ಸಮಯದಲ್ಲಿ ನಮ್ಮ ಕಂಡೀಷನ್ ಯಾವ ತರ ಇರುತ್ತೆ ಗೊತ್ತಿಲ್ಲ. ಶರೀರ ಪೂರ್ತಿ ಕ್ಷೀಣವಾಗಿರುತ್ತೆ, ಕಫ ಬಿಗಿದಿರುತ್ತೆ ಹೃದಯದಲ್ಲಿ, ಅಥವಾ ಬಹಳ ಚಿಂತೆ ಇರುತ್ತೆ. ಓ, ಅಲ್ಲಿ ನಾನು ಇಷ್ಟು ದುಡ್ಡು ಇಟ್ಟಿದ್ದೇನೆ, ಅದು ಯಾರಾದ್ರೂ ತಿನ್ಕೊಂಡು ಹೋಗ್ಬಿಡ್ತಾರೋ ಏನೋ, ಇಲ್ಲ ಅದು ನನ್ನ ಮಗನಿಗೆ ಸೇರ್ಬೇಕು ಅಥವಾ ನನ್ನ ಮೊಮ್ಮಕ್ಕಳಿಗೆ ಸೇರ್ಬೇಕು ಅನ್ನುವಂಥ ಚಿಂತೆಗಳಿರುತ್ತೆ ಅಲ್ವಾ. ಹಲವು ಚಿಂತೆಗಳಿರುತ್ತೆ, ರೋಗದ ಚಿಂತೆ ಇರುತ್ತೆ. ಭಗವಂತನ ನೆನಪು ಎಲ್ಲಿಂದ ಆಗತ್ತೆ? ಸೊ ಅಂತಹ ಅಂತ್ಯಕಾಲದಲ್ಲಿ ಯಾರು ಭಗವಂತನನ್ನ ಸ್ಮರಿಸ್ತಾರೆ ಖಂಡಿತವಾಗಿ ಅವರು ಅವನ ಸ್ವಭಾವವನ್ನು ಹೊಂದುತ್ತಾರೆ. ಭೀಷ್ಮಾಚಾರ್ಯರು ನಿಮಗೆಲ್ಲ ಗೊತ್ತಿದೆ, ಅವರು ಇಚ್ಛಾಮರಣಿಗಳು. ಅವ್ರೇನ್ ಮಾಡ್ತಾರೆ, ಒಂದ್ಸಲ ಅಂದ್ರೆ ಶರಶೈಯಲ್ಲಿ ಅವ್ರು ಹೀಗೆ ಮಲಗಿದ್ದಾಗ ಉತ್ತರಾಯಣಕ್ಕಾಗಿ ಕಾಯ್ತಾ ಇರ್ತಾರೆ. ಪಾಂಡವರು ಯುದ್ಧವನ್ನ ಗೆಲ್ತಾರೆ. ಯಾಕೆಂದ್ರೆ ಅವರ ವಚನ ಏನಿತ್ತು, ಕುರು ಸಿಂಹಾಸನವನ್ನ ರಕ್ಷಣೆ ಮಾಡುವಂತಹದ್ದು. ಅದಕ್ಕೋಸ್ಕರ ಅವರು ಬ್ರಹ್ಮಚಾರಿಯಾಗಿಯೇ ಇರ್ತಾರೆ. ಕುರು ಸಿಂಹಾಸನವನ್ನ ರಕ್ಷಣೆ ಮಾಡುವುದು ಅವರ ಕರ್ತವ್ಯ. ಆದ್ರಿಂದ ಎಲ್ಲಿ ತನಕ ಕುರು ಸಿಂಹಾಸನ ಧರ್ಮದ ಕೈಯಲ್ಲಿ ಹೋಗೋದಿಲ್ವೋ ಅಲ್ಲೇ ತನಕ ಅವರು ಸಾಯುವುದೂ ಇಲ್ಲ. ಇಚ್ಛಾಮರಣಿ. ಅದರಿಂದ ಈಗ ಪಾಂಡವರು ಗೆದ್ದಿದ್ದಾರೆ, ಧರ್ಮ ಗೆದ್ದಿದೆ. ಯುಧಿಷ್ಠಿರನ ಪಟ್ಟಾಭಿಷೇಕ ನಡೀತಾ ಇದೆ ಕಾರ್ಯಕ್ರಮ. ಸೊ ಆ ರೀತಿ ಇರುವಾಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೀನು ರಥ ಹತ್ತು. ಮತ್ತೆ ಕೃಷ್ಣ ಸಾರಥಿಯಾಗಿ ರಥದಲ್ಲಿ ಕುಳಿತುಕೊಳ್ತಾನೆ. ಅರ್ಜುನ ಹೇಳ್ತಾನೆ, ಯುದ್ಧ ಎಲ್ಲ ಮುಗಿದಿದೆ, ಯಾಕೆ ನೀನು ಸಾರಥಿ ಆಗ್ಬೇಕು ಹೇಳು, ನಾನು ಇರ್ಬೇಕಾದದ್ದು ಆ ಜಾಗ, ನೀನು ಇಲ್ಲಿ ಕೂತ್ಕೋ ವಾಪಸ್ ಅಂತ ಹೇಳ್ತಾನೆ. ಆದ್ರೆ ಕೃಷ್ಣ ಹೇಳ್ತಾನಂತೆ, ನಾನು ನಿನ್ಗೆ ಆಮೇಲೆ ಹೇಳ್ತೇನೆ ಯಾಕೆ ಅಂತ, ನೀನು ಮೊದಲ ಹತ್ತು. ಮತ್ತೆ ಅವನು ಆ ಪಾರ್ಥನ ಸಾರಥಿಯಾಗಿ ಯಾರ ಮುಂದೆ ಹೋಗ್ತಾನೆ, ಮತ್ತೆ ಪಾಂಡವರಿಗೆ ಹೇಳ್ತಾನೆ, ಬನ್ನಿ ಎಲ್ಲರೂ ಹೋಗೋಣ. ಅವರಿಗೆ ಅವರು ಈಗ ಶರೀರ ಬಿಡುವ ಸಮಯ ಬಂದಿದೆ. ಸೊ ಹೋಗ್ತಾನೆ ಪಾರ್ಥ ಸಾರಥಿಯಾಗಿ ಭೀಷ್ಮಾಚಾರ್ಯರ ಮುಂದೆ ಹೋಗ್ತಾನೆ. ಭೀಷ್ಮಾಚಾರ್ಯರು 12 ಮಹಾಜನರಲ್ಲಿ ಒಬ್ಬರು. ಅವರು ಅಂತಿಂತವರಲ್ಲ, ಅವರು ಭಗವಂತನ ಶುದ್ಧ ಭಕ್ತರು, ಪರಿಶುದ್ಧ ಭಕ್ತರು. ಮತ್ತು ಭಗವಂತನನ್ನ ಯಾವಾಗಲೂ ಪಾರ್ಥ ಸಾರಥಿಯ ರೂಪದಲ್ಲಿ ಆರಾಧಿಸ್ತಾ ಇದ್ರು. ಅವರಿಗೆ ಅವನನ್ನು ನೋಡೋದು ಬಹಳ ಸಮಾಧಾನ, ಸಂತೋಷ ಕೊಡುವಂತಹ ವಿಷಯ ಆಗಿತ್ತು ಅವರಿಗೆ ಆರಾಧನೆ. ಯುದ್ಧ ಮಾಡ್ತಾ ಇದ್ರು ಸಹಿತ ಅವರು ಕೃಷ್ಣನನ್ನು ಆರಾಧಿಸ್ತಾ ಇದ್ರು. ಎದುರುಗಡೆ ಅವನನ್ನು ಸದಾ ಕಾಲ ನೋಡ್ತಾ ಇದ್ರು ಯುದ್ಧ ಭೂಮಿಯಲ್ಲಿ. ಸೊ ಅವನು ಹೋಗ್ತಾನೆ, ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಡು ಅರ್ಜುನನಿಗೆ ಹೇಳ್ತಾನೆ ಹೀಗೆ, ಅವರಿಗೆ ಪಾರ್ಥಸಾರಥಿಯ ರೂಪ, ಅವರು ಅದನ್ನೇ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಅವರ ಮರಣಶೈಲಿಯಲ್ಲಿ ಈಗ ಜೀವ ಬಿಡುವಂತಹ ಸಮಯ, ಆ ಪಾರ್ಥ ಸಾರಥಿಯ ರೂಪದಲ್ಲಿ ಅವರ ಎದುರುಗಡೆ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಆಮೇಲೆ ಹೇಳ್ತಾನೆ, ನೀವು ಈಗ ಧರ್ಮರಾಜನು ಇರ್ತಾನೆ ಅಲ್ಲಿ, ನೀವು ಧರ್ಮರಾಜನಿಗೆ
ಶಾಸ್ತ್ರಾಭ್ಯಾಸ ಮಾಡಬೇಕು. ಅಂದ್ರೆ ಕುರು ಸಿಂಹಾಸನವನ್ನ ಶಾಸ್ತ್ರೋಕ್ತವಾಗಿ ನೀವು ಅವನಿಗೆ ಹಸ್ತಾಂತರಿಸಬೇಕು. ಅಲ್ಲಿ ತನಕ ಅವರ ರಕ್ಷಣೆಯಲ್ಲಿತ್ತು, ಈಗ ಅದು ಧರ್ಮರಾಜನ ರಕ್ಷಣೆಗೆ ಹೋಗುತ್ತೆ. ಸೊ ಅಂತಹ ಸಮಯದಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಬಹಳ ಶರೀರ ಎಲ್ಲ ತುಂಬಾ ಅಂದ್ರೆ ವೇದನೆ ಇದೆ, ಆ ಬಾಣಗಳು ಚುಚ್ಚಿಕೊಂಡಿದ್ದಾವೆ, ತುಂಬಾ ನೋವಿದೆ, ನನ್ನ ಹತ್ರ ಆಗ್ತಾ ಇಲ್ಲ ಅಂತ ಕೃಷ್ಣ ಅವರಿಗೆ ಸ್ಪರ್ಶದಿಂದ ಶಕ್ತಿಯನ್ನು ಕೊಡ್ತಾನೆ, ಎಲ್ಲ ನೋವನ್ನ ಮರೆಸ್ತಾನೆ. ಆಮೇಲೆ ಅವರು ಅವನಿಗೆ ಅಭ್ಯಾಸವನ್ನ ಮಾಡ್ತಾರೆ. ಹಾಗೆ ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಹಾಗಿದ್ರೆ ಇಂತಹ ಕಲಿಯುಗದಲ್ಲಿ ಹೇಗೆ ಜನರು ಈ ಭೌತಿಕ ಪ್ರಪಂಚದಿಂದ ಪಾರಾಗಬಹುದು, ಹೇಗೆ ಅವರು ಈ ಕಷ್ಟಗಳನ್ನೆಲ್ಲ ಎದುರಿಸಬಹುದು? ಅಂತಹ ಸಮಯದಲ್ಲಿ ಅವರ ಬಾಯಿಯಿಂದ ವಿಷ್ಣು ಸಹಸ್ರನಾಮ ಬರುತ್ತೆ. ವಿಷ್ಣು ಸಹಸ್ರನಾಮವನ್ನು ಅವರು ಪಠಿಸ್ತಾರೆ. ಅಲ್ಲಿ ಹೇಳ್ತಾರೆ, ಹೀಗೆ ಧರ್ಮರಾಜನ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೀಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನುವಂತಹದನ್ನ ಹೇಳಿ ವಿಷ್ಣು ಸಹಸ್ರನಾಮ ಅವರ ಬಾಯಿಂದ ಅಲ್ಲಿ ಬರುತ್ತೆ. ಆ ರೀತಿಯಾಗಿ ಅವನು ಶರೀರ ತ್ಯಾಗವನ್ನ ಆಮೇಲೆ ಮಾಡ್ತಾರೆ. ಪೂರ್ತಿಯಾಗಿ ಅವರ ಕರ್ತವ್ಯ ಪೂರ್ಣವಾಗುವ ಹಾಗೆ ಕೃಷ್ಣ ಅಲ್ಲಿ ಅವರನ್ನ ಬಂದು ನೋಡ್ಕೊಳ್ತಾನೆ. ಅಂದ್ರೆ ಭಕ್ತರಿಗೆ ಎಷ್ಟು ಅವನು ಅಂದ್ರೆ ಅವನ ಭಕ್ತಿಯನ್ನ ಮಾಡೋದ್ರಿಂದ ಅವನು ಯಾವ ರೀತಿ ಭಕ್ತರಿಗೆ ಸ್ಪಂದಿಸ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಭಾರತ ಸಾರಥಿ ರೂಪದಲ್ಲಿ ಮತ್ತೆ ಬರ್ತಾನೆ ಮತ್ತು ಅವರ ಎಲ್ಲಾ ಅಂದ್ರೆ ಪ್ರತಿಜ್ಞೆಗಳಿದೆ ಎಲ್ಲ ಈಡೇರುವ ಹಾಗೆ ಅಲ್ಲಿ ಅವನು ನೋಡ್ಕೊಳ್ತಾನೆ. ಮತ್ತೆ ಕೊನೆಗೆ ಆ ಕುರು ಸಿಂಹಾಸನ ಅವರ ಜವಾಬ್ದಾರಿಯಲ್ಲಿಯೇ ಧರ್ಮರಾಜನಿಗೆ ಹಸ್ತಾಂತರ ಆಗಿ ಅವನು ನೋಡ್ಕೊಳ್ತಾನೆ. ಆದರೆ ಎಲ್ಲರಿಗೂ ಗೊತ್ತಿದೆ ನಮಗೆ ಸಾವು ಬರುತ್ತೆ ಅಂತ. ಆದರೆ ಪ್ರತಿಯೊಂದು ಜೀವಿ ಅವನು ಯಾವ ರೀತಿ ಬದುಕ್ತಾನೆ ಅಂದ್ರೆ ಈ ಸಾವಿನ ಬಗ್ಗೆ ತಯಾರಿನೇ ಮಾಡ್ಕೊಳ್ಳೋದಿಲ್ಲ. ಅಂತಹ ಒಂದು ಯಕ್ಷ ಪ್ರಶ್ನೆ ಇರುತ್ತೆ. 10ನೆಯ ಪ್ರಶ್ನೆ ಯಕ್ಷ ಅಂದ್ರೆ ಯಮಧರ್ಮರಾಜ ಯುಧಿಷ್ಠಿರನಿಗೆ ಕೇಳ್ತಾನೆ. ಅವರು ಅರಣ್ಯದಲ್ಲಿ ಈ ಅಜ್ಞಾತವಾಸದಲ್ಲಿ ಇರುವಾಗ ಹೀಗೆ ಹೋಗ್ತಾ ಇರುವಾಗ ಬ್ರಾಹ್ಮಣರ ವೇಷದಲ್ಲಿ ಅವರು ಹೋಗ್ತಾ ಇರ್ತಾರೆ. ಬಾಯಾರಿಕೆ ಆಗತ್ತೆ. ನಕುಲ ಸಹದೇವರು ಹೋಗ್ತಾರೆ ನೀರು ಕುಡಿಬೇಕು ಅಂತ. ಆ ನೀರು ಕುಡಿಲಿಕ್ಕೆ ಹೋದಾಗ ಅವರು ಅಲ್ಲಿ ಪ್ರಾಣತ್ಯಾಗ ಮಾಡಬೇಕಾಗತ್ತೆ. ಆಮೇಲೆ ಅವರನ್ನು ಹುಡುಕೊಂಡು ಇವನು ಅರ್ಜುನ ಹೋಗ್ತಾನೆ, ಅವನು ಸಹಿತ ಪ್ರಾಣತ್ಯಾಗ ಮಾಡ್ತಾನೆ. ಅವರು ಹುಡ್ಕೊಂಡು ಭೀಮ ಹೋಗ್ತಾನೆ, ಅವನು ಸಹಿತ ಪ್ರಾಣತ್ಯಾಗ ಮಾಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ದ್ರೌಪದಿಗೆ ಹೇಳ್ತಾನೆ ಧರ್ಮರಾಜ, ನೀನಿರು, ನಾನು ಸ್ವಲ್ಪ ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ. ಅವನು ಬರ್ತಾನೆ. ಅವನು ಬಾಯಾರಿಕೆಯಿಂದ ನೀರು ಕುಡಿಬೇಕು ಅನ್ನೋಷ್ಟರಲ್ಲಿ ಯಕ್ಷ ಕೇಳ್ತಾನಂತೆ. ಎಲ್ಲಾ ಪ್ರಶ್ನೆಗಳನ್ನ ಕೇಳಿ ಕೊನೆಯ 10ನೆಯ ಪ್ರಶ್ನೆ ಕೇಳ್ತಾನೆ, ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಯಾವುದು ಅಂತ. ಆ ಆಶ್ಚರ್ಯಕರ ಸಂಗತಿ ಯಾವುದು ಅಂತ ಅದಕ್ಕೆ ಧರ್ಮರಾಜನ ಉತ್ತರ ಏನಿರುತ್ತೆ, ಅವನು ಹೇಳ್ತಾನೆ, ನೀನು ಎಲ್ಲಾ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರೆ ನಿನ್ನ ಎಲ್ಲಾ ತಮ್ಮಂದಿರು ಮತ್ತೆ ಬದುಕ್ತಾರೆ, ಇಲ್ಲ ಅಂದ್ರೆ ನೀನು ಸಾಯ್ತೀಯ ಅಂತ. ಯಾಕೆಂದ್ರೆ ಧರ್ಮರಾಜನ ಪರೀಕ್ಷೆಯಲ್ಲಿ ಮಾಡ್ತಾ ಇದ್ದಾನೆ ಯಮಧರ್ಮರಾಜ. ಆದ್ರಿಂದ ಅವನು ಹೇಳ್ತಾನೆ ಈ ರೀತಿಯಾಗಿ ಆ 10ನೆಯ ಪ್ರಶ್ನೆಗೆ ಆಶ್ಚರ್ಯಕರ ಸಂಗತಿ ಯಾವುದು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾನೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಹಯಮಾಲಯಂ ಶೇಷಾಸ್ತಾವರಂ ಇಚ್ಛಂತಿ ಕಿಮಾಶ್ಚರ್ಯಮತಃ ಪರಂ. ಹರೇ ಕೃಷ್ಣ. ದೇವರಾಜ್ ಪೂಜಾರಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸಾವಿರಾರು ಜೀವಿಗಳು ಪ್ರತಿಕ್ಷಣವೂ ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗಿರುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿಯೆಂದರೆ ಇದೆ. ನಾವು ಸಾವಿಗೆ ತಯಾರಾಗದೇ ಇರುವಂತ ನಾವು ಮೂರ್ಖರು. ನಾವೇನ್ ತಿಳ್ಕೊಳ್ತೇವೆ, ನಾವು ಯಾವಾಗ್ಲೂ ಇಲ್ಲಿ ಬದುಕಲಿಕ್ಕಿದ್ದೇವೆ ಅಂತ ತಿಳ್ಕೊಳ್ತೇವೆ. ಆದ್ರೆ ಸಾವು ನಮ್ಮನ್ನ ಛಾಯೆಯ ರೂಪದಲ್ಲಿ ಹಿಂಬಾಲಿಸ್ತಾನೆ ಇರುತ್ತೆ. ಎನಿ ಟೈಮ್ ನಮ್ಮನ್ನ ಅದು ಎತ್ಕೊಂಡು ಹೋಗ್ಬೋದು. ನಮ್ಮ ಕಾಲ ಇದೆ. ಕಾಲ ಅಂದ್ರೆ ನಾವು 11ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಕಾಲ, ಭಗವಂತ ಹೇಗೆ ಎಲ್ಲದಕ್ಕೂ ಒಂದು ಕಾಲ ಅಂತ ಅನ್ನುವಂಥದ್ದು ಇದೆ ಅಂತ ನಾವು ಹೇಳ್ತೇವೆ. ಆ ರೀತಿಯಾಗಿ ನಮ್ಮ ಕಾಲ ಯಾವಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರಿಂದ ಆ ಕಾಲಚಕ್ರದಿಂದ ನಾವು ಹೊರಗೆ ಹೋಗ್ಬೇಕು. ಜನನ ಮರಣದ ಚಕ್ರದಿಂದ ಹೊರಗೆ ಹೋಗ್ಬೇಕಂದ್ರೆ ನಾವು ಸಾವಿಗೆ ತಯಾರಾಗಬೇಕು. ನಾವು ಯಾವತ್ತೂ ಸಾವಿಗೆ ತಯಾರಾಗೋದು ಇವತ್ತಿನಿಂದ. ನಮಗೆ ಸಾವು ಯಾವಾಗ ಬರುತ್ತೆ ಅಂತ ನಿಮಗೆ ಯಾರಿಗಾದ್ರೂ ಗೊತ್ತಿದೆಯಾ? ನೀವು ಯಾವಾಗ ನಮ್ಮ ಮರಣ ಯಾವಾಗ ಬರುತ್ತೆ ಅಂತ ಯಾರಾದ್ರೂ ಒಬ್ರು ಹೇಳಲಿಕ್ಕೆ? ಇವತ್ತಿಗೆ ಇನ್ನೊಂದು 5 ನಿಮಿಷದಲ್ಲಿ ಯಾರ್ದಾದ್ರೂ ಒಬ್ರು ಸಾವು ಬರ್ಬೋದು. ಇನ್ನೊಂದು 10 ನಿಮಿಷದಲ್ಲಿ ಯಾರ್ದಾದ್ರೂ ಒಬ್ರು ಸಾವು ಬರ್ಬೋದು. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ನಾವು ಎನಿ ಕ್ಷಣದಲ್ಲಿ ನಾವು ಸಾವಿಗೆ ತಯಾರಾಗಿರ್ಬೇಕು. ಎನಿ ಕ್ಷಣದಲ್ಲಿ. ಅಂದ್ರೆ ಅದು ನಮ್ಮ ಜೀವನದ ನಿಜವಾದ ಪರೀಕ್ಷೆ.
ಎಕ್ಸಾಮ್. ನಾವು ಅದು ನಮ್ಮ ಎಕ್ಸಾಮ್, ಸಾವು ಅನ್ನುವಂಥದ್ದು ನಮ್ಮ ಪರೀಕ್ಷೆ, ನಾವು ನಿಜವಾದ ಪರೀಕ್ಷೆ ಅದು. ಮತ್ತೆ ಇಡೀ ಜೀವನದಲ್ಲಿ ಬೇರೆ ಯಾವುದು ಪರೀಕ್ಷೆ ಅಲ್ಲ ನಮಗೆ. ಸಾವನ್ನ ನಾವು ಗೆದ್ರೆ, ಅದರಿಂದ ನಾವು ಸಾವನ್ನ ಗೆಲ್ಲಬೇಕು ಅಂತ ಹೇಳಿ, ಸಾವನ್ನ ನಾವು ಗೆಲ್ಲೋದು ಅಂದ್ರೆ ಏನು? ಹರಿನಾಮ ಸ್ಮರಣೆಯನ್ನ ಮಾಡಿ, ಹರಿಭಕ್ತಿಯನ್ನ ಮಾಡಿ, ಅವನನ್ನ ನಾವು ಧ್ಯಾನಿಸಿಕೊಳ್ಳುವಂತಹ ಆ ಒಂದು ಅಂದ್ರೆ ಅವನ ಆ ಒಂದು ಕರುಣೆ ನಮ್ಮ ಮೇಲೆ ಬಿದ್ದರೆ ಸಾಕು. ಭಗವಂತನ ಕರುಣೆ ನಮ್ಮ ಮೇಲೆ ಬಿದ್ದರೆ ಸಾಕು. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಅವನ ನಾಮಸ್ಮರಣೆ ಮಾಡುವಂತಹದ್ದು. ಅವನು ನಮ್ಮನ್ನ ಪರೀಕ್ಷೆ ಮಾಡ್ತಾನೆ. ಕೆಲವೊಂದು ಟೈಮ್ ನಮಗೆ ಅಂತಹ ಕಷ್ಟಗಳನ್ನು ಕೊಡ್ತಾನೆ, ನಾವು ಅವನಿಗೆ ಶರಣಾಗತರಾಗಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಸುಮ್ಮನೆ ಭಗವಂತನಿಗೆ ಅಂದ್ರೆ ಅವನು ಯಾಕೆ ಹೀಗೆ ಅಷ್ಟು ನಿಷ್ಕರುಣಿ ಅಂತ ನಾವು ಕೆಲವೊಂದು ಟೈಮ್ ಪ್ರಶ್ನೆ ಕೇಳ್ತೇವೆ. ಇದು ಓಕೆ, ಜೀವಿ ಅಸಹಾಯಕತೆಯ ಸ್ಥಿತಿಯಲ್ಲಿ ಕೇಳಬಹುದು, ಆದರೆ ಅದನ್ನ ವರವಾಗಿ ನಾವು ತೆಗೆದುಕೊಳ್ಬೇಕು. ಅವನ ಕಾರಣ ಇರಬಹುದು. ಶ್ರೀಲಾ ಪ್ರಭುಪಾದರಿಗೂ ಸಹಿತ ಹಾಗೆ ಅವರು ಬಹಳ ಇದು ಮಾಡುವ ಮೊದಲು ಅಂದ್ರೆ ಸಂಸಾರದಲ್ಲಿಯೂ ಮತ್ತೆ ಎಲ್ಲವನ್ನ ಅಂದ್ರೆ ಕಷ್ಟಗಳನ್ನ ಅನುಭವಿಸ್ತಾರೆ, ಎದುರಿಸ್ತಾರೆ. ಆದರೂ ಸಹಿತ ಗುರುವಿನ ಆಜ್ಞೆ ಅಂತ ತಿಳ್ಕೊಂಡು ಪಾಶ್ಚಾತ್ಯಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಹೇಗೆ ಅವರು ಬರೀ ಒಂದು ಕೇವಲ 8-9 ವರ್ಷದಲ್ಲಿ 108 ದೇವಸ್ಥಾನ ಪ್ರಪಂಚದಾದ್ಯಂತ, ಅದು ಸಣ್ಣ ಕೆಲಸ ಅಲ್ಲ. ಅದರಿಂದ ಅವರು ನಾವು ಸಾವಿಗೆ ಯಾವಾಗಲೂ ತಯಾರಾಗಬೇಕು ಮತ್ತು ಭಗವಂತನ ಕೈಯಲ್ಲಿ ಒಂದು ಅಸ್ತ್ರವಾಗಲಿಕ್ಕೆ ಅಂದ್ರೆ ಆಶಿಸಬೇಕು. ಸೊ ಅವನು ನಮ್ಮನ್ನು ಉಪಯೋಗಿಸ್ಕೊಂಡು ನಮ್ಮ ಹತ್ರ ಏನು ಕೆಲಸ ಮಾಡಿಸ್ತಾನೋ ಮಾಡ್ಕೊಳ್ಳಿ. ಅದರಿಂದ ನಾವು ನಮಗೋಸ್ಕರ ಏನು ಮಾಡ್ತಾ ಇಲ್ಲ, ಅದು ಅವನ ಇಚ್ಛೆ, ಅವನು ಮಾಡಿಸ್ತಾ ಇದ್ದಾನೆ ಅನ್ನುವಂತಹದ್ದು ನಾವು ಆ ರೀತಿಯಾಗಿ ನಾವು ಕೃಷ್ಣನ ನೆನಪಿನಲ್ಲಿ ಯಾವಾಗಲೂ ಇರುವುದರಿಂದ ಏನಾಗತ್ತೆ, ನಾವು ಕೃಷ್ಣನನ್ನ ಸಾಯುವ ಸಮಯದಲ್ಲಿ ನೆನಪು ಮಾಡ್ಕೊಳ್ಳೋದು. ಆದ್ರೆ ಆಶ್ಚರ್ಯಕರ ಸಂಗತಿ, ಧರ್ಮರಾಜ ಹೇಳಿದ ಹಾಗೆ ಯಾರು ಸಾವಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನಾವು ಹೀಗೆ ಬದುಕಲಿಕ್ಕಿದ್ದೇವೆ ಯಾವಾಗ್ಲೂ ಅಂತ ತಿಳ್ಕೊಳ್ತಾರೆ. ಏನಾಗತ್ತೆ ಸಾವಿನ ಸಮಯದಲ್ಲಿ ಆಗಿದ್ರೆ? ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ಸಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹರೇ ಕೃಷ್ಣ. ಓದದೆ ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ನಾವು ಕೃಷ್ಣನನ್ನ ಸ್ಮರಿಸಿದ್ರೆ ಖಂಡಿತವಾಗಿಯೂ ನಾವು ಅವನ ಪಾದವನ್ನ ಖಂಡಿತವಾಗಿಯೂ ಸೇರ್ತೇವೆ. ಆದರೆ ನಾವು ಇನ್ಯಾವುದನ್ನು ಸ್ಮರಿಸ್ತಾ ಹೋದ್ರೆ ನಾವು ಖಂಡಿತವಾಗಿಯೂ ಆ ಭಾವವನ್ನ ಪಡಿತೇವೆ. ಎಂ ವ್ಯಾಪಿ ಸ್ಮರಣ್ ಭಾವಂ, ಆ ರೀತಿಯಾಗಿ ಅವರು ತಮ್ ಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಅಂದ್ರೆ ಆ ರೀತಿ ನಾವು ಯಾವ ಸ್ಮರಣೆ, ಉದಾಹರಣೆಗೆ ಭರತ ಮಹಾರಾಜನ ಉದಾಹರಣೆಯನ್ನು ನಾವು ಕೊಟ್ವಿ. ಅವನು ಜಿಂಕೆಯನ್ನ ಸ್ಮರಿಸ್ತಾ ಅವನು ಎಲ್ಲವನ್ನ ಬಿಟ್ಟು ಕಾಡಿಗೆ ಬಂದು ಭಗವತ್ ಪ್ರಾಪ್ತಿಯನ್ನ ಪಡೆಯಬೇಕು ಅನ್ನುವಂತಹ ಆಸೆಯಲ್ಲಿ ಬಂದವನು ಜಿಂಕೆಯ ಮರಿಯ ಅಟ್ಯಾಚ್ಮೆಂಟ್ಗೆ ಒಳಗಾಗಿ ಅದನ್ನ ಸ್ಮರಿಸ್ತಾ ತಾನು ಕಂದಕದಿಂದ ಕೆಳಗೆ ಬೀಳ್ತಾನೆ. ಅವನ ಸಾಯುವಾಗ, ಶರೀರ ತ್ಯಾಗ ಮಾಡುವಾಗ ಜಿಂಕೆ ಅವನ ತಲೆಯಲ್ಲಿ, ಅವನ ಆಲೋಚನೆಯಲ್ಲಿ ಇರುವುದರಿಂದ, ಅವನ ಭಾವನೆಯಲ್ಲಿ ಇರುವುದರಿಂದ ಅವನು ಜಿಂಕೆಯ ಶರೀರವನ್ನ ಪಡಿತಾನೆ. ಆಮೇಲೆ ಅವನು ಜಡಭರತನಾಗ್ತಾನೆ. ಭಗವಂತನ ಅವನ ಆ ಒಂದು ಭಕ್ತಿ ಅವನನ್ನ ಅಲ್ಲಿಗೆ ಅಂದ್ರೆ ರಕ್ಷಿಸತ್ತೆ, ಅವನು ಹಿಂದೆ ಮಾಡಿರುವಂತಹ ಭಕ್ತಿ ಸೇವೆ. ಆದ್ರಿಂದ ಅವನು ಜಿಂಕೆಯ ಮರಿಯಾದರೂ ಸಹಿತ ಅಲ್ಲಿ ಯಾವುದೋ ಒಂದು ಆಶ್ರಮದಲ್ಲಿ ಶ್ರೀಮದ್ ಭಾಗವತವನ್ನ ಕೇಳಿಕೊಂಡು ಮತ್ತೆ ಜಡಭರತನಾಗಿ ಜನ್ಮವನ್ನ ಪಡೆದು ಆಮೇಲೆ ಅವನು ಮೋಕ್ಷವನ್ನ ಪಡಿತಾನೆ ಅನ್ನುವಂತಹದ್ದು. ಅದರಿಂದ ಈ ನಾವು ಸಾಯುವಾಗ ಏನು ಆಲೋಚನೆ ಮಾಡ್ತೀವಿ ಅನ್ನುವಂತಹದ್ದು ಬಹಳ ಬಹಳ ಮುಖ್ಯವಾಗತ್ತೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುಧ್ಯ ಚ ಮೈ ಅರ್ಪಿತ ಮನೋ ಬುದ್ಧೇರ್ ಮಾಮೇ ವೈಶ್ಯಸ್ಯ ಸಂಶಯ. ಹರೇ ಕೃಷ್ಣ. ಓದದೇ ಇರುವವರು ಓದಬಹುದು, ಇಲ್ಲ ಐಶ್ವರ್ಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣರ ರೂಪದಲ್ಲಿ ಸ್ಮರಿಸಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧದ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸು. ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದವು. ನಿಶ್ಚಯವಾಗಿಯೂ ನೀನು ನನ್ನನ್ನು ಹೊಂದುವೆ. ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಅವನು ಹೇಳ್ತಾನೆ ಏನೋ, ಯಾವಾಗಲೂ ಕೃಷ್ಣನ ರೂಪದಲ್ಲಿ ನೀನು ನನ್ನನ್ನ ಸ್ಮರಿಸು. ನೀನು ಕ್ಷತ್ರಿಯನಾಗಿ ಹುಟ್ಟಿದೀಯಾ, ನೀನು ಕ್ಷತ್ರಿಯ ಯುದ್ಧ ಮಾಡಬೇಕಾಗಿದೆ. ಈಗ ನೀನು ನನ್ನನ್ನ ಸ್ಮರಿಸಿಕೊಂಡು ಯುದ್ಧ ಮಾಡು. ಅದು ನಿನ್ನ ನಿಗದಿತ ಕರ್ತವ್ಯ ಅಂತ ಇಲ್ಲಿ ಹೇಳ್ತಾನೆ.
ಅದರಿಂದ ಭಗವಂತನ ನಾನು ಹೇಗೆ ಅವನನ್ನ ದ್ವಿಭುಜ, 2 ರೂಪದ ಕೃಷ್ಣ, ಅಂದ್ರೆ 2 ಕೈಗಳ ಕೃಷ್ಣನ ರೂಪ, ಅವನು ಮಾನವ ಸದೃಶ ರೂಪ ಇದೆಯಲ್ಲ, ಅದನ್ನೇ ನಾವು ಯಾವಾಗಲೂ ಅವನನ್ನು ಸ್ಮರಿಸಬೇಕು. ನಿರಾಕಾರ ರೂಪವೋ ಅಥವಾ ಇನ್ಯಾವುದೋ ರೂಪವೋ ಅಲ್ಲ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನಾವು ಕೃಷ್ಣನನ್ನು ಯಾವ ರೀತಿಯಾಗಿ ಸ್ಮರಿಸಬೇಕು, ಅವನನ್ನ ನನ್ನನ್ನು ಕೃಷ್ಣನ ರೂಪದಲ್ಲಿ. ನಮ್ಮ ಕೃಷ್ಣ ಅಂದ್ರೆ ಏನು? ಕೃಷ್ಣ ಅಂದ್ರೆ ಏನು? ಯಾರು ಹೇಳ್ತೀರಾ? ಕೃಷ್ಣ ಅಂದ್ರೆ ಏನು? ಸರ್ವಾಕರ್ಷಕ, ಎಲ್ಲವನ್ನ ಆಕರ್ಷಿಸುವಂತ ಅವನು ಕೃಷ್ಣ. ಕೃಷ್ಣ ನಾವು ನೋಡ್ಬೋದು, ಕೃಷ್ಣ ಅಂದ್ರೆ ಆ ಶಬ್ದದ ಅರ್ಥವೇ ಎಲ್ಲ ಆಕರ್ಷಿಸುವಂತ. ಅವನು ಒಂಥರ ಆಕರ್ಷಣೆ. ಯಾರಿಗಾದ್ರೂ ಕೃಷ್ಣನನ್ನ ಕಂಡ್ರೆ ಭಯ, ದುಃಖ ಆತರ ಏನಾದ್ರೂ ಆಗತ್ತಾ? ಇಲ್ಲ ಇಲ್ಲ ಪ್ರಭುಜಿ. ಗುರು. ಕೃಷ್ಣ ಅಂದ್ರೆ ಒಂದು ಆನಂದ, ಕೃಷ್ಣ ಅಂದ್ರೆ ಒಂದು ರೀತಿಯ ಆಕರ್ಷಣೆ, ಅವನನ್ನ ಭಕ್ತಿ. ಭಕ್ತಿ. ಧನ್ಯವಾದಗಳು. ಸೊ ಆದ್ರಿಂದ ಅವನನ್ನ ಆ ರೀತಿಯಾಗಿ ನಾವು ಸ್ಮರಿಸಬೇಕು. ಮತ್ತು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇರ್ಬೇಕು. ಕರ್ತವ್ಯ ಕಟ್ಟಿಟ್ಟ ಬುತ್ತಿ. ಅವನು ಹೇಳ್ತಾನೆ, ಜೀವಿಗೆ ಈ ಶರೀರವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಕರ್ತವ್ಯ ಮಾಡದೇ ಇದ್ರೆ, ಕರ್ಮ ಮಾಡದೇ ಇದ್ರೆ. ಅದರಿಂದ ಕರ್ಮ ಯಾವ ತರ ಕರ್ಮ ಮಾಡಬೇಕು? ನಿಷ್ಕಾಮ ಕರ್ಮ ಮಾಡಬೇಕು. ಎಲ್ಲವನ್ನ ವಿಷ್ಣುವಿಗೆ ಅರ್ಪಿಸಿದ ತ್ಯಾಗ ಅಂತ ತಿಳಿದು ನಾವು ಕರ್ತವ್ಯವನ್ನ ಮಾಡಬೇಕು ಅಂತ ಅವನಿಲ್ಲಿ ಹೇಳ್ತಾ ಇದ್ದಾನೆ. ನಿನ್ನ ಮನಸ್ಸು ಮತ್ತು ಬುದ್ಧಿ ಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ. ಈ ಬುದ್ಧಿ ಅನ್ನುವಂಥದ್ದು ನಾವು ಬಹಳ ಹೇಳ್ತೇವೆ, ನಾನು ತುಂಬಾ ಇಂಟೆಲಿಜೆಂಟ್ ಅಂತ ನಮಗೆ ನಿತ್ಯ ಅಹಂಕಾರ ಇರುತ್ತೆ. ಆ ಅಹಂಕಾರ ಸುಳ್ಳು ಅಹಂಕಾರ. ಅದು ಆ ಬುದ್ಧಿ ಭಗವಂತ ಕೊಟ್ಟಿರುವಂಥದ್ದು. ಅದರಿಂದ ಅದನ್ನು ನಾವು ನೆನಪು ಮಾಡ್ಕೋಬೇಕು. ಇಲ್ಲ, ಕೃಷ್ಣ ಕೊಟ್ಟಿರುವಂತಹ ಬುದ್ಧಿ ಅದು ಅವನಿಗೆ, ಅವನು ಏನ್ ಹೇಳ್ತಾನೋ ಅದನ್ನ ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು. ಅದನ್ನ ಬಿಟ್ಟು ನಾನು ಹಾಗೆ, ನಾನು ಹೇಗೆ, ನಾನೇ ಮಾಡಿದ್ದು, ನೀನೇ ಮಾಡಿದ್ದು, ಅದು ಯಾವುದು ಆಕ್ಚುಲಿ ಅದೆಲ್ಲ ಮಿಥ್ಯ ಅಹಂಕಾರ. ನಾವು ಏನು ಸೆಲ್ಫ್ ಅಥವಾ ಸೆಲ್ಫಿಶ್ನೆಸ್ ಅಥವಾ ಈಗೋ ನಾವೇನು ತರ್ತೀವಿ ಎದುರುಗಡೆ, ಅದು ಪೂರ್ತಿಯಾಗಿ ಮಿಥ್ಯ ಅಹಂಕಾರ. ಅದು ನಮ್ಮನ್ನ ಎಲ್ಲಿಗೂ ತೆಗೆದುಕೊಂಡು ಹೋಗೋದಿಲ್ಲ. ಯಾವ ರೀತಿಯಾದ ನಮಗೆ ಏನೋ ಉನ್ನತಿಯನ್ನು ಅದು ತಂದು ಕೊಡುವುದಿಲ್ಲ. ನಿಜವಾದ ಉನ್ನತಿ ಆಧ್ಯಾತ್ಮಿಕ ಉನ್ನತಿ. ಭೌತಿಕ ಉನ್ನತಿಗಳೆಲ್ಲ ಕ್ಷಣಿಕವಾದ. ಇವತ್ತು ನಮ್ಮ ಹತ್ರ ಸಂಪತ್ತು ಇರಬಹುದು, ಭಗವಂತ ಕೊಟ್ಟಿರಬಹುದು ಯಾವುದೋ ಒಂದು ಇದರಿಂದ, ಆದ್ರೆ ಆ ಸಂಪತ್ತು ನಾಳೆ ನಶಿಸಬಹುದು. ತುಂಬಾ ಜನರನ್ನ ನಾವು ನೋಡಿದ್ದೇವೆ, ಬಹಳ ಸಂಪತ್ತಿದ್ದವರು ಎಂತೆಂಥವರು ಬೀದಿಯಲ್ಲಿ ಬಂದಿದ್ದಾರೆ ಅಲ್ವಾ? ಆದ್ರಿಂದ ಅದೆಲ್ಲ ಕ್ಷಣಿಕ, ಅದು ಯಾವುದು ಶಾಶ್ವತ. ನಿಜವಾದ ಸಂಪತ್ತು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗುವುದು. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಹರೇ ಕೃಷ್ಣ. ಪ್ರತಿಭಾ ಮಾತಾಡಿ. ಪಾರ್ಥನೆ, ದೇವೋತ್ತಮ ಪರಮಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಭಗವಂತ ಕ್ಲಿಯರ್ ಆಗಿ ಹೇಳ್ತಾನೆ ಇಲ್ಲಿ. ಎಷ್ಟು ಸುಸ್ಪಷ್ಟವಾಗಿ ಹೇಳಿದ್ದಾನೆ ಅಂದ್ರೆ, ಅವನನ್ನ ದೇವೋತ್ತಮ ಪರಮಪುರುಷ. ದೇವೋತ್ತಮ ಪರಮಪುರುಷ ಅಂದ್ರೆ ಎಲ್ಲಾ ದೇವತೆಗಳ ದೇವತೆ ಅಲ್ವಾ ಕೃಷ್ಣ? ದೇವರ ದೇವ ಅವನು ಕೃಷ್ಣ. ಅವನು ಸಾಧಾರಣ ಮನುಷ್ಯನಲ್ಲ, ಅಥವಾ ಸಾಧಾರಣ ದೇವತೆಯೂ ಅಲ್ಲ. ಅವನು ಅಸಾಧಾರಣನು. ಅವನನ್ನು ಊಹಿಸ್ಕೊಳ್ಳಿಕ್ಕೆ ಅವನು ಅಚಿಂತ್ಯ ರೂಪ. ಅವನು ಅಚಿಂತ್ಯ ಅಂದ್ರೆ ನಮ್ಮ ಚಿಂತನೆಗೆ ಹೊರಗಾಗಿರುವಂತ. ನಾವು ಅವನನ್ನ ನಮ್ಮ ಆಲೋಚನೆ ಶಕ್ತಿಯಲ್ಲಿ ಅವನನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅವನು ಯಾವ ರೂಪವನ್ನು ತಾಳಬಹುದು, ಯಾವುದೇ ರೀತಿಯಲ್ಲಿ ಅವನು ಯಾವ ರೀತಿಯಲ್ಲಿ ನಮಗೆ ಹೇಗೆ ನಾವು ಭಕ್ತಿಯನ್ನ ಮಾಡಿದಾಗ ನಮ್ಮನ್ನ ರಕ್ಷಿಸ್ತಾನೆ ಅನ್ನುವಂಥದ್ದನ್ನ ಮುಂದಿನ ನಾಳಿನ ಅಧ್ಯಾಯದಲ್ಲಿ ನೋಡೋಣ. ದೈವಿ ಪ್ರಕೃತಿ ಹೇಗೆ ದಿವ್ಯಾತ್ಮರನ್ನ ರಕ್ಷಿಸುತ್ತೆ ಅನ್ನುವಂಥದ್ದು. ಅದರಿಂದ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರೋದವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಮನಸ್ಸು ಅನ್ನುವಂಥದ್ದು ಹರಿಯಲ್ಲಿ ಇರಬೇಕು. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭ. ಈಗ ನಾವು ಇತರ ದೇವತೆಗಳು, ಶಿವ, ಏನೋ ಬೇರೆ ಗಣೇಶ, ಅವರ ಹತ್ರ ಎಲ್ಲ ಕೇಳ್ಕೊಳ್ಬೇಕು. ಅವರೆಲ್ಲ ಮಹಾನ್ ದೇವತೆಗಳು, ಅವರು ಸಹಿತ ಅವನ ಭಕ್ತಿಯಲ್ಲಿ ಇರ್ತಾರೆ ಸದಾಕಾಲ. ಅದರಿಂದ ಅವ್ರ ಹತ್ರ ನಾವು ಬೇಡ್ಕೊಳ್ಳುವಂಥದ್ದೇನು, ನಮಗೆ ಕೃಷ್ಣ ಭಕ್ತಿಯಲ್ಲಿ ಯಾವಾಗಲೂ ನೆಲೆಸುವ ಹಾಗೆ ನಮ್ಮ ಮನಸ್ಸು ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಹೇಳ್ತಾರೆ ದಾಸರು. ಆ ರೀತಿಯಾಗಿ ನಾವು ಆ ರೀತಿಯಾದಂತಹ ಒಂದು ಭಕ್ತಿ ಎನ್ನುವಂಥದ್ದು ಇದೆಯಲ್ಲ, ಕಾನ್ಸ್ಟಂಟ್ ಆಗಿ ಹರಿಯನ್ನ ಸ್ಮರಿಸುವಂತಹದ್ದು, ಅದು ಬೇಕು. ಅಜಾಮಿಳ ಒಂದು ಬ್ರಾಹ್ಮಣ
ತನ್ನ ಕರ್ತವ್ಯವನ್ನು ಮಾಡ್ಕೊಂಡಿರ್ತಾನೆ. ಒಂದ್ಸಲ ಹೀಗೆ ಅಡವಿಗೆ ಹೋಗ್ತಾನೆ. ತನ್ನ ದಿನನಿತ್ಯದ ಕರ್ತವ್ಯಕ್ಕೆ ಬೇಕಾದಂತ ಕೆಲವು ಸಾಮಾನುಗಳನ್ನ ತರ್ಲಿಕ್ಕೆ ಅಂತ ಅಡವಿಗೆ ಹೋಗ್ತಾನೆ. ತಗೊಂಡು ಬರ್ತಾ ಇರುವಾಗ ಯಾರೋ ನಗಾಡ್ತಾರಂತೆ. ನಗಾಡ್ಕೊಂಡು ಯಾರು ನಗಾಡ್ತಾರೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಅಂದ್ರೆ ಅವನು ಫಸ್ಟ್ ನೋಡೋದಿಲ್ಲ, ಬೇಡ ನನಗೆ ಯಾಕೆ ಉಸಾಬರಿ ಅಂತ ಮತ್ತೆ ಹೋಗ್ತಾನೆ. ಇಲ್ಲ ಮತ್ತೆ ಜೋರಾಗಿ ನಗಾಡು ಅಂತ ಕೇಳುತ್ತೆ. ಸೊ ಯಾರು ನಗಾಡ್ತಾರೆ, ಒಂದ್ಸಲ ನೋಡ್ಬಿಟ್ರೆ ಏನಾಗುತ್ತೆ, ನೋಡ್ಬೇಡ ಯಾರಿರ್ಬೋದು ಅಂತ ಅವನು ನೋಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಯುವಕ ಮತ್ತೆ ಒಂದು ಅವನ ಅವನ ಊರಿನ ಒಂದು ಸುಂದರ ವೇಶ್ಯೆ ಅಲ್ಲಿ ಇರ್ತಾರಂತೆ. ಸೊ ಅವನಿಗೆ ಆ ವೇಶ್ಯೆಯನ್ನ ನೋಡಿ ಭ್ರಮೆಗೆ ಒಳಗಾಗ್ತಾನೆ. ಭ್ರಮೆಗೆ ಒಳಗಾಗಿ ಏನಾಗ್ತಾನೆ, ಅವಳ ಬಗ್ಗೆ ಆಲೋಚನೆ ಮಾಡ್ತಾ ಬರ್ತಾನೆ. ಮನೆಗೆ ಬಂದ್ಬಿಟ್ಟು ಅವಳ ಬಗ್ಗೆ ಆಲೋಚನೆ ಮಾಡ್ತಾ ಮಾಡ್ತಾ ಅವಳನ್ನ ಹೋಗಿ ಕರ್ಕೊಂಡು ಬಂದು ಮನೆಯಲ್ಲಿ ಕೆಲಸಕ್ಕೆ ಅಂತ ಇಟ್ಕೊಳ್ತಾನೆ ಮೊದಲು. ಆದ್ರೆ ಅವನ ವ್ಯವಹಾರ ಅವಳ ಜೊತೆಗೆ, ಅಂದ್ರೆ ಈಗ ಮಾಯೆಯ ಬೆಲೆಗೆ ಬಂದು ಅವನ ವ್ಯವಹಾರ ಅತ್ಯಂತ, ಅಂದ್ರೆ ಅವರಿಗೆ ಅವನ ತಂದೆ ತಾಯಿಗಳಿಗೆ ಸಹಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅವನ ಮಡದಿ, ಅವನಿಗೆ ಹೆಂಡತಿ ಇರ್ತಾಳೆ, ಮಕ್ಕಳಿರ್ತಾರೆ, ಅವರಿಗೂ ಸಹಿತ ಅದನ್ನ ಸಹಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅವ್ರೇನ್ ಮಾಡ್ತಾರೆ, ಅವರೆಲ್ಲ ಅವ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇವನೇನ್ ಮಾಡ್ತಾನೆ, ಅಜಾಮಿಳ ಈ ವೇಶ್ಯೆಯ ಜೊತೆಗೆ ಒಂದು ಪುತ್ರನನ್ನ ಪಡಿತಾನೆ. ಆ ಪುತ್ರನಿಗೆ ಭಗವಂತನ, ಅಂದ್ರೆ ಏನಾಗತ್ತೆ ಅಂದ್ರೆ, ಅಲ್ಲಿ ಅವನು ಹುಟ್ಟಿದಾಗ ಕೆಲವು ಸನ್ಯಾಸಿಗಳು ಅವನ ಮನೆ ಮುಂದೆ ಹೋಗ್ತಾ ಇರ್ತಾರೆ. ಅವರು ಬಂದ್ಬಿಟ್ಟು ಆ ಪುತ್ರನಿಗೆ ನಾರಾಯಣ ಅಂತ ಹೆಸರಿಟ್ಬಿಟ್ಟು ಹೋಗ್ತಾರೆ. ಸೊ ಆ ರೀತಿಯಾಗಿ ನಾರಾಯಣ ಅಂತ ಹೆಸರಿಟ್ಟು ಇವನು 80 ವರ್ಷ ಸಮಥಿಂಗ್ ಅವನಿಗೆ ಆ ಮಗನನ್ನ ಪಡೆಯುವಾಗ ನಾರಾಯಣ ನಾರಾಯಣ ಅಂತಾನ ಜಾಮಿಳ. ಅವನು ಆಮೇಲೆ ಏನ್ ಮಾಡ್ತಾನೆ, ಮರಣದ ಶೈಲಿಯಲ್ಲಿ ಮಲಗ್ತಾನೆ, ಸಾಯ್ಲಿಕ್ಕೆ ಬಿದ್ದಿರ್ತಾನೆ. ಕೊನೆಗೆ ಸಾಯ್ಲಿಕ್ಕೆ ಬಿದ್ದಾಗ ಯಮನ ದೂತರು ಬರ್ತಾರೆ, ಇನ್ನೇನು ಅವನು ಕರ್ಕೊಂಡು ಹೋಗ್ಬೇಕು, ಆಯ್ತು ಅವನು ಕೆಲಸ ಮುಗೀತು ಅಂತ. ಅಂದ್ರೆ ಆ ಶರೀರದಲ್ಲಿ ಆ ಕೆಲಸ ಮುಗಿದ, ನೀನೇನಿದ್ರು ನರಕಕ್ಕೆ ಹೋಗ್ಬೇಕು ಅವನು ಮಾಡಿರೋ ಪಾಪಕ್ಕೆ ಅಂತ. ಸೊ ಯಮನ ಭಟ್ರು ಬರ್ತಾರೆ. ಅವರು ಅಂದ್ರೆ ಮುಂದೆ ಹೋಗಿ ನಿರ್ಧಾರ ಮಾಡ್ತಾರೆ. ಅವರು ಯಮ ಹೇಳ್ತಾನೆ ಕರ್ಕೊಂಡು ಬನ್ನಿ ಅವರನ್ನ. ಆದ್ರೆ ಯಮನ ಭಟ್ರು ಬಂದಾಗ ಅವನಿಗೆ ಭಯ ಆಗತ್ತೆ ಅವರನ್ನ ನೋಡಿ. ಅಂದ್ರೆ ನಮ್ಗೆ ಕಾಣಿಸುತ್ತೆ ಆಕ್ಚುಲಿ ಸಾಯುವಾಗ ಯಾರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ನಾವು ಯಾವ ರೀತಿ ಕರ್ಮವನ್ನ ಮಾಡಿರ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವನಿಗೆ ಕಾಣಿಸಿ ಭಯ ಆಗತ್ತೆ. ಅವನು ಹೇಳ್ತಾನೆ, ಅವನ ಮಗನನ್ನ ಕರೀತಾನೆ, ನಾರಾಯಣ ಅಂತ ಕರೀತಾನೆ. ಅಂದ್ರೆ ಅವನು ಹೇಳಲಿಕ್ಕೆ ಹೋಗಿದ್ದೇನೋ ಮತ್ತೆ ಮುಂದೆ ಅವನ ಹತ್ರ ಗಂಟಲಲ್ಲಿ ಆವಾಜ್ ಬರೋದಿಲ್ಲ, ಅಲ್ಲಿಗೆ ನಾರಾಯಣ ನೀನ್ ಇಲ್ಲಿ ಬರ್ಬೇಡ, ಇಲ್ಲಿ ರಾಕ್ಷಸರಿದ್ದಾರೆ ಅಂತ ಅವನು ಹೇಳಲಿಕ್ಕೆ ಕರೀತಾನಂತೆ. ನಾರಾಯಣ ಆ ಕ್ಷಣದಲ್ಲಿ ನಾರಾಯಣ ಅಂತ ಅವನು ಜೀವ ಹೋಗುವ ಸಮಯದಲ್ಲಿ ಆ ನಾರಾಯಣನ ಹೆಸರನ್ನು ತೆಗೆದುಕೊಂಡಿದ್ದಕ್ಕೆ ಇದು ಭಗವಂತನ ಒಂದು ರೀತಿಯಾದಂತಹ ವ್ಯವಸ್ಥೆ. ಸುಮ್ಮನೆ ಯಾರೋ ಬಂದು ಅಂದ್ರೆ ಅಲ್ಲಿ ಸನ್ಯಾಸಿಗಳು ಬಂದು ಅವನಿಗೆ ನಾರಾಯಣ ಅಂತ ಹೆಸರಿಟ್ಟಿರೋದು, ಅವನು ಈಗ ನಾರಾಯಣನನ್ನ ಕರೆಯೋದು, ಇದೆಲ್ಲ ಭಗವಂತನ ವ್ಯವಸ್ಥೆ. ಯಾಕಂದ್ರೆ ಅವನು ಹಿಂದೆ ತನ್ನ ಕರ್ತವ್ಯಗಳನ್ನ ಮಾಡ್ಕೊಂಡು ಬಂದಿದ್ದ, ಅವನಿಗೆ ವಿಧಿಸಿದ ಕರ್ತವ್ಯಗಳನ್ನ ಮಾಡ್ಕೊಂಡು ಬಂದಿದ್ದ. ಆದ್ರೆ ಒಂದು ಕ್ಷಣ ಹೇಗೆ ಅಲ್ಲಿ ಇವನು ಭರತ ಮಹಾರಾಜ ಜಿಂಕೆಯ ಮೋಹಕ್ಕೆ ಒಳಗಾದ್ಮೇಲೆ ಇಲ್ಲಿ ಇವನು ಈ ವೇಶ್ಯೆಯ ಮೋಹಕ್ಕೆ ಒಳಗಾಗ್ತಾನೆ. ಸೊ ಆದ್ರಿಂದ ಆ ನಾರಾಯಣನ ಹೆಸರು ಕರೆದಿದ್ದಕ್ಕೆ ಇಮಿಡಿಯೇಟ್ ಆಗಿ ನಾರಾಯಣನ ಭಟರು ಬರ್ತಾರೆ, ಅವನ ನಾರಾಯಣ ಸೈನಿಕರು ಭಟರು. ಅವ್ರು ಬಂದ್ಬಿಟ್ಟಾಗ ಯಮ ಭಟ್ರಿಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಯಾಕಂದ್ರೆ ನಾರಾಯಣನ ಆಜ್ಞೆ, ಯಮನು ಸಹಿತ ಅದನ್ನ ಪಾಲಿಸ್ತಾನೆ. ಆದ್ರಿಂದ ಅವರು ಹೋಗ್ತಾರೆ. ಆಮೇಲೆ ಇವ್ರಿಗೆ ಹೇಳ್ತಾರೆ, ಅಜಾಮಿಳಿಗೆ ಹೇಳ್ತಾನೆ, ನೋಡು ನಿನ್ನ ಭಕ್ತಿ ನನಗೆ ಇಲ್ಲಿ ಸ್ವಲ್ಪ ರಕ್ಷಣೆ ಮಾಡಿದ, ಆದ್ರಿಂದ ನೀನೇನ್ ಮಾಡ್ಬೇಕು, ನಿನ್ನ ಈ ಪಾಪ ಏನು ಕಟ್ಕೊಂಡಿದೀಯಲ್ಲ ಈಗ, ಆ ಪಾಪವನ್ನು ನೀನು ತೊಳ್ಕೊಳ್ಬೇಕು. ಆ ಪಾಪ ತೊಳ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು, ನೀನು ಬದ್ರಿಕಾಶ್ರಮಕ್ಕೆ ಹೋಗು. ಬದ್ರಿಕಾಶ್ರಮಕ್ಕೆ ಹೋಗಿ ನಿನ್ನ ಪಾಪವನ್ನು ತೊಳ್ಕೋ, ಅಲ್ಲಿ ನಾರಾಯಣನ ಸೇವೆಯನ್ನು ಮಾಡು. ಭಕ್ತಿ ಅಂದ್ರೆ ಕೃಷ್ಣನ ಸೇವೆಯನ್ನು ಮಾಡಿ ಭಕ್ತಿಯನ್ನು ಮಾಡಿಕೊಂಡು ಅವನು ಕೊನೆಗೆ ಅವನು ನಾರಾಯಣ ಹೀಗೆ ಪುಷ್ಪಕ ವಿಮಾನವನ್ನ ಕಳಿಸಿ ಅವನನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಇದು ಬಹಳ ಮುಖ್ಯ. ಒಂದು ನಾರಾಯಣನ ಹೆಸರು ತೆಗೆದುಕೊಳ್ಳಿಕ್ಕೆ ಅದಕ್ಕೂ ಸಹಿತ ನಮಗೆ ಅವನ ಕೃಪೆ ಬೇಕು, ಕೃಷ್ಣನ ಕೃಪೆ ಬೇಕು, ಭಗವಂತನ ಕೃಪೆ ಬೇಕು. ಅದರಿಂದ ನಾವು ಅಟ್ಲೀಸ್ಟ್ ಅವನ ಹತ್ರ ಬೇಡ್ಕೊಂಡು, ಕೃಷ್ಣ ಇಂತಹದ್ದು ಒಂದಾದ್ರೂ ನಮಗೆ, ನಾನು ಎಂತೆಂಥದೋ ಪಾಪ ಮಾಡಿದ್ದೇನೆ, ಎಷ್ಟು ಜನ್ಮದಲ್ಲಿ ಮಾಡ್ಕೊಂಡು ಬಂದಿದ್ದೇನೋ ಗೊತ್ತಿಲ್ಲ, ಅಟ್ಲೀಸ್ಟ್ ಈಗ ಇರುವ ಸ್ವಲ್ಪ ಸಮಯವಾದ್ರೂ ನಾನು ಈ ಜನ್ಮದಲ್ಲಿ ನನಗೆ ಎಷ್ಟು ರಿಯಲೈಸ್ ಆದ್ಮೇಲೆ ಆದ್ರೂ ನಾನು ಒಂದು ಸ್ವಲ್ಪ ದಿವಸ ನಿನ್ನ ನಾಮಸ್ಮರಣೆಯನ್ನು, ನಾನು ಹರಿನಾಮಸ್ಮರಣೆಯನ್ನು ಮಾಡಿಕೊಂಡು ಬದುಕ್ತೇನೆ, ನನಗೆ ನಿನ್ನ ಕೃಪೆ ತೋರಿಸು ಅಂತ ನಾವು ಅವನ ಹತ್ರ ಬೇಡ್ಕೊಳ್ಬಹುದು. ಕವಿಂ ಪುರಾಣಮನುಶಾಸತಾರ ಮನೋರಣೀಯಂ ಸುಮನಸ್ಮರೇಧ್ಯ ಸರ್ವಸ್ಯ ದಾತಾರಮಚಿಂತ್ಯ ರೂಪ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಹರೇ ಕೃಷ್ಣ.
ಪ್ರತಿಭಾ ಮಾತಾಡಿ. ಪರಮಪುರುಷನು ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಸೊ ಅವನನ್ನ ನಾವು ಹೇಗೆ ಧ್ಯಾನಿಸಬೇಕು, ಕೃಷ್ಣ ಅಂದ್ರೆ ಯಾರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಕವಿಂ ಪುರಾಣ ಮನುಶಾಸಿತಾರ, ಕವಿ ಹಾಗೆ ಅವನಿಗೆ ಎಲ್ಲ ಗೊತ್ತಿದೆ. ಕವಿಗಳಿಗೆ ಆ ಜ್ಞಾನ ಕೊಡ್ತಾನಂತ, ಕವಿಗಳಾದವರಿಗೆ. ಅಂದ್ರೆ ಹಿಂದೆ ಏನಾಗಿತ್ತು, ಈಗೇನಾಗಿದೆ, ಮುಂದೆ ಏನಾಗ್ಬಹುದು ಅನ್ನುವಂತಹ ಒಂದು ವಿಚಾರ ಅವರು ಮಾಡಬಹುದು ಅಂತ. ಅದರಿಂದ ಅವನು ಕವಿ. ಕವಿಂ ಪುರಾಣ ಮನುಶಾಸಿತಾರ ಅಂದ್ರೆ ಅವನಿಗೆ ಅರ್ಥ ಆಗತ್ತೆ. ಅತಿ ಪುರಾತನ, ಅವನಕ್ಕಿಂತ ಹಳೆಯವರು ಯಾರೂ ಇಲ್ಲ, ಕೃಷ್ಣನಿಗಿಂತ ಹಳೆಯವರು ಯಾರೂ ಇಲ್ಲ. ಸೊ ಅವನಕ್ಕಿಂತ ಹಳೆಯವರು ಯಾರೂ ಇಲ್ಲ ಅಂದ್ರೆ ಅವನ ಬಗ್ಗೆ ಯಾರಾದ್ರೂ ಹೇಳಲಿಕ್ಕೆ ಏನ್ ಸಾಧ್ಯ ಆಗುತ್ತೆ? ಅವನಕ್ಕಿಂತ ಹಳೆಯವರು ಯಾರಾದ್ರೂ ಇದ್ರೆ ಅವನ ಬಗ್ಗೆ ನಾವು ತಿಳ್ಕೊಳ್ಬಹುದು. ಅವನು ಹೇಗಿದ್ದ ಅಂತ ಯಾರಾದ್ರೂ ಹೇಳಿದ್ದನ್ನ ಕೇಳ್ಕೊಂಡು ಕೃಷ್ಣನ ಬಗ್ಗೆ ನಾವೇನಾದ್ರೂ ಚಿಂತನೆ ಮಾಡ್ಬೋದು. ಆದ್ರೆ ಕೃಷ್ಣ ಅಚಿಂತ್ಯ ರೂಪ. ಅವನು ಹೇಳ್ತಾನೆ ಏನು, ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ. ಅಚಿಂತ್ಯ ರೂಪಂ ಅಂದ್ರೆ ನಾವು ಊಹಿಸಲಿಕ್ಕೆ ಸಾಧ್ಯವಿಲ್ಲ ಅವನ ರೂಪದ ಬಗ್ಗೆ. ಅವನು ಯಾವ ರೀತಿ ನಮಗೆ ಪ್ರಕಟಗೊಂಡಿದ್ದಾನೆ ಇಲ್ಲಿಯ ತನಕ, ಅದನ್ನ ಅರಿತುಕೊಂಡು ನಾವು ಅವನ ಭಕ್ತಿಯನ್ನ ಮಾಡಬೇಕು. ಅವನು ಯಾವ ರೀತಿ ಇಲ್ಲಿ ತನಕ ಪ್ರಕಟಗೊಂಡಿದ್ದಾನೆ, ಅವನು ಮುಂದೆ ಯಾವುದೋ ಬೇರೆ ರೀತಿಯಲ್ಲಿಯೂ ಪ್ರಕಟಗೊಳ್ಳಬಹುದು, ಬೇರೆ ಬೇರೆ ರೂಪದಲ್ಲಿ ಅವನು ಬರ್ತಾನೆ. ಅವನ ಶಕ್ತಿಗಳಲ್ಲಿ, ಅವನ ಏನೋ ಅವತಾರಗಳಲ್ಲಿ ಬೇರೆ ಬೇರೆ ಅವತಾರ ಇದೆ. ಸೊ ಪುರುಷ ಅವತಾರ, ಶಕ್ತಿಯಾವೇಶ ಅವತಾರ, ಹೀಗೆ ಅವನು ಬೇರೆ ಬೇರೆ ರೀತಿಯಲ್ಲಿ ಬರ್ತಾನೆ. ಸೊ ಆದ್ರಿಂದ ಅವನು ಯಾವ ರೀತಿ ಬರ್ತಾನೆ ಅನ್ನುವಂಥದ್ದನ್ನ ನಾವು ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅಚಿಂತ್ಯ ರೂಪಂ, ಅವನ ಅದರ ಪ್ರಯೋಜನ ಇಲ್ಲ. ನಾವು ಆ ರೀತಿಯಾಗಿ ಅವನ ಬಗ್ಗೆ ಆಲೋಚನೆ ಮಾಡುವುದಕ್ಕಿಂತ ಅವನು ಹೇಗೆ ನಮಗೆ ಪ್ರಕಟವಾಗಿದ್ದಾನೆ ಆ ರೀತಿ ಅವನ ಭಕ್ತಿಯನ್ನ ಮಾಡುವುದು ಉತ್ತಮವಾದಂಥದ್ದು. ಅದರಿಂದ ಅವನನ್ನು ಧ್ಯಾನಿಸಬೇಕು. ಯಾವ ತರ? ಸದಾ ಒಬ್ಬ ಪುರುಷನು, ಅವನು ದೇವೋತ್ತಮ ಪರಮ ಪುರುಷ. ಆ ರೀತಿಯಾಗಿ ಅವನನ್ನು ಧ್ಯಾನಿಸಿ, ಅವನು ಸೂರ್ಯನಿಂದ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದೆ. ಯಾಕೆಂದ್ರೆ ಈ ಆಧ್ಯಾತ್ಮಿಕ ಪ್ರಪಂಚ ಸ್ವಯಂ ಪ್ರಭೆಯಿಂದ ಬೆಳಗತ್ತೆ, ವೈಕುಂಠ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗತ್ತೆ. ಆ ಸ್ವಯಂ ಪ್ರಭೆ ಅಂದ್ರೆ ಯಾವುದು, ಎಲ್ಲಿಂದ ಬರುತ್ತೆ? ಅದು ಕೃಷ್ಣನಿಂದ ಬರುವಂತಹ ಪ್ರಭೆ. ಈ ಬ್ರಹ್ಮನ್ ಅಂತ ಭೌತಿಕ ಈ ನಿರಾಕಾರ ರೂಪ ಏನಿದೆ, ಬ್ರಹ್ಮಜ್ಯೋತಿ ಅಂತ ನಾವೇನು ಕರೀತೀವಿ, ಆ ಬ್ರಹ್ಮಜ್ಯೋತಿಯು ಸಹಿತ ಭಗವಂತನ ಪ್ರಕಾಶ, ಆಕಾಶದ ಆಚೆ ಇರುವಂತಹದ್ದು. ಸೊ ಎಲ್ಲರೂ ಅವನ ಭಕ್ತಿಯಲ್ಲಿ ಯೋಗ ಮಾಯೆ ಅವರನ್ನು ಆವರಿಸಿಕೊಂಡಿರುತ್ತೆ. ಸೊ ಅವರಿಗೆ ನಾವು ಅಂದ್ರೆ ಅವರು ಆ ರೀತಿಯಾಗಿ ಕೃಷ್ಣನ ಭಕ್ತಿಯನ್ನ ಮಾಡ್ತಾರೆ. ಅಂದ್ರೆ ಅವರು ಯಾವ ರೀತಿಯಲ್ಲಿ ಭಗವಂತನ ಭಕ್ತಿಯನ್ನ ಮಾಡ್ಬೇಕಂತ ಇಚ್ಛಿಸ್ತಾರೋ ಆ ರೀತಿಯಾಗಿ ಭಗವಂತನ ಭಕ್ತಿ, ಅಂದ್ರೆ ಶಿವನೂ ಸಹಿತ ಕೃಷ್ಣನ ಭಕ್ತಿಯನ್ನು ಮಾಡ್ತಾನೆ. ಅವನೂ ಸಹಿತ ಅತ್ಯಂತ ಶ್ರೇಷ್ಠ ವೈಷ್ಣವ ಅಂತ ಕರೆಯಲಾಗಿದೆ. ಸೊ ಕೃಷ್ಣನೂ ಸಹಿತ ಭಗವಂತನ ಭಕ್ತಿ, ಶಿವನೂ ಸಹಿತ ಭಗವಂತನ ಭಕ್ತಿಯಲ್ಲಿ ಇರ್ತಾನೆ. ಬ್ರಹ್ಮನೂ ಸಹಿತ, ಬ್ರಹ್ಮ ಮೊದಲ ಜೀವಿ. ಅವನು ಈ ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನ ಬಗ್ಗೆ ತುಂಬಾ ಸುಂದರವಾಗಿ ವರ್ಣಿಸ್ತಾನೆ, ಕೃಷ್ಣ ಹೇಗೆ ಅನ್ನುವಂಥದ್ದನ್ನು, ಹೇಗಿದ್ದಾನೆ ಅನ್ನುವಂಥದ್ದು. ಸೊ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಹರೇ ಕೃಷ್ಣ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಅದರಿಂದ ನಾವು ಭಕ್ತಿಯನ್ನ ಮಾಡಿಕೊಂಡು ಒಮ್ಮೆ ಸಾಯುವಾಗ ಕೃಷ್ಣನ ಹೆಸರನ್ನ ತಕೊಂಡ್ರೆ ಅವನು ರಕ್ಷಣೆ ನಮ್ಗೆ ಸಿಗತ್ತೆ. ಅದರಿಂದ ಅವರು ಒಮ್ಮೆ ಕೃಷ್ಣನ ಲೋಕವನ್ನ ತಲುಪಿಬಿಟ್ರೆ ಮತ್ತೆ ಅವರು ಇಲ್ಲಿಗೆ ಬರುವುದಿಲ್ಲ. ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಯಾವುದೋ, ಇದು ದುಃಖಾಲಯ, ಅಶಾಶ್ವತ. ಅದರಿಂದ ಪರಿಪೂರ್ಣತೆಯನ್ನ ಸಾಧಿಸ್ತಾರೆ ಅವರು. ದೇವೋತ್ತಮ ಪರಮಪುರುಷನ ವೈಕುಂಠ ಲೋಕಗಳನ್ನ ಸೇರ್ತಾರೆ ಅವರು, ಪರಮಾಂಗತಾಹ ಅಂತ ಇಲ್ಲಿ ಹೇಳ್ತಾನೆ ಅವನು. ಆ ಬ್ರಹ್ಮ ಭುವನಾನ್ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರಿಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ,
ನನ್ನ ನಿವಾಸವನ್ನು ಸೇರಿದವನಿಗೆ ಪೂರ್ವಜನ್ಮವಿಲ್ಲ. ಪುನರ್ಜನ್ಮವಿಲ್ಲ. ಪುನರ್ಜನ್ಮವಿಲ್ಲ. ಪುನರ್ಜನ್ಮ ಮತ್ತೆ ಪುನರ್ಜನ್ಮವಿಲ್ಲ. ಹುಟ್ಟುವುದಿಲ್ಲ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಆ ಬ್ರಹ್ಮ ಭುವನಾನ್ ಲೋಕ, ಆ ಬ್ರಹ್ಮ ಭುವನಾನ್ ಲೋಕ ಅಂದ್ರೆ ಆ ಬ್ರಹ್ಮ ಲೋಕದಿಂದ ಕೆಳಗಡೆ ಪಾತಾಳ ಲೋಕದವರೆಗೆ 14 ಲೋಕಗಳಲ್ಲಿಯೂ ಸಹಿತ ಇದು ಎಲ್ಲಾ ದುಃಖಗಳ ಆವಾಸಗಳೇ. ಇಲ್ಲಿರುವಂತಹ ಎಲ್ಲಾ ಜೀವಿಗಳಿಗೂ ಮತ್ತೆ ಹುಟ್ಟು ಮತ್ತೆ ಸಾವು ಅನ್ನುವಂತ ಇದೆ. ಬ್ರಹ್ಮನ ಲೋಕದಿಂದ ಹಿಡಿದು ಬ್ರಹ್ಮನಿಗೂ ಸಹಿತ ಸಾವು ಅನ್ನುವಂತ ಇದೆ. ಅವನಿಗೆ 100 ವರ್ಷ ಆಯುಷ್ಯ ಅವನ ಲೆಕ್ಕಾಚಾರದ ಪ್ರಕಾರ. ಸೊ ಆದ ರೀತಿಯಾಗಿ ಅವನು ಹೇಳ್ತಾನೆ, ಎಲ್ಲಾ ಲೋಕಗಳಲ್ಲಿಯೂ ಅವರು ಏನೋ ಜನನ ಮರಣಗಳು ಮತ್ತೆ ಮತ್ತೆ ಆಗ್ತದೆ, ದುಃಖದ ಆವಾಸಗಳೇ. ಆ ದಕ್ಷ ಪ್ರಜಾಪತಿಗೂ ಸಹಿತ ಅಹಂಕಾರ ಇತ್ತು, ಇಂದ್ರನಿಗೂ ಸಹಿತ. ಹೀಗೆ ನೀವು ನೋಡ್ಬೋದು, ಇಂದ್ರನಿಗೂ ಭಯ, ಯಾರಾದ್ರೂ ತನ್ನ ಇಂದ್ರ ಪದವಿಯನ್ನು ಯಾರಾದ್ರೂ ತಗೊಂಡ್ ಬಿಡ್ತಾರೋ ಅಂತ. ಸೊ ಅವರನ್ನು ಬಿಟ್ಟಿಲ್ಲ ಆ ಮಾಯೆ ಅನ್ನುವಂಥದ್ದು. ಅದರಿಂದ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಎಲ್ಲವೂ ದುಃಖಗಳ ಆವಾಸಗಳೇ. ಅದರಿಂದ ನಾವು ಎಲ್ಲಿ ಹೋಗ್ಬೇಕಾಗಿದ್ರೆ ನಾವು ಈ ಸ್ವರ್ಗವನ್ನು ಆಶಿಸಬಾರ್ದು. ಸ್ವರ್ಗವೂ ಸಹಿತ ಇಲ್ಲೇ ಇದೆ. ಈ ಮೇಲಿನ ಲೋಕದಲ್ಲಿ ಜಾಸ್ತಿ ದೂರ ಇಲ್ಲ ಸ್ವರ್ಗ ನಮ್ಗೆ. ಆಕ್ಚುಲಿ ಹೇಳಬೇಕಂದ್ರೆ ಪುಣ್ಯ ಕಟ್ಕೊಂಡ್ರೆ ನಾವು ಸ್ವರ್ಗಕ್ಕೆ ಹೋಗ್ಬೋದು. ಸೊ ಅದರಿಂದ ಸ್ವರ್ಗ ಆಸೆ ಪಡುವಂತಕ್ಕಿಂತ ಸ್ವರ್ಗದಲ್ಲಿ ಸುಖ ಸಿಗತ್ತೆ. ಆದ್ರೆ ಆ ಸುಖ ಮುಗಿದ ಮೇಲೆ ಮತ್ತೆ ನಾವು ಬರ್ಬೇಕಾಗತ್ತೆ ಕೆಳಗೆ. ಅದರಿಂದ ಅವನು ಹೇಳ್ತಾನೆ, ನನ್ನ ನಿವಾಸವನ್ನ ಸೇರಿದರೆ ವೈಕುಂಠ. ಅದಕ್ಕೆ ವೈಕುಂಠಕ್ಕೆ ಹೋಗ್ಬೇಕಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಅಲ್ಲಿ ಹೋದರೆ ನಮ್ಗೆ ಯಾವಾಗಲೂ ಶಾಶ್ವತ ಸಂತೋಷ. ಈ ದುಃಖ ಅನ್ನುವಂತಹದ್ದು ಬೇರೆ ಬೇರೆ ರೂಪದಲ್ಲಿ ಇಲ್ಲಿ ಬರ್ತಾನೆ ಇರುತ್ತೆ ಅಲ್ವಾ. ಈಗಂತೂ ನಾವು ಜಾಸ್ತಿ ನೋಡ್ತೇವೆ. ಕಲಿಯುಗ ಅನ್ನುವುದು ಇನ್ನೂ ಬಹಳ ಕಠಿಣವಾಗ್ತಾ ಹೋಗತ್ತಂತೆ ಮುಂದೆ ಹೋದಾಗೆ. ಅದರಿಂದ ನಮಗೆ ಒಂದು ಸದಾವಕಾಶ. ನಾವು ಸಂಧ್ಯಾಕಾಲದಲ್ಲಿದ್ದೇವೆ. ನೀವು ನೋಡಿರ್ಬೋದು ಸಂಧ್ಯಾಕಾಲ ಅಂದ್ರೆ ಈ 2 ಯುಗದ ನಡುವಿನ ದ್ವಾಪರಾಯುಗ ಮತ್ತು ಕಲಿಯುಗದ ಮಧ್ಯ. ಅಂದ್ರೆ ಮೊದಲ 10,000 ವರ್ಷ ಸ್ವಲ್ಪ ಭಕ್ತಿ ಅನ್ನೋದು ಇರುತ್ತೆ ಕಲಿಯುಗದಲ್ಲಿ. 10,000 ವರ್ಷ ಆದ್ಮೇಲೆ ಕಠಿಣ. ಅವಾಗ ನಾವಿಲ್ಲಿ ಪ್ರತಿದಿನ ಟಾರ್ಚರ್, ಅಂದ್ರೆ ನರಕಲೋಕದಲ್ಲಿ ಏನು ಟಾರ್ಚರ್ ಕೊಡ್ತಾರೆ ಅಂದ್ರೆ ಗರುಡ ಪುರಾಣದಲ್ಲಿ ಹೇಳ್ತಾರಂತೆ. ಸೊ ಆ ರೀತಿ ಆದಂತಹ ಟಾರ್ಚರ್ ನಮಗೆಲ್ಲ ಸಿಗತ್ತೆ, ಭೂಲೋಕದಲ್ಲಿಯೇ ಸಿಗತ್ತೆ ಇರುವಂತಹ ಜೀವಿಗಳಿಗೆ. ಅಂದ್ರೆ ಪಾಪಿಗಳು ಇನ್ನೂ ಹೆಚ್ಚು ಬದುಕ್ತಾರೆ. ಆದಷ್ಟು ಬೇಗ ನಾವು ಹರಿಭಕ್ತಿಯನ್ನ ಮಾಡಿಕೊಂಡು ಎಸ್ಕೇಪ್ ಆಗೋದು ಒಳ್ಳೇದು. ಇಲ್ಲಿ ಬದುಕಿದ್ರೆ ಖಂಡಿತವಾಗಿಯೂ ತುಂಬಾ ಕಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಅದರಿಂದ ಅವನು ಹೇಳ್ತಾನೆ, ನನ್ನ ನಿವಾಸವನ್ನು ಸೇರಿದವರಿಗೆ ಪುನರ್ಜನ್ಮವಿಲ್ಲ. ಸಹಸ್ರಯುಗ ಪರ್ಯಂತಂ ಅಹರ್ಯ ಭ್ರಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರಿವಿದೋ ಜನಃ ಅವ್ಯಕ್ತಯಃ ಸರ್ವಾ ಪ್ರಭವನ್ಯಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶ ಪಾರ್ಥ ಪ್ರಭವತ್ಯಹರಾಗಮೆ. ಹರೇ ಕೃಷ್ಣ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ 1 ದಿನ. ಅವನ ರಾತ್ರಿಗೂ ಇಷ್ಟೇ ಅವಧಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನಂದ್ರೆ ಏನಾಗತ್ತೆ ಈ ಭೌತಿಕ ಪ್ರಕೃತಿಯಲ್ಲಿ, ಹೇಗೆ ಈ ಭೌತಿಕ ಪ್ರಕೃತಿ ನಡೀತಾ ಇದೆ ಅಂದ್ರೆ, ಬ್ರಹ್ಮ ಹಗಲಿನಲ್ಲಿ ಅವನು ಸೃಷ್ಟಿ ಮಾಡ್ತಾನೆ. ಅಂದ್ರೆ ಈ ಅವ್ಯಕ್ತದಲ್ಲಿ ಲೀನವಾಗಿರುವಂತಹ ಜೀವಿಗಳು ತಮ್ಮ ತಮ್ಮ ಕರ್ಮ ಫಲಗಳಿಗೆ ಅನುಸಾರವಾಗಿ ಮತ್ತೆ ಶರೀರವನ್ನು ಪಡೆದು ಇಲ್ಲಿ ಬರುತ್ತಾರೆ. ಅಂದ್ರೆ ಬ್ರಹ್ಮನಿಗೆ ನಮ್ಮ ಲೆಕ್ಕಾಚಾರದ ಪ್ರಕಾರ 1,000 ಯುಗಗಳು. ಅಂದ್ರೆ ಈ 1,000 ಯುಗ ಅಂದ್ರೆ ಎಲ್ಲ ಯುಗಗಳು ಸೇರಿ, ಈ 4 ಯುಗಗಳು ಸೇರಿದ ಹಾಗೆ 1,000 ಅಷ್ಟು ಯುಗಗಳು ಸೇರಿದಾಗ ಅವನಿಗೆ ಒಂದು ರಾತ್ರಿ ಅಥವಾ ಒಂದು ಹಗಲಾಗುವಂಥದ್ದು. ಅದರಿಂದ ಅವನ ರಾತ್ರಿಯಲ್ಲಿ ಎಲ್ಲಾ ಜೀವಿಗಳು ನಿಸ್ಸಹಾಯಕವಾಗಿ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುವುದು. ಅವ್ಯಕ್ತದಲ್ಲಿ ಅಂದ್ರೆ ಬ್ರಹ್ಮಜ್ಯೋತಿಗೆ ಅಂದ್ರೆ ಅಲ್ಲಿ ಲೀನವಾಗ್ತಾವರು. ಅವರಿಗೆ ಶರೀರ ಅನ್ನುವಂಥದ್ದು ಕಾಣಿಸ್ಕೊಳ್ಳೋದಿಲ್ಲ. ಅವಾಗ ಭಗವಂತನಲ್ಲಿ ಅವನ ಇದರಲ್ಲಿ ಸೇರಿಕೊಳ್ತವೆ. ಆದ್ರೆ ಬ್ರಹ್ಮನಿಗೆ ಮತ್ತೆ ಹಗಲಾದಾಗ
ಮತ್ತೆ ಹುಟ್ಟುತ್ತವೆ. ಮತ್ತೆ ಅವರು ಕರ್ಮಫಲಗಳ ಅನುಸಾರದ ಮೇಲೆ ಬೇರೆ ಬೇರೆ ರೀತಿಯ ಶರೀರಗಳನ್ನು ಪಡೆದು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿ ಆಗಿ ಮತ್ತೆ ಅವರು ನಿಸ್ಸಹಾಯಕವಾಗಿ ಶರೀರವನ್ನ ಕಳೆದುಕೊಳ್ಳುತ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆದ್ರೆ ಅವನು ಹೇಳ್ತಾನೆ, ಪರಸ್ತಸ್ಮಾಸ್ತು ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತೋ ವ್ಯಕ್ತ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ. ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಅವನು ಭೌತಿಕ ಪ್ರಪಂಚದಿಂದ ಹೊರತಾಗಿ ಇರುವಂತಹ ಆಧ್ಯಾತ್ಮಿಕ ಲೋಕದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಈ ಆಧ್ಯಾತ್ಮಿಕ ಲೋಕ ಅಂದ್ರೆ ಒಟ್ಟು ಅವನ ಸೃಷ್ಟಿಯ ನಾಲ್ಕನೆಯ ಮೂರು ಭಾಗ ಅಂತ, ಅಂದ್ರೆ 3/4. ಈ 1/4 ಬರೀ ಭೌತಿಕ ಪ್ರಪಂಚ. ಆದರೆ ಅವನ ಆಧ್ಯಾತ್ಮಿಕ ಸೃಷ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಎಂಡ್ ಸ್ಟಾರ್ಟ್ ಅನ್ನುವಂಥದ್ದಿಲ್ಲ. ಭಗವಂತನ ಅವನ ಇದರ ನಿರ್ಣಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಿತಿ ಅನ್ನುವಂಥದ್ದಿಲ್ಲ. ಎಲ್ಲವೂ ಅಮಿತ, ಅನಂತ. ಅವನಿಗೆ ಹೆಸರೇ ಅನಂತ. ಅನಂತ ಅಂದ್ರೆ ಏನು? ಅಂತ್ಯವೇ ಇಲ್ಲದಿರುವಂಥವನು. ಅದರಿಂದ ಸೊ ಈ ಅಂದ್ರೆ ನಾವು ಒಂದು ಲೆಕ್ಕಾಚಾರಕ್ಕೆ ನಮಗೆ ಸಮಾಧಾನಕ್ಕೆ ನಾವು ಹೇಳ್ಕೋಬಹುದು, ಹೀಗೆ ಇಷ್ಟು ಇದರ ನಮ್ಮ ಭೌತಿಕ ಪ್ರಪಂಚದ 3 ಪಟ್ಟಿದೆ ಅಂತ. ಭೌತಿಕ ಪ್ರಪಂಚದಲ್ಲಿ ಏನಿದೆ? 14 ಲೋಕಗಳಿದೆ. ಬ್ರಹ್ಮನಿಂದ ಹಿಡಿದು ಅತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳ ಲೋಕದವರೆಗೆ 14 ಲೋಕಗಳು. ಬೆಳಕಿನ ಲೋಕದಿಂದ ಹಿಡಿದು ಕತ್ತಲಿನ ಲೋಕಗಳು. ಆಮೇಲೆ ನರಕ ಬೇರೆ ಇದೆ. ಸೊ ಆದ್ರಿಂದ ಅವನು ಹೇಳ್ತಾನೆ ನಿತ್ಯವಾದದ್ದು ಮತ್ತು ಅವ್ಯಕ್ತ ಜಡವಸ್ತುವನ್ನ ಮೀರಿದ್ದು. ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಾವು ಭಕ್ತಿಯನ್ನ ಮಾಡಬೇಕು. ಭಕ್ತಿಯನ್ನ ಮಾಡದೆ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅದನ್ನ ಇಲ್ಲಿ ಹೇಳ್ತಾನೆ, ಜಗತ್ತಿನಲ್ಲಿ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ ಅನ್ನುವಂಥದ್ದನ್ನ ಅವನಿಲ್ಲಿ ಹೇಳ್ತಾನೆ. ನೋಡ್ಬೋದು, ಇದು ಅದೇ ಅಲ್ವಾ? ಗೋಲೋಕ ಅನ್ನುವಂತಹದ್ದು ಅಲ್ಲಿದೆ. ಅದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಏನಂದ್ರೆ ಅವನು ಯಾವಾಗಲೂ ಶಾಶ್ವತವಾಗಿ ತನ್ನ ಮೂಲ ರೂಪದಲ್ಲಿ ಈ ಭೂಮಿಗೆ ಬಂದಾಗ ಅವನು ಈ ವೃಂದಾವನದಲ್ಲಿ ಯಾವ ರೀತಿಯ ಲೀಲೆಗಳನ್ನ ಮಾಡ್ತಾನೋ ಅದೇ ರೀತಿಯ ಲೀಲೆಗಳನ್ನ ಅವನು ತನ್ನ ಮೂಲ ವೃಂದಾವನ ಗೋಲೋಕ ಆಧ್ಯಾತ್ಮಿಕ ಲೋಕದಲ್ಲಿ ಇರುವಂತಹದ್ದು ಅಲ್ಲಿಯೂ ಸಹಿತ ಅದನ್ನೇ ಮಾಡ್ತಾನಂತ. ಅದರಿಂದ ನೋಡ್ಬೋದು, ಅವನು ಗೋಲೋಕದಲ್ಲಿ ಅವನಿದ್ರೆ ಎಲ್ಲ ಅವನ ಹತ್ತಿರದ ಭಕ್ತರು ಯಾರಿದ್ದಾರೆ ಈ ರೀತಿಯಾಗಿ ಅವರಿಗೆಲ್ಲ ಒಂದೊಂದು ಲೋಕಗಳಿರುತ್ತೆ. ಆಮೇಲೆ ವೈಕುಂಠ ಲೋಕಗಳಿರುತ್ತೆ. ಅವನ ಸೃಷ್ಟಿಯಾಗತ್ತೆ. ಅದಕ್ಕೆ ಭಾಗವತಮ್ಮನ ಅರ್ಥ ಮಾಡ್ಕೋಬೇಕು. ಸಂಕರ್ಷಣ, ಅನಿರುದ್ಧ ಹೇಗೆ ಅವನ ಸೃಷ್ಟಿಯಾಗತ್ತೆ, ಮಹಾವಿಷ್ಣು ಹೇಗೆ ಬರ್ತಾನೆ, ಆಮೇಲೆ ಆ ಮಹಾವಿಷ್ಣು ಹೇಗೆ ಸೃಷ್ಟಿಯನ್ನ ಮಾಡ್ತಾನೆ, ಸೃಷ್ಟಿಯಿಂದ ಹೇಗೆ ಅವನು ಗರ್ಭೋದಕ ಸಾಯಿ ವಿಷ್ಣುವಾಗಿ ಈ ಲೋಕಗಳನ್ನ ಪ್ರವೇಶಿಸ್ತಾನೆ. ಇಲ್ಲಿ ನೋಡಿ, ಭೌತಿಕ ಪ್ರಪಂಚ ಕೆಳಗಡೆ ಇದೆ, ಕತ್ತಲಿನ ಪ್ರಪಂಚ. ಯಾಕೆಂದ್ರೆ ಈ ಮೇಲಿನ ಪ್ರಪಂಚಕ್ಕೆ ಯಾವುದೇ ರೀತಿ, ಇದು ಗೋಲೋಕ ಚಾರ್ಟ್ ಅಂತ ಇದೆ. ಸೊ ಆ ಗೋಲೋಕ ಚಾರ್ಟ್ ಅಲ್ಲಿ ಮೇಲಿನ ಪ್ರಪಂಚಕ್ಕೆ ಸ್ವಂತ ಪ್ರಕಾಶ ಇದ್ರೆ ಇದಕ್ಕೆ ಸೂರ್ಯಚಂದ್ರ ಬೇಕು ಬೆಳಗಲಿಕ್ಕೆ. ಆದ್ರೆ ಇಲ್ಲಿ ಬೇಡ, ಸೂರ್ಯಚಂದ್ರರು ಬೇಡ ಬೆಳಗಲಿಕ್ಕೆ. ಅದು ಸ್ವಯಂ ಪ್ರಭೆಯಿಂದನೇ ಬೆಳಗ್ತಾ ಇರುವಂತಹದ್ದು. ಅದಕ್ಕೆ ಸ್ವಂತ ಬೆಳಕಿದೆ. ವೈಕುಂಠ ಲೋಕದ ಎಲ್ಲಾ ಲೋಕಗಳಲ್ಲಿಯೂ ಸಹಿತ ಕೃಷ್ಣ ತನ್ನ ವಿಸ್ತರಣೆಯಲ್ಲಿ ಇರ್ತಾನೆ ಬೇರೆ ಬೇರೆ ರೀತಿಯಾಗಿ. ನಾರಾಯಣನ ರೂಪ, ಚತುರ್ಭುಜ ನಾರಾಯಣನ ರೂಪದಲ್ಲಿ. ಸೊ ಕೃಷ್ಣನಿಗೂ ನಾರಾಯಣನಿಗೂ ವ್ಯತ್ಯಾಸ ಇಷ್ಟೇ. ಒಬ್ಬರನ್ನ ನಾವು ಮನೆಯಲ್ಲಿ ಭೇಟಿ ಆದ್ರೆ, ಅಂದ್ರೆ ಕೃಷ್ಣನನ್ನ ಮನೆಯಲ್ಲಿ ಭೇಟಿ ಆದ್ರೆ ಕೃಷ್ಣ, ಅವನನ್ನ ಆಫೀಸಲ್ಲಿ ಹೋಗಿ ಸಿಕ್ಕಿದಾಗ ಅವನು ಡ್ಯೂಟಿ ಬೌಂಡ್, ತುಂಬಾ ಕರ್ತವ್ಯದಲ್ಲಿ ನಿರತನಾಗಿರ್ತಾನೆ, ಮಂತ್ರ ಮುಗ್ಧನಾಗಿರ್ತಾನೆ. ಅವನು ನಾರಾಯಣನಾಗಿ, ಚತುರ್ಭುಜ ನಾರಾಯಣನಾಗಿ ಅವನು ಸೃಷ್ಟಿಯ ಈ ಆಗು ಹೋಗುಗಳನ್ನು ನೋಡ್ಕೊಳ್ಳುವುದರಲ್ಲಿ ತುಂಬಾ ಬ್ಯುಸಿ ಇರ್ತಾನೆ ಅವನು ಅಂತ. ಅದರಿಂದ ಈ ರೀತಿಯಾದ ವ್ಯತ್ಯಾಸ. ಅಂದ್ರೆ ಕೃಷ್ಣ ಅಂದ್ರೆ ವೆರಿ ರಿಲ್ಯಾಕ್ಸ್ಡ್. ಅವನು ಯಾರು ಭಕ್ತಿ ಮಾಡ್ತಾರೋ ಅವರ ಪರವಾಗಿ ಅವನು ನಿಂತ್ಕೊಳ್ತಾನೆ. ಸೊ ಇದು ರೀತಿಯಾದ ಅವನ ಲೀಲೆಗಳು ಸದಾಕಾಲ ವೃಂದಾವನದಲ್ಲಿ, ಅಂದ್ರೆ ಆಧ್ಯಾತ್ಮಿಕ ಲೋಕದ ವೃಂದಾವನದಲ್ಲಿ ನಡೀತಾ ಇರುತ್ತೆ. ಗೋಲೋಕ ವೃಂದಾವನ ಅನ್ನುವಂಥ. ಆದ್ರೆ ಭಗವಂತನ ಕುರಿತಾಗಿ ಕುಲಶೇಖರ ಆಳ್ವಾಲ್ ಅವರು ಮುಕುಂದಮಾಲಾ ಸ್ತೋತ್ರದಲ್ಲಿ ಹೇಳ್ತಾರೆ, ಕೃಷ್ಣ ತ್ವದೀಯ ಪದಪಂಕಜ ಪಂಜರಾಂತಂ ಅದ್ವೈಮಮೇ ವಿಶತು ಮಾನಸ ರಾಜಹಂಸಃ
ಪ್ರಾಣ ಪ್ರಯಾಣ ಸಮಯೇ ಕಪವಾತಪಿಸ್ತೆ ಕಂಠಾವರೋಧನಮಿದಂ ಸ್ಮರಣಂ ಕುತಸ್ತೆ. ಹರೇ ಕೃಷ್ಣ. ಪ್ರಿಯ ಪ್ರಿಯ ಕೃಷ್ಣ, ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯುಸಿರು ಎಳೆಯುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಬಹಳ ಕಷ್ಟ ಆಗತ್ತೆ ಕೃಷ್ಣನ ನಾಮಸ್ಮರಣೆ. ನಾವು ಅಂದ್ರೆ ಅವ್ರು ಅದಕ್ಕೆ ಹೇಳ್ತಾರೆ, ಅವನಂದ್ರೆ ನಾನು ನಿನ್ನ ಸ್ಮರಣೆಯಲ್ಲಿದ್ದೇನೆ, ನನ್ಗೆಲ್ಲ ಸರಿ ಇದೆ ಈಗ, ಅದರಿಂದ ನಾನು ಸಾಯುವ ಸಮಯಕ್ಕೆ ಅಂದ್ರೆ ವಯಸ್ಸಾದಾಗೆ ಏನು ನನ್ನ ಕಫ ವಾತ ಪಿತ್ತ ಹೀಗೆ ಹಲವಾರು ರೋಗ ರುಜಿನಗಳಿಂದ ನಾನು ನರಳ್ತಾ ಇರುವಾಗ ನಿನ್ನನ್ನು ನೆನಪು ಮಾಡ್ಕೊಳ್ಳಿಕ್ಕೆ ನನಗೆಲ್ಲ ಆಗತ್ತೆ. ನಾವು ಇನ್ನೂ ಬದುಕಬೇಕು ಅನ್ನುವಂಥದ್ದು ಅದರ ಹಿಂದೆ ನಾವು ಸೆಣಸಾಟಕ್ಕೆ ಹೋಗ್ತೇವೆ. ಆದರೆ ಅವ್ರು ಹೇಳ್ತಾರೆ ಈ ರೀತಿಯಾಗಿ ನಾವು ಸಾವಿಗೆ ಕೃಷ್ಣ ಈಗ ನಾನು ನಿನ್ನ ಧ್ಯಾನದಲ್ಲಿದ್ದೇನೆ, ನಿನ್ನನ್ನು ಹೇಗೆ ಮಾನಸ ರಾಜಹಂಸ ಅಂದ್ರೆ ಈ ತಾವರೆಯ ದಂಟನ್ನ ಸುತ್ತಕೊಳ್ಳಿಕ್ಕೆ ಬಹಳ ಇಷ್ಟ ಅಂತೆ ಹಂಸಕ್ಕೆ. ಅದು ಹೇಗೆ ಆ ರೀತಿಯ ಪಾದಗಳನ್ನು ದಂಟನ್ನು ಸುತ್ತಕೊಂಡಿರುತ್ತೋ ಅದೇ ರೀತಿ ನಾನು ನಿನ್ನ ಪಾದವನ್ನು ಸುತ್ತಕೊಂಡಿದ್ದೇನೆ, ನನಗೀಗ ಸಾವು ಕೊಟ್ಬಿಡು ನೀನು, ನನ್ಗೆ ಮತ್ತೆ ಬದುಕಬೇಕಂತದ್ದು ಯಾವ ಇಚ್ಛೆಯೂ ಇಲ್ಲ ಅಂತ ಆ ರೀತಿಯಾಗಿ ಅವರಿಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ನಿನ್ನ ಸ್ಮರಣೆ ಮಾಡಲು ಅಂತಹ ಸಮಯದಲ್ಲಿ ಬಹಳ ಕಷ್ಟ ಆಗತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳೋದು. ಅದಕ್ಕೆ ಪ್ರಭುಜಿ ನಾವು ಯಾವಾಗ್ಲೂ ಸುಖದಲ್ಲಿದ್ದಾಗ್ಲೂ ಅಷ್ಟೇ, ಕಷ್ಟದಲ್ಲಿದ್ದಾಗ್ಲೂ ಅಷ್ಟೇ, ನೋವಲ್ಲಿದ್ದಾಗ್ಲೂ ಅಷ್ಟೇ ನಾವು ಅವ್ರನ್ನ ಸ್ಮರಣೆ ಮಾಡ್ತಿದ್ರೆ ಸಾವಿನ ಸಮಯದಲ್ಲಿ ನಮಗೆ ಆ ರೀತಿ ತೊಂದರೆ ಬರೋದಿಲ್ಲ, ಕಷ್ಟ ಆಗೋದಿಲ್ಲ. ಹೌದು ಹೌದು. ಹರೇ ಕೃಷ್ಣ. ಧನ್ಯವಾದ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗೀಂ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಅನುಸರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಮತ್ತು ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನೂ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಇಲ್ಲಿ ಉದಾಹರಣೆಗೆ ಕೆಲವು ಫಲಗಳು ನಮಗೆ ಸಿಗತ್ತೆ. ನಾವು ಕರ್ಮ, ಯಜ್ಞ, ದಾನ, ತಪಸ್ಸು ಬೇರೆ ಬೇರೆ ರೀತಿಯಾದಂಥ ಮಾಡಿದ್ದು ಅಥವಾ ವೇದಗಳನ್ನು ಕೆಲವರು ಅರಿತುಕೊಂಡು ವೇದಗಳಲ್ಲಿ ಹೇಳಿದ ಹಾಗೆ ಸೇವೆಗಳನ್ನ ಮಾಡ್ತಾ ಹೋಗ್ತಾರೆ. ಭಗವಂತನ ವೇದಗಳನ್ನ ತಿಳ್ಕೊಳ್ಬೇಕು ಅಂತ. ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಈ ಭಕ್ತಿ ಮಾರ್ಗ ಏನಿದೆಯಲ್ಲ, ಭಕ್ತಿ ಸೇವೆಯ ಮಾರ್ಗ, ಭಕ್ತಿ ಸೇವೆ, ಭಗವಂತನ ಕುರಿತಾಗಿ ಭಕ್ತಿಯಿಂದ ಅವನ ಸೇವೆ ಮಾಡುವಂತಹ ಈ ಮಾರ್ಗ ಏನಿದೆ ಅದರಿಂದಲೂ ಸಹಿತ ನಮಗೆ ಎಲ್ಲ ಫಲಗಳು ಸಿಗತ್ತೆ. ಅಂದ್ರೆ ವೇದಾಧ್ಯಗಳ ಹಿಂದಿನ ಉದ್ದೇಶ ಏನು, ಭಗವಂತನನ್ನು ಇರುವುದು. ಭಕ್ತಿಯಿಂದನೂ ಸಹಿತ ನಾವು ಭಗವಂತನನ್ನು, ಅದರಿಂದ ಇಲ್ಲಿ ಏನು ವೇದಗಳನ್ನ ನಾವು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು, ಆ ರೀತಿ ಆದಂತಹದ್ದು ಏನೂ ಇಲ್ಲ. ಕರ್ಮ ಇಲ್ಲಿ ಕಾಮ್ಯ ಕರ್ಮಗಳಿಂದ ಕೆಲವು ಕಾಮ್ಯ ಕರ್ಮಗಳಲ್ಲಿ ಕೆಲವು ಅಂದ್ರೆ ಆಸೆ ಇಟ್ಕೊಂಡು ಮಾಡ್ತೇವಲ್ಲ ನಾವು ನಾವೊಂದು ಯಜ್ಞ ಮಾಡ್ತೇವೆ ಇವತ್ತು ಮನೆಯಲ್ಲಿ, ಏನಾದ್ರೂ ಒಂದು ದೊಡ್ಡ ಯಜ್ಞಗಳನ್ನ ಮಾಡ್ತೇವೆ, ಅಥವಾ ನಮ್ಗೇನಾದ್ರೂ ಒಂದು ಫಲ ಸಿಕ್ಕಲಿ ಅಂತ. ಸೊ ಆ ರೀತಿಯಾದಂತಹ ಯಜ್ಞ ಮಾಡುವಂತ ಅವಶ್ಯಕತೆಯೂ ಇಲ್ಲ. ಭಕ್ತಿಯನ್ನ ಮಾಡಿದ್ರೆ ಅದರೆಲ್ಲದರಿಂದ ನಮ್ಗೆ ಏನೇನು ಫಲಗಳು ಸಿಗಬೇಕು ಅದೆಲ್ಲ ಭಗವಂತ ನಮಗೆ ಕೊಡ್ತಾನೆ. ಭಕ್ತಿಯನ್ನ ಮಾಡುವುದರಿಂದ ಅವನ ಸೇವೆಯಲ್ಲಿ ನಮ್ಮನ್ನ ಇಟ್ಕೊಳ್ತಾನೆ ಅನ್ನುವಂಥದ್ದು. ಎಲ್ಲಕ್ಕಿಂತ ದೊಡ್ಡ ಫಲ ಏನು, ಸಾವಿನ ಸಮಯದಲ್ಲಿ ಅವನ್ನ ನೆನಪು ಮಾಡಿಕೊಂಡು ನಾವು ಈಗ ಈ ಭೌತಿಕ ಪ್ರಪಂಚದ ಜನನ ಮರಣದ ಚಕ್ರದಿಂದ ಹೊರಗೆ ಹೋಗುವುದು. ನಮ್ಮ ಜೀವನದ ನಿಜವಾದ ಸಮಸ್ಯೆ ಇದು. ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸಾಯುವುದು, ಇದು ನಿಜವಾದ ಸಮಸ್ಯೆ. ಆದರೆ ನಮಗೆ ಅದು ಅರ್ಥ ಆಗೋದೇ ಇಲ್ಲ. ನಾವು ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ನೋಡಿಕೊಂಡು ಈ ಸಮಸ್ಯೆ ಹಿಂಗಾಯ್ತು, ಆ ಸಮಸ್ಯೆ ಹಂಗಾಯ್ತು, ಒಬ್ಬರನ್ನೊಬ್ಬರನ್ನ ದೂರ್ಕೊಳ್ತಾ ಬೈಕೊಳ್ತಾ ಮಾಡ್ಕೊಳ್ತಾ ಕಾಲಹರಣ ಮಾಡ್ತೇವೆ ಹೊರತು ಭಕ್ತಿಯನ್ನ ಮಾಡಲಿಕ್ಕೆ ಸಮಯ ಕೊಡುವುದಿಲ್ಲ. ಅದರಿಂದ ಕಡೆಯಲ್ಲಿ ಪರಮಶಾಶ್ವತವಾದ ನಿವಾಸವನ್ನು ಅಂದ್ರೆ ಇದೆಲ್ಲ ಸಿಗತ್ತೆ ಭಕ್ತಿಯನ್ನ ಮಾಡುವುದರಿಂದ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಪೂರ್ತಿ ಕೃಷ್ಣಾರ್ಪಣ ಮಸ್ತು ಅಂತ ಅವನಿಗೆ ಅರ್ಪಿಸಿ ನಾವು ಬದುಕೊಂಡು ಹೋದ್ರೆ ನಮ್ಗೆ ಖಂಡಿತವಾಗಿ ಬೇಗ ಎಸ್ಕೇಪ್ ಆಗ್ಬೋದು ಇಲ್ಲಿಂದ. ಇಲ್ಲಿಗೆ ಇವತ್ತಿನ ಈ ಭಗವತ್ ಪ್ರಾಪ್ತಿ ಅನ್ನುವಂತಹ ಅಕ್ಷರ ಬ್ರಹ್ಮಯೋಗ ಅಧ್ಯಾಯ ಮುಗಿತಾ ಇದೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ ಒಂದು ರೌಂಡ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಹಿಂದಿ ಸೀರಿಯಲ್ ಒಂದು ತೆಗ್ದಿದಾರಲ್ಲ ಪ್ರಭುಜಿ, ಅದು ತುಂಬಾ ಸತ್ಯವಾದದ್ದೇ ಅಲ್ವಾ?
ನೀವು ನೋಡಿರ್ಬೋದೇನೋ, ರಾಧಾಕೃಷ್ಣ ಅಂತ ಹೇಳಿ. ಸತ್ಯವೋ ಅಸತ್ಯವೋ ನೋಡಿದವರಿಗೆ ಗೊತ್ತು. ನೋಡ್ಲಿಲ್ಲ. ನಮ್ಮ ಅರ್ಥ ಮಾಡ್ಕೊಂಡು, ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ಸರಿಯಾದ ಇಲ್ಲ, ಯಾರ ಹತ್ರ ತಿಳ್ಕೊಳ್ಬೇಕು. ಈ ಜ್ಞಾನ ಅದ್ರಲ್ಲಿ ಎಲ್ಲಿಂದ ಅವರು ತೋರ್ಸಿರೋಂಥದ್ದೆಲ್ಲನೂ ಸರಿ ಇದೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಉಪದೇಶಂತೆ ಜ್ಞಾನಂ ಜ್ಞಾನಿನಾಂ ತತ್ವದರ್ಶಿನಃ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತದ್ವಿದ್ಯೆ ಪ್ರಣಿಪಾತೇನ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಯಾವ್ದಾದ್ರೂ ಗುರುವಿನ ಆಶ್ರಯವನ್ನ ಪಡೆದು ಅದು ಸರಿಯ ತಪ್ಪ ಅನ್ನುವಂಥದ್ದನ್ನು ನಾವು ಅಲ್ಲಿ ಪ್ರಶ್ನೆ ಮಾಡೋದ್ರ ಮುಖಾಂತರ ಅರ್ಥ ಮಾಡ್ಕೋಬೇಕು. ಟಿವಿ ನೋಡೋದ್ರಲ್ಲಿ ವ್ಯರ್ಥ ಸಮಯ ಹಾಳು ಮಾಡೋದಕ್ಕಿಂತ ನಾವು ಸ್ವಲ್ಪ ಭಕ್ತಿಯನ್ನ ಸೇವೆಯನ್ನ ಮಾಡ್ಕೊಂಡ್ರೆ ಬಹಳ ಬೀಜ ಆಗ್ತದೆ. ಅದು ನಾನು ಸರಿ ತಪ್ಪ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ನನಗೆ ಆ ಜ್ಞಾನವೂ ಇಲ್ಲ ಅದನ್ನ ಜಡ್ಜ್ ಮಾಡ್ಲಿಕ್ಕೆ. ತುಂಬಾ ಅರ್ಥಪೂರ್ಣವಾಗಿದೆ ಪ್ರಭುಜಿ. ಅವರು ತೆಗ್ದಿರೋಂತಹ ಅದು ಏನು ಇದೆಯಲ್ಲ ಸನ್ನಿವೇಶಗಳು, ಆ ಒಂದು ಪಾತ್ರ ನಿಭಾಯಿಸಿದಾರಲ್ಲ, ಅದು ತುಂಬಾ ಅರ್ಥಪೂರ್ಣವಾಗಿದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಗುರುಜಿ, ನೀವು ಒಂದು ಶ್ಲೋಕ ಹೇಳುವಾಗ ಅದರ ಅರ್ಥ ಹೇಳ್ತಿದ್ರಿ. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಕೃಷ್ಣ ರೂಪದಲ್ಲೇ ನೀನು ನನ್ನ ಆರಾಧಿಸ್ಬೇಕು ಅಂತ. ಹೌದು. ಆದ್ರೆ ಈಗಿನ ನಾವು ಕಲಿಯುಗದಲ್ಲಿ ನೋಡುವಾಗ, ಅಥವಾ ಮೊದಲು ಕೂಡ ಈಗ ವಿಷ್ಣುವಿನ ಹಲವಾರು ಅವತಾರಗಳನ್ನ ನಾವು ನೋಡ್ತೀವಿ. ರಾಮ ಆಗಿರ್ಬೋದು, ಹಾಗೆ ಬುದ್ಧ, ನರಸಿಂಹ ಅಂತ ಈ ರೀತಿಯ ಹಲವಾರು ಅವತಾರಗಳು, ಹಾಗೆ ಕಲಿಯುಗದಲ್ಲಿ ನೂರಾರು ದೇವರ ರೂಪಗಳನ್ನು ಕೂಡ ನಾವು ನೋಡ್ತೀವಿ. ಹಾಗಿರುವಾಗ ನಾವು ಯಾವುದೇ ರೂಪವನ್ನು ಆರಾಧಿಸಿದ್ರೂ ಅದು ಕೃಷ್ಣನಿಗೆ ಸೇರುತ್ತಾ ಅಥವಾ ಅದು ಬದಲಾಗುತ್ತಾ? ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ನೀವು ಇತರ ದೇವತೆಗಳನ್ನ ಪೂಜಿಸಿದರೆ ಇತರ ದೇವತೆಗಳ ಲೋಕ, ಯಾಕೆಂದ್ರೆ ಅವರೆಲ್ಲ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ. ಆದ್ರೆ ನಮಗೆ ಪರಿಪೂರ್ಣವಾದಂತಹ ಅಂದ್ರೆ ನಾವೇನು ಅಮರತ್ವ ಅಂತ ಹೇಳ್ತೇವೆ, ಅಥವಾ ಏನ್ ನಮಗೆ ಬಿಡುಗಡೆ ಬೇಕು ಅನ್ನುವಂಥದ್ದು, ಆ ಬಿಡುಗಡೆಗನ್ನ ಮೋಕ್ಷವನ್ನ ಕೊಡ್ಲಿಕ್ಕೆ ಕೃಷ್ಣನೊಬ್ಬನೇ ಕಾರಣ. ಬೇರೆ ಕೃಷ್ಣ, ನಾರಾಯಣ, ವಿಷ್ಣು ಆ ರೀತಿಯಾಗಿ ನಾವು ಅವನನ್ನ ಧ್ಯಾನಿಸಬಹುದು, ಅಲ್ಲಿಂದ ಮಾತ್ರ ಸಿಗುವಂತಹದ್ದು. ಅವನೇನ್ ಹೇಳ್ತಾನೆ ಅಂದ್ರೆ, ಇಲ್ಲಿ ನಮಗೆ ಶಾಸ್ತ್ರದಲ್ಲಿ ಗ್ರಂಥಗಳಲ್ಲಿ ಉದಾಹರಣೆ ಇದೆ. ಏನಂದ್ರೆ, ಈ ಕೃಷ್ಣ ಅನ್ನುವಂತಹದ್ದು ಒಂದು ಶಬ್ದ ನಾವೇನ್ ಹೇಳ್ತೇವೆ, ಅದು ರಾಮನ 3 ಹೆಸರಿಗೆ ಸಮ ಅಂತ. ಮತ್ತೆ ಪಾರ್ವತಿ ಹತ್ರ, ಶಿವನ ಹತ್ರ ಪಾರ್ವತಿ ಪ್ರಶ್ನೆ ಮಾಡ್ತಾಳೆ, ಏನ್ ಮಾಡ್ಬೇಕು ಬೇಗ, ಅಂದ್ರೆ ಬೇಗ ಈ ಭಗವಂತನ ಹೆಸರನ್ನು ತಗೊಳ್ಬೇಕಂದ್ರೆ ಅವನು ಹೇಳ್ತಾನೆ, ಏನು ಈ ರಮೇ ರಾಮೇತಿ ರಾಮೇತಿ ರಮೇ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರ. ಈ ರಾಮ ಅನ್ನುವಂತಹ ಹೆಸರು ಸಹಿತ ಒಂದು ವಿಷ್ಣುವಿನ 1000 ಹೆಸರುಗಳಿಗೆ ಸಮ ಅನ್ನುವಂತಹದನ್ನು ಸಹಿತ ಪಾರ್ವತಿಗೆ ಶಿವನೇ ಹೇಳ್ತಾನೆ. ಸೊ ಆದ್ರಿಂದ ನಾವು ಕೃಷ್ಣನ ನಾಮಸ್ಮರಣೆಯನ್ನ ಹೆಚ್ಚು ಮಾಡಬೇಕು. ಕೃಷ್ಣನ ನಾಮಸ್ಮರಣೆಯನ್ನ ಮಾಡುವುದು, ಅವನು ಇಲ್ಲಿ ಏನ್ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಅವನು ಏನ್ ಹೇಳ್ತಾನೆ ಅಂದ್ರೆ, ನನ್ನನ್ನ ಕೃಷ್ಣನಂತೆ ನೀನು ಧ್ಯಾನಿಸು ಅನ್ನುವಂತ ಮಾತನ್ನ ಅರ್ಜುನಿಗೆ ಹೇಳ್ತಾನೆ. ಅರ್ಜುನಿಗೆ ಯಾಕೆ ಹೇಳ್ತಾನೆ? ಅರ್ಜುನ ಮುಖಾಂತರ ನಮಗೆ ಹೇಳ್ತಾ ಇರುವಂತದ್ದು. ಅಂದ್ರೆ ಪ್ರಭುಜಿ, ಕೃಷ್ಣಂದು ಒಂದು ವಿಷ್ಣು ಅವತಾರ ಅಂತಾನೆ. ಕೃಷ್ಣಂದು ವಿಷ್ಣುವಿನ ಅವತಾರ, ಕೃಷ್ಣ ಅವತಾರಿ, ವಿಷ್ಣು ಅವತಾರ, ವಿಷ್ಣು ವಿಸ್ತರಣೆಯ ಒಂದು, ವಿಷ್ಣು ವಿಸ್ತರಣೆಯ ಒಂದು, ವಿಷ್ಣುವಿನ ಬೇರೆ ಬೇರೆ ವಿಸ್ತರಣೆಗಳಿದೆ. ಅದಕ್ಕೆ ಭಾಗವತಮನ್ನ ನೀವು ಕೇಳಬೇಕು. ಹೇಗೆ ಸೃಷ್ಟಿ ಆಗಿದೆ, ಅವನು ಹೇಗೆ ವಿಸ್ತರಣೆಗೊಂಡಿದ್ದಾನೆ. ನಾರಾಯಣ ಉಪನಿಷತ್ನಲ್ಲಿ ಹೇಳ್ತಾನೆ, ಕೃಷ್ಣ ಅವನೊಬ್ಬನೇ ಇದ್ದಂತ. ಅದರಿಂದ ಅವನು ಅನಾದಿ ಅಚಿಂತ್ಯ. ಕೃಷ್ಣನೇ ಹೇಳ್ತಾ ಇದ್ದಾನಲ್ಲ ಈ ಭಗವದ್ಗೀತೆಯಲ್ಲಿ ನಾವು ಹೇಳ್ತಾ ಇರುವಂತಹದ್ದೇನು, ಅವನು ಅನಾದಿ, ಅವನು ಅಚಿಂತ್ಯ. ಈಗ ನಾಳೆ 10ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ಕೃಷ್ಣನೇ ಹೇಳ್ತಾನೆ, ನಾನು ಈ ಏಕಾದಶ ರುದ್ರರಲ್ಲಿ ನಾನು ಶಿವ ಅನ್ನುವಂಥದ್ದನ್ನ ಅವನು ಹೇಳ್ತಾನೆ. ಆದ್ರೆ ಅವರೆಲ್ಲ ಪರಿಪೂರ್ಣರಲ್ಲ. ಅಂದ್ರೆ ಪರಿಪೂರ್ಣ ಅನ್ನುವಂಥವನು ಕೃಷ್ಣ ಮಾತ್ರ, ಅವನನ್ನೇ ಪೂರ್ಣ ಅನ್ನುವಂಥದ್ದು. ಬೇರೆ ಯಾವ ದೇವತೆಗಳು ಪೂರ್ಣರಲ್ಲ, ಅವರವರ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅದರಿಂದ ಅವನು ಹೇಳ್ತಾನೆ, ನನ್ನ ಪ್ರಜ್ಞೆಯಲ್ಲಿ ಯಾರು ಇರ್ತಾರೆ, ನನ್ನ ಭಕ್ತಿಯನ್ನ ಯಾರು ಮಾಡ್ತಾರೆ, ನನಗೆ ಯಾರು ಶರಣಾಗತರಾಗ್ತಾರೆ, ಅವರು ನನ್ನ ಹತ್ರ ಬರ್ತಾರೆ. ಸೊ ಆಯ್ಕೆ ನಮ್ಮದು, ನಾವು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದು. ಸೊ ಆದ್ರೆ ಇತರ ದೇವತೆಗಳು ಸಹಿತ ಅವರು ನಮಗೆ ಅನುವು ಮಾಡಿಕೊಡ್ತಾರೆ. ಅವರ ಕೃಪೆ ನಮ್ಮಲ್ಲಿ ಇರ್ಬೇಕಾಗತ್ತೆ. ನಾವು ಅವರಿಗೆ ಖಂಡಿತವಾಗಿಯೂ ಅವರೆಲ್ಲ ಅಂದ್ರೆ ನಾವು ಅವರಿಗೆ ಗೌರವ ಸಲ್ಲಿಸ್ಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು. ಯಾಕೆ ನಾವು ಗುರುಗಳಿಗೆ ನಮಸ್ಕಾರ ಮಾಡ್ತೇವೆ, ಭಗವಂತನ ರೂಪದಲ್ಲಿರುವಂತಹ ಬೇರೆ ಬೇರೆ ಅವರಿಗೆ ನಮಸ್ಕಾರ ಮಾಡಬೇಕು. ಆದ್ರೆ ಅವ್ರ ಹತ್ರ ನಾವು ಬೇಡ್ಕೊಳ್ಳೋದಷ್ಟೇ, ನಮಗೆ ಕೃಷ್ಣ ಭಕ್ತಿ ಕೊಡು ಅನ್ನುವಂಥದ್ದು. ಹರೇ ಕೃಷ್ಣ.
ಗುರುಜಿ ಇದು ಗೋಪಾಲಕೃಷ್ಣ ಅನ್ನೋ ಹೆಸರು ಹೇಗೆ ಬಂತು ಗುರುಜಿ? ಗೋಪಾಲ, ಗೋಲೋಕದಲ್ಲಿ ಇರುವಂತವನು, ಗೋವುಗಳನ್ನ ಪಾಲಿಸುವವನು. ಅವನಿಗೆ ಗೋ ಸರಿ. ಅಂದ್ರೆ ಅಷ್ಟೇ. ವು ಅಂದ್ರೆ ಇಲ್ಲ, ಈ ಗೋಸ್ವಾಮಿಗಳು ಅಂತ ಕೆಲವರು ಹೇಗೆ ಆ ರೀತಿಯಾಗಿ ಹೇಳ್ತಾರೆ. ಅಂದ್ರೆ ಗೋ ಅಂದ್ರೆ ಇಂದ್ರಿಯ, ಗೋವಿಂದ. ಅವನು ಎಲ್ಲಾ ಇಂದ್ರಿಯಗಳ ಅಂದ್ರೆ ಒಡೆಯ ಅಥವಾ ಸಂತೋಷವನ್ನು ಉಂಟು ಮಾಡುವವನು ಗೋವಿಂದ. ಸೊ ಅದರಿಂದ ಕೃಷ್ಣನಿಗೆ ನಾವು ಶರಣಾಗತರಾದಾಗ ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಅವನ ಸೇವೆಯಲ್ಲಿ ಇಟ್ಟಾಗ ಅವನು ಶಾಶ್ವತ ಸಂತೋಷವನ್ನು ನಮಗೆ ಕೊಡ್ತಾನೆ. ಗೋಪಾಲಕೃಷ್ಣ ಅವನು ಹಾಗೆ. ಗೋಗಳ ಅವನಿಗೆ ಬಹಳ ಇಷ್ಟ ಅಂತ. ಅಂದ್ರೆ ನಿಮ್ಗೆ ಗೊತ್ತಿದೆ, ಅವನು ಗೋಗಳಾಗಿದ್ದ. ಬೃಂದಾವನದಲ್ಲಿ ಎಲ್ಲಾ ಗೋಪಬಾಲರನ್ನು ಇವನು ಬ್ರಹ್ಮ ಒಂದ್ಸಲ ಅಪಹರಿಸ್ತಾನೆ. ಬ್ರಹ್ಮ ವಿಮೋಹನೆ ಆಗತ್ತೆ. ಅವನು ಭ್ರಮೆಗೊಳಗಾಗಿ ಕೃಷ್ಣ, ಅವನು ಮಾಯಾವಿ ಅಂತ ತಿಳ್ಕೊಳ್ತಾನೆ ಕೃಷ್ಣನನ್ನ. ಆ ಸಮಯದಲ್ಲಿ ವೃಂದಾವನದಲ್ಲಿ ಗೋವುಗಳನ್ನ, ಗೋಪಬಾಲರನ್ನ ಎಲ್ಲರನ್ನ ಅಪಹರಿಸಿ 1 ವರ್ಷ ಅವನು ಅವರನ್ನ ಯೋಗ ನಿದ್ರೆಯಲ್ಲಿ ಇಡ್ತಾನಂತೆ ಬ್ರಹ್ಮ. ಆ ರೀತಿ ಇಟ್ಟಾಗ ಕೃಷ್ಣ ತಾನೇ ವಿಸ್ತರಣೆ ಮಾಡಿಕೊಂಡು ಎಲ್ಲಾ ಗೋವುಗಳಾಗಿ. ಸೊ ಅದು ಒಂದು ಗೋವು, ಅದಕ್ಕೆ ಗೋವಿಗೆ ಒಂದು ಸ್ಪೆಷಲ್ ಸ್ಥಾನ ಇದೆ. ಅದರಿಂದ ಆ ಗೋವು ಅವನಿಗೆ ಪ್ರಿಯವಾದದ್ದು, ಕೊಳಲು ಅವನಿಗೆ ಪ್ರಿಯವಾದದ್ದು, ನವಿಲು ಗರಿಗಳು ಅವನಿಗೆ ಪ್ರಿಯವಾದದ್ದು, ಈ ಕೌಸ್ತುಭಹಾರ ಅವನಿಗೆ ಪ್ರಿಯವಾದದ್ದು. ಅವನು ಹಾಕೊಳ್ತಾನೆ ಅದನ್ನ. ಅದು ದಿವ್ಯವಾದದ್ದು, ಕೃಷ್ಣನಿಗೆ ಸಂಬಂಧಿಸಿದ್ದು. ಹರೇ ಕೃಷ್ಣ ಪ್ರಭು. ಧನ್ಯವಾದ ಗುರುಜಿ. ಅಂದ್ರೆ ಪ್ರಭು, ಈಗ ತಿರುಪತಿ ತಿಮ್ಮಪ್ಪ ಅದು ಎಲ್ಲ ದೇವತೆ ಅಂತ ಹೇಳ್ಬೋದಾ ಅಥವಾ ಹೆಂಗೆ ಅಂತ? ಅವನ ವಿಸ್ತರಣೆಗಳು ತಿರುಪತಿ, ಅಲ್ಲಿಯೂ ಅದು ಸ್ವಯಂ ಕೃಷ್ಣನೇ ಆ ರೀತಿಯಾಗಿ ಬಂದಿದ್ದು. ತಿಮ್ಮಪ್ಪ ಅವನ ಅವತಾರ ಬೇರೆ ಬೇರೆ ರೀತಿಯಾಗಿ ಅವನ ಅವತಾರವನ್ನ ತಾಳ್ತಾನಲ್ಲ, ಅದು ಒಂದು ಅವನ ಅವತಾರ. ಆದ್ರೆ ಪರಿಪೂರ್ಣ ಕೃಷ್ಣ. ಮೂಲ ಬಂದ್ಬಿಟ್ಟು ಕೃಷ್ಣ ಅಂತ. ಮೂಲ ಕೃಷ್ಣ. ಓಕೆ. ಮೂಲ ಕೃಷ್ಣ. ಇದೆಲ್ಲ ಅವನ ವಿಸ್ತರಣೆಗಳು, ಅವನ ಬೇರೆ ಬೇರೆ ರೀತಿಯಾದಂತಹ ಅವತಾರಗಳು. ಅಲ್ಲ, ನಾವು ಬೇರೆ ಬೇರೆ ಅವತಾರಗಳ ವಿಸ್ತರಣೆಗಳಿಗೆ ಪೂಜೆ ಮಾಡ್ಬೇಕು ಅಥವಾ ಕೃಷ್ಣನ ನೆನ್ಸ್ಕೊಂಡು ಕೃಷ್ಣನ ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ಎಲ್ರಿಗೂ ಸೇರುತ್ತೆ. ಓಕೆ ಓಕೆ. ಈ ಮರದ ಗಿಡ ದೊಡ್ಡಾಗ್ಬೇಕಾದ್ರೆ ಬೇರಿಗೆ ನೀರ್ ಹಾಕ್ತೇವೆ. ಹೋಗಿ ನಾವು ನೀರನ್ನ ಎಲೆಗೆ ಹಾಕೋದು ಅಥವಾ ಬ್ರಾಂಚಿಗೆ ಹಾಕೋದು ಮಾಡೋದಿಲ್ಲ. ಆ ರೀತಿಯಾಗಿ ಮೂಲ ಕೃಷ್ಣನಿಗೆ ಹಾಕಿದ್ರೆ ಎಲ್ಲದಕ್ಕೂ ಹಾಕ್ದ ಹಾಗೆ. ಯಾಕೆಂದ್ರೆ ಎಲ್ಲವೂ ಅವನಲ್ಲಿಯೇ ಇದೆ, ಪ್ರತಿಯೊಂದು ಅವನಲ್ಲಿಯೇ ಇದೆ ಖಂಡಿತವಾಗಿಯೂ. ಆ ರೀತಿಯಾಗಿ ಆದ್ರೆ ಗೌರವ ಅಥವಾ ಭಕ್ತಿ ಅನ್ನುವಂತಹದ್ದು ಎಲ್ಲದರಲ್ಲಿಯೂ ಕೃಷ್ಣನನ್ನ ಕಾಣುವುದರಲ್ಲೂ ಇರಬೇಕು. ಪ್ರತಿಯೊಂದರಲ್ಲೂ ಕೃಷ್ಣನನ್ನು ನಾವು ಕಾಣಬೇಕು. ಯಾಕಂದ್ರೆ ಈಗ ಸತ್ಯನಾರಾಯಣ ಪೂಜೆ ಆತರ ಎಲ್ಲ ಮಾಡ್ತಿರ್ತಾರಲ್ಲ, ಅದು ನಾರಾಯಣಗ್ ಮಾತ್ರ ಪೂಜೆ ಆತರ ಸಲ್ಲಿಸಿದಂಗ ಆಗುತ್ತಾ ಅಥವಾ ಹೆಂಗೆ ಅಂತ? ಅದು ಕೃಷ್ಣನಿಗೆ ಸೇರುವಂತಹದ್ದು. ಆಕ್ಚುಲಿ ನೀವು ನೋಡಿ, ಮಂತ್ರಗಳಲ್ಲಿಯೂ ಸಹಿತ ಕೊನೆಗೆ ನಾವು ಕೃಷ್ಣಾರ್ಪಣ ಮಸ್ತು ಅಂತಾನೆ ಹೇಳ್ತೇವೆ. ಯಾಕೆ ಅಂದ್ರೆ ಅದು ಪೂರ್ತಿ ಕೃಷ್ಣನಿಗೆ ಸೇರ್ಬೇಕಾದ. ಅಂದ್ರೆ ಈ ಸತ್ಯನಾರಾಯಣ ಪೂಜೆ ಮಾಡಿದ್ರು ನಾವು ಕೃಷ್ಣನಿಗೆ ಪಂಚಾಮೃತ ಕೊಟ್ಟೆ ನಾವು ಆನಂತರ ಕೃಷ್ಣನೇ ಅವನು. ಆದ್ರೆ ಅಂದ್ರೆ ಕೆಲವು ಅಂಶಗಳಿರತ್ತಂತೆ. ಆ 64 ಅಂಶಗಳಲ್ಲಿ ನಾರಾಯಣ ಒಂದು 5 ಅಂಶ ಕಡಿಮೆ ಇರುತ್ತೆ, ಶಿವನಿಗೆ 10 ಅಂಶ ಕಡಿಮೆ ಇದೆ. ಪರಿಪೂರ್ಣ ಅಂಶ ಕೃಷ್ಣನಿಗಿದೆ. ಕೃಷ್ಣನೇ ಪರಿಪೂರ್ಣ ಅಂತ, ಅವನನ್ನೇ ಪೂರ್ಣ ಅಂತ ಕರೆಯುವುದು. ಅದರಿಂದ ಪೂರ್ಣ ಪ್ರಜ್ಞೆ ಅಂದ್ರೆ ಕೃಷ್ಣನ ಪ್ರಜ್ಞೆ ಇರಬೇಕು ಅಂತ. ಅದರಿಂದ ನಾವು ಕೃಷ್ಣ ಪ್ರಜ್ಞೆ ಅಂತ ಕರೆಯುವುದು ಇದನ್ನು. ನಮ್ಮ ಮನಸ್ಸು ಕೃಷ್ಣನಲ್ಲಿ ಇದ್ದಾಗ ಇದೆಲ್ಲ ಬಾಕಿ ಎಲ್ಲ ಆಟೋಮೆಟಿಕಲಿ ಅಂದ್ರೆ ನಡ್ಕೊಂಡು ಹೋಗುತ್ತೆ. ಅಂದ್ರೆ ಅದೆಲ್ಲ ಟೇಕನ್ ಕೇರ್ ಅಂತ ನಾವು ಹೇಳ್ತೀವಲ್ಲ, ಆ ಥರ. ಹರೇ ಕೃಷ್ಣ. ಧನ್ಯವಾದಗಳು. ಆಗ ಮುಕ್ತಿಯನ್ನ ಪಡಿಬೇಕಂದ್ರೆ ಕೃಷ್ಣನನ್ನೇ ಆರಾಧಿಸ್ಬೇಕಾ? ಈಗ ಶಿವನನ್ನ ಆರಾಧಿಸೋದ್ರಿಂದ ಮುಕ್ತಿ ಸಿಗುತ್ತಾ ಇಲ್ವಾ? ಹೇಗೆ? ಶಿವ ಮುಕ್ತಿ ಪ್ರದಾತ ಶಿವ ಅಲ್ಲ, ಖಂಡಿತವಾಗಿ ಅವನು ಮುಕ್ತಿಯನ್ನ ಪಡೀಲಿಕ್ಕೆ ಸಹಾಯ ಮಾಡ್ತಾನೆ ಶಿವ. ಅವನ ಹತ್ರ ಕೇಳ್ಕೊಳ್ಬೇಕು ಸಹಾಯ ಮಾಡುವಂತ. ಶಿವನನ್ನ ಆರಾಧಿಸೋದ್ರಿಂದ ನಾವು ಶಿವನ ಲೋಕವನ್ನ ಹೋಗ್ತೇವೆ. ಅಲ್ಲಿಂದ ಮುಂದೆ ಮತ್ತೆ ನಮ್ಮ ಪ್ರಯಾಣ ಇರುತ್ತೆ ಕೊನೆಯದಾಗಿ ಮುಕ್ತಿ ಮಾಡ್ಲಿಕ್ಕೆ. ಅದು ನಮ್ಗೆ ಅದು ಅದು ಆಧ್ಯಾತ್ಮಿಕ ಲೋಕಕ್ಕೆ ಹೋದ ಹಾಗೇನೆ ಶಿವನ ಹತ್ರ ಹೋದ್ರು. ಆದ್ರೆ ಪೂರ್ತಿಯಾಗಿ ವೈಕುಂಠ ಪ್ರವೇಶ ಮಾಡ್ಬೇಕಂದ್ರೆ ಕೃಷ್ಣನ ಆಮೇಲೆ ಆ ಭಕ್ತಿ ಬರ್ಬೇಕು. ಅದು ಬರತ್ತೆ, ಕಾಲಕ್ರಮೇಣನೂ ಬರುತ್ತೆ. ಶಿವ ಕೂಡ ಕೃಷ್ಣನ ಆರಾಧ್ಯರು. ಶಿವ ಕೂಡ ಕೃಷ್ಣನ ಆರಾಧ್ಯ. ಅವನನ್ನ ಶ್ರೇಷ್ಠ ವೈಷ್ಣವ ಅಂತ ಕರೀತಾರೆ ಶಿವನನ್ನು. ಗುರುಜಿ, ಕೃಷ್ಣ ವಿಷ್ಣುವಿನ ಅವತಾರ ಅಂತ ನಾವು ನೋಡುವಾಗ ಕೃಷ್ಣ ಪೂರ್ಣ ಅವತಾರ ಅಲ್ಲ. ಕೃಷ್ಣ ವಿಷ್ಣುವಿನ ಅವತಾರ ಅಲ್ಲ. ಈಗ ಈ ಒಂದು ಅವನು ಬರ್ತಾನಲ್ಲ, ಹೇಗೆ ಬೇರೆ ಬೇರೆ ನಾವಿಲ್ಲಿ ಮತ್ಸ್ಯಾವತಾರ, ಕುರ್ಮಾವತಾರ ಅಂತ ಹೇಳ್ತೀವಿ,
ಆ ರೀತಿ ಅವತಾರಗಳಲ್ಲಿ ಅವನು ಈ ಕೃಷ್ಣನ ನಮಗೆ ಹೇಗೆ ಕಾಣಿಸ್ಕೊಂಡಿದ್ದಾನೆ ಅನ್ನುವಂಥದ್ದಕ್ಕೆ. ಆದರೆ ಈ ಭೂಮಿಯ ಮೇಲೆ ಬಂದಂತಹ ದ್ವಾಪರಾಯುಗದ ಅವತಾರ ಏನಿದೆ, ಅವನು ಸ್ವತಃ ತಾನೇ ಬಂದಿದ್ದಾನೆ. ಈ ಮುಂದೆ ನಿಮ್ಗೆ ಅರ್ಥ ಆಗುತ್ತೆ. ಭಗವದ್ಗೀತೆಯಲ್ಲಿ ನಾವು ಮುಂದೆ ಹೋಗ್ತಾ ಹೋಗ್ತಾ ಅವನೇ ಹೇಳ್ತಾನೆ ಇಲ್ಲಿ, ಅವನು ಸ್ವತಃ ಬಂದಿದ್ದಾನೆ, ತನ್ನ ಮೂಲ ರೂಪದಲ್ಲಿ ಬಂದಿದ್ದಾನೆ. ಅದರಿಂದ ಕೃಷ್ಣ ಅವತಾರಿ. ಕೃಷ್ಣ ವಿಷ್ಣುವಿನ ಅವತಾರ ಅಲ್ಲ. ವಿಷ್ಣು ಇನ್ಫ್ಯಾಕ್ಟ್ ಕೃಷ್ಣನ ಅವತಾರ ಹೇಳ್ಬೋದು, ಆದರೆ ಕೃಷ್ಣ ಅವತಾರಿ, ತನ್ನ ಮೂಲ ರೂಪದಲ್ಲಿ ಇಲ್ಲಿ ಬಂದಿದ್ದಾನೆ. ಅವರು ಈ ಭೂಮಿಗೆ ಬಂದಿದ್ದು ಏನ್ ಕಾರಣ ಅಂದ್ರೆ ಪ್ರೀತಿ ಮತ್ತೆ ಭಕ್ತಿ. ಅವನು ಮುಂದೆ ಹೇಳಿದ್ದಾನಲ್ಲ ನಿಮಗೆ, ನಾಲ್ಕನೇ ಅಧ್ಯಾಯ, ನಾಲ್ಕನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ನಾನು ಯಾಕೆ ಬಂದಿದ್ದೇನೆ ಅಂತ. ಇಲ್ಲಿ ಬಂದ್ರೆ ಅವನು ಹೇಳ್ತಾನೆ, ನಾನು ಬಂದಿದ್ದು ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ, ಅಧರ್ಮಗಳನ್ನು ಸಂಹಾರ ಮಾಡ್ಲಿಕ್ಕೆ. ಅವನು ಕಡೆಗೆ ಅರ್ಜುನಿಗೆ ಹೇಳ್ತಾನೆ, ನಾನು ಪಾಂಡವರನ್ನ ಬಿಟ್ಟು ನಿಮ್ಮ ಉಳಿದವರೆಲ್ಲರನ್ನು ಈಗ ನಾಳೆ ಹೇಳ್ತಾನೆ, ವಿಶ್ವರೂಪದಲ್ಲಿ ಹೇಳ್ತಾನೆ, ಕಾಲನಾಗಿ ನಾನು ಯಾಕೆ ಬಂದಿದ್ದೇನೆ, ನಾನು ಕಾಲ, ತಾನು ಇಲ್ಲಿ ಎಲ್ಲರನ್ನ ಸಂಹಾರ ಮಾಡ್ತಾ ಇದ್ದೇನೆ. ನಾನು ಮಾಡ್ತಾನೆ ಅವನು. ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಶಾಶ್ವತ ಅಲ್ಲ, ಇಲ್ಲಿ ಎಲ್ಲವೂ ನಾಶವಾಗ್ಲೇಬೇಕಾಗುತ್ತೆ ಒಂದಲ್ಲ ಒಂದಿನ. ಸೊ ಅದು ಅವನ ಇಚ್ಛೆ. ಅವನಿಗೆ ಯಾವಾಗ ಅಧರ್ಮ ಜಾಸ್ತಿ, ಈ ಭೂಮಿ ತಾಯಿ ಹೋಗಿ ಕೇಳ್ತಾಳೆ, ಇಲ್ಲ ತನ್ನ ಹತ್ರ ಆಗ್ತಾ ಇಲ್ಲ, ಅಧರ್ಮ ಜಾಸ್ತಿ ಆದಾಗ ಆ ಭಾರ ನನ್ನ ಹತ್ರ ಹೊತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹಸುವಿನ ರೂಪದಲ್ಲಿ ಹೋಗಿ ಕೇಳ್ತಾಳೆ, ಆಗ ಅವನು ಕೃಷ್ಣನಾಗಿ ಬಂದು ಇಲ್ಲಿ ಅಧರ್ಮವನ್ನು ನಾಶ ಮಾಡ್ಲಿಕ್ಕೆ ಬಂದಿರುವಂತಹದ್ದು, ಶಿಷ್ಟರನ್ನ ರಕ್ಷಣೆ ಮಾಡ್ಲಿಕ್ಕೆ. ಸೊ ಅದು ಅವನ ಮೂಲ ಉದ್ದೇಶ. ಅವನು ಅದಕ್ಕೆ ಬರ್ತಾನೆ, ಅದು ಅವನ ಕರ್ತವ್ಯ, ಅವನು ಮಾಡ್ತಾನೆ ಅದನ್ನು. ಹರೇ ಕೃಷ್ಣ. ಅಂದ್ರೆ ಪ್ರಭು, ಇದು ನಾವು ವಿಷ್ಣು ಅವತಾರಗಳು ಅಂತ ಅನ್ಬೋದಾ ಅಥವಾ ಕೃಷ್ಣ ಅವತಾರಗಳು ಅಂತ ಹೇಳ್ಬೋದಾ? ಇವು ವಿಷ್ಣು ಅವತಾರ ಅಂತಾನೆ ನಾವು ಕೇಳ್ಕೊಂಡ್ ಬಂದಿದ್ದೀವಿ ಇದುವರೆಗೂ. ಅಲ್ಲ, ಕರೆಕ್ಟ್. ವಿಷ್ಣುವಿನ ದಶಾವತಾರ ಅಂತ ನಾವು ಹೇಳ್ತೇವೆ. ವಿಷ್ಣುವಿನ ಅವತಾರಗಳು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ ಅಂತ. ಬಗ್ಗೆ ಕೃಷ್ಣ ಅನ್ನುವಂಥದ್ದು ಅವತಾರಿ. ಕೃಷ್ಣ ಅನ್ನುವಂತಹದ್ದು ಅವತಾರಿ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಹರೇ ಕೃಷ್ಣ. ಅವನು ಮೂಲ ರೂಪದಲ್ಲಿ ಬಂದಿದ್ದಾನೆ, ಆದ್ರೆ ಆರ್ಡರ್ ಅಲ್ಲಿ ಹೇಳಿರುವಂತಹದ್ದಷ್ಟೇ. ಹರೇ ಕೃಷ್ಣ. ಗುರುಜಿ, ನಾವು ಭಕ್ತಿ ಮಾರ್ಗದಲ್ಲೇ ಇದ್ದೀವಿ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅದು ನಾವು ಭಕ್ತಿ ಮಾರ್ಗದಲ್ಲೇ ಇದ್ದೀವಿ ಅನ್ನೋದು ನಾವಿರೋದು ಸರಿನಾ? ನಾವು ಭಕ್ತಿಲಿ ನಾವು ದೇವ್ರನ್ನ ಅನುಸಾರ ಇರೋದು ಸರಿನಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಗುರುಜಿ? ಇಲ್ಲ, ಅದಕ್ಕೆ ಮುಂದೆ ಬರುತ್ತೆ. ಅರ್ಜುನ ಇದೇ ಪ್ರಶ್ನೆಯನ್ನ ಕೇಳ್ತಾನೆ, ಯಾರು ಭಕ್ತರು, ಅವರ ಗುಣಲಕ್ಷಣಗಳೇನು? ಈಗ ಅವನು ಆ ಒಂದು ಅಧ್ಯಾಯ ಇದೆ, ಅದರಲ್ಲಿ ಅವನು ಕೇಳ್ತಾನೆ ಅವರು ಹೇಗಿರ್ತಾರೆ. ನಾವು ಅದೆಲ್ಲ ಅನುಭವಿಸ್ತಾ ಇದ್ರೆ ಖಂಡಿತವಾಗಿ ನಾವು ಭಕ್ತಿ ಮಾರ್ಗದಲ್ಲಿ ಇದ್ದೇವೆ ಅಂತ. ಆದ್ರೆ ಅವರಿಗೆ, ನಮ್ಗೆ ಆವಾಗ ಆ ಒಂದು ಕ್ಷಣದಲ್ಲಿ ಬೇರೆ ಯಾವ ಇಚ್ಛೆಯೂ ಇರುವುದಿಲ್ಲ, ಓನ್ಲಿ ಕೃಷ್ಣ ಕೃಷ್ಣ ಕೃಷ್ಣ. ಸಂತೋಷ. ಆ ರೀತಿಯಾದಂತ ಒಂದು ಕಾರಣ ಅವನು ಮುಂದೆ ಇದೆ, ಅಧ್ಯಾಯಗಳಿದೆ. ಜ್ಞಾನ ಯೋಗಕ್ಕೆ ಹೋದಾಗ ಅರ್ಜುನನೇ ಪ್ರಶ್ನೆ ಕೇಳ್ತಾನೆ, ಅವ್ರು ಹೇಗಿರ್ತಾರೆ, ಇವ್ರು ಹೇಗಿರ್ತಾರೆ ಅಂತ. ಆ ಪ್ರಶ್ನೆ ಕೇಳಿದ ಮೇಲೆ ಭಗವಂತ ಅದಕ್ಕೆ ಉತ್ತರ ಕೊಡ್ತಾನೆ, ಅವ್ರು ಹೀಗಿರ್ತಾರೆ ಅಂತ. ದೈವಾಸುರ ಸಂಪದ ವಿಭಾಗ ಯೋಗದಲ್ಲಿ ಇದೆ, ದೈವಿ ಸ್ವಭಾವದವ್ರು ಹೇಗಿರ್ತಾರೆ ಅದೇ ಅಂದ್ರೆ ನಾವು ನಿತ್ಯ ದೇವ್ರ ಪೂಜೆ ಮಾಡ್ತೀವಿ, ಭಕ್ತಿ ಮಾರ್ಗ ಶ್ಲೋಕಗಳನ್ನ ಹೇಳ್ಕೊತಿರ್ತೀವಿ, ಕೂತಾಗ ನಿಂತಾಗಲ್ಲ, ಆದ್ರೂ ಕೆಲವು ದಿನ ಬಿಡು ಕೊಡ್ತೀವಿ. ಆದ್ರೆ ನಾವು ಮಾಡೋ ಶುದ್ಧ ಭಕ್ತಿಯನ್ನ ನಾವು ಮಾಡಿದ್ರೆ ನಾವು ಇಲ್ಲಿ ಎಲ್ಲೂ ಬರುವುದಿಲ್ಲ, ನಾವು ಈ ತರ ಡಿಸ್ಕಷನ್ ಮಾಡೋದು ಇಲ್ಲ. ನಾವು ಶುದ್ಧ ಭಕ್ತರಾಗಿದ್ರೆ ನಾವು ಎಲ್ಲೂ ಇರುವುದಿಲ್ಲ, ನಾವು ಈ ತರದ ಒಂದು ಚರ್ಚೆಯನ್ನು ಮಾಡುವುದಿಲ್ಲ. ಆ ಶುದ್ಧ ಭಕ್ತಿಯೇ ಬೇರೆ. ಭಕ್ತಿಯ ಸಾಮೃತ ಸಿಂಧು ಅನ್ನುವಂಥದ್ದು ನಿಮಗೆ 3ನೇ ಲೆವೆಲ್ ಅಲ್ಲಿ ನೀವು ನೆಕ್ಸ್ಟ್ ಈ 18 ದಿವಸದ ಕೋರ್ಸ್ ಮುಗಿದ ಮೇಲೆ ನಾವು ಲೆವೆಲ್ 2 ಮಾಡ್ತೇವೆ. ಅಲ್ಲಿ ಭಗವದ್ಗೀತೆಯನ್ನ ಇನ್ನೂ ಹೆಚ್ಚು ಆಳವಾಗಿ ಎಲ್ಲಾ ಶ್ಲೋಕಗಳು, ಎಲ್ಲಾ ಅರ್ಥಗಳು, ಅದರ ಭಾವಾರ್ಥಗಳು ಅದನ್ನ ತಿಳ್ಕೊಳ್ಳುವಂತಹದ್ದಿರುತ್ತೆ. ಆಮೇಲೆ ನಾವು ಲೆವೆಲ್ 3 ಮಾಡ್ತೇವೆ. ಲೆವೆಲ್ 3ಯಲ್ಲಿ ಭಕ್ತಿ ರಸಾಮೃತ ಸಿಂಧು ಅನ್ನುವಂಥದ್ದೇ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಭಕ್ತಿಯನ್ನ ಹೇಗೆ ಮಾಡಬೇಕು, ಯಾವ ಲೆವೆಲ್ ಅಲ್ಲಿ ಭಕ್ತಿ ಆಗತ್ತೆ, ಕನಿಷ್ಠ ಭಕ್ತ, ಮಧ್ಯಮ ಭಕ್ತ, ಉನ್ನತ ಭಕ್ತ, ಭಕ್ತಿಯನ್ನ ಮಾಡುವವರಲ್ಲಿ ಅವ್ರು ಹೇಗಿರ್ತಾರೆ, ಅವರ ಗುಣಲಕ್ಷಣಗಳು. ನಾವೆಲ್ಲ ಈ ತರ ಸಂಸಾರ ಬಂಧನದಲ್ಲಿ ಇರುವುದೇ ಇಲ್ಲ ಶುದ್ಧ ಭಕ್ತರಾದ್ರೆ, ನಾವೆಲ್ಲ ಕಳ್ಸ್ಕೊಂಡಿರ್ತೇವೆ. ಹೌದು ಹೌದು, ಆಯ್ತಾ? ಸೊ ಆವಾಗಿನ ಡಿಸ್ಕಷನ್ನೇ ಬೇರೆ ಇರುತ್ತೆ. ಆವಾಗ ಯಾರು ಡಿಸ್ಕಷನ್ ಮಾಡ್ಬೇಕಂತಿಲ್ಲ. ನಾವು ಶುದ್ಧ ಭಕ್ತರಾಗಿದ್ರೆ ನಾವು ಯಾವ ಡಿಸ್ಕಷನ್ ಮಾಡೋದಿಲ್ಲ. ನಮ್ದು ಏನೇ ಡಿಸ್ಕಷನ್ ಇದ್ರೂ ಕೃಷ್ಣ ಮತ್ತೆ ನಮ್ಮ ನಡುವೆ ಮಾತ್ರ ಇರುತ್ತೆ. ಹೌದು ಗುರುಗಳೇ, ಧನ್ಯವಾದಗಳು. ಈಗ ನಮಗೆ ಏನಂದ್ರೆ ನಾವು ಈ ಬಂಧನದಲ್ಲಿ ಇದ್ದೇವೆ, ಅಲ್ಲಿಂದ ಹೊರಗೆ ಬರಬೇಕಾದದ್ದು ಭಕ್ತರ ಸಂಘದಿಂದ ಆಗತ್ತೆ. ಅದರಿಂದ ಹೌದು ಗುರುಗಳೇ,
ಆ ಒಂದು ಭಕ್ತಿಯಲ್ಲಿ ಧನ್ಯವಾದ. ಉನ್ನತಿ ಆಗ್ಲಿಕ್ಕೆ ಮೊದಲನೇದಾಗಿ ಹಾ ಮೊದಲು ಶ್ರದ್ಧೆ ಬೇಕು. ಭಜನ ಹಾ ಕ್ರಿಯೆ ಅಂದ್ರೆ ಹಾ ಶ್ರದ್ಧಾ ಭಜನ ಕ್ರಿಯೆ, ಆ ಹಾ ಆ, ಭಕ್ತರ ಸಂಘ, ಹಾ ಆಮೇಲೆ ಅನರ್ಥ ನಿವೃತ್ತಿ. ಈ ಅನರ್ಥ ನಿವೃತ್ತಿ ಅನ್ನುವಂಥದ್ದು ಸ್ವಲ್ಪ ಸಮಯ ನಾವು ಭಕ್ತಿ ಮಾರ್ಗದಲ್ಲಿ ಇದ್ದು ಬರುವಂತಹದ್ದು. ಅನರ್ಥ ನಿವೃತ್ತಿ ಅಂದ್ರೆ ನಮಗೆ ಯಾವುದು ಅನಾವಶ್ಯಕವಾದಂತಹ ಆಕರ್ಷಣೆಗಳಿದ್ದು ಜೀವನದಲ್ಲಿ ಅದು ಹೋಗುವಂತಹದ್ದು. ಹೌದು. ಸಂತೋಷ. ಧನ್ಯವಾದ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಹಾ ಅನರ್ಥ ನಿವೃತ್ತಿ, ಹಾ ಆಮೇಲೆ ನಿಷ್ಠೆ, ಹಾ ಆಮೇಲೆ ರುಚಿ, ಹ್ಮ್ ಆಮೇಲೆ ಭಾವ ಅಂದ್ರೆ ಹ್ಮ್ ನಿಷ್ಠೆ ಭಾವ, ಆಮೇಲೆ ಪ್ರೇಮ. ಪ್ರೇಮ ಹ್ಮ್ ಭಕ್ತಿ ಅನ್ನುವಂಥದ್ದು ಅತ್ಯುನ್ನತ ಭಕ್ತಿ. ರಾಧೆ ಹ್ಮ್ ಅಥವಾ ಈ ಗೋಪಬಾಲರು, ಹ್ಮ್ ಈ ವಾತ್ಸಲ್ಯ ಭಕ್ತಿಯಲ್ಲಿ ಈ ನಂದ ಮಹಾರಾಜ, ಯಶೋಧೆ, ಅವರೆಲ್ಲ ಕೃಷ್ಣನ ಜೊತೆಗೆ ಭಕ್ತಿ ಮಾಡ್ತಾ ಇರುವಂತಹದ್ದು. ಹ್ಮ್ ಹ್ಮ್ ಅದು ಸಂತೋಷ ಭಕ್ತಿ. ಆಗುತ್ತೆ. ಹರೇ ಕೃಷ್ಣ. ಅದು ಬಹಳ ಸಂತೋಷ. ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಹಾ ನೀವು ಹಾ ಇನ್ನೂ ಇದೆ, ಸಮಯ ಇದೆ. ಹೌದು ಈಗ ಸ್ಟಾರ್ಟ್ ಮಾಡಿದೆ, ಮೊದಲನೇ ಹೆಜ್ಜೆ ಇಟ್ಟಿದ್ದೇವೆ. ಸೊ ಹೌದು. ಈ ತರ ನೀವು ಭಕ್ತರ ಸಂಘದಲ್ಲಿ ಇದ್ದಾಗ ಹೆಚ್ಚು ಹಾ ಹೆಚ್ಚು ತಿಳ್ಕೊಳ್ಳೋದ್ರಿಂದ, ಅದರಿಂದ ಭಗವಂತ ಹೇಳ್ತಾನೆ ಏನು, ಪ್ರಶ್ನೆ ಮಾಡೋದ್ರ ಮುಖಾಂತರ ನಾವು ಅರ್ಥ ಮಾಡ್ಕೋ. ಸರಿಯಾದ ಇದು ಈ ರೀತಿಯಾಗಿ ಯಾರ ಹತ್ರ ಸರಿಯಾದ ಗುರುವಿನ ಆಶ್ರಯದಲ್ಲಿ ನಾವಿರ್ಬೇಕು. ಗುರು ಹೌದು ಆಶ್ರಯ ಬಹಳ ಮುಖ್ಯ. ನಮ್ಗೆ ಹೌದು ಮುಕ್ತಿ ಕಡೆಗೆ ಹೋಗ್ಬೇಕಂದ್ರೆ ಗುರು ಆಶ್ರಯ ಬಹಳ ಮುಖ್ಯ. ಗುರು ಖಂಡಿತ. ಆಶ್ರಯ ಇಲ್ಲದೇನೆ ಸುಮ್ಮನೆ ಅಲ್ಲಿ ಇಲ್ಲಿ ಏನೇನೋ ಓದ್ಕೊಂಡು ನಾವು ಹೋಗ್ತೀವಿ ಅಂದ್ರೆ ಯಾವುದು ಶಾಶ್ವತವಾದ ಜ್ಞಾನ ನಮ್ಗೆ ಸಿಗೋದಿಲ್ಲ. ಹೌದು ಹೌದು. ಆ ಹೌದು ಜ್ಞಾನಗಳು ಖಂಡಿತ ಕೆಲಸನೂ ಖಂಡಿತ ಮಾಡೋದಿಲ್ಲ. ಖಂಡಿತ ಗುರುಗಳೇ, ಅದಂತ ಸತ್ಯ. ಹರೇ ಕೃಷ್ಣ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ. ಧನ್ಯವಾದಗಳು. ಸ್ವತಃ ವಂದನಮಂಡ. ಹರೇ ರಾಧಾ ಮಾತೆನೇ ಅವರು ತನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡಿರ್ತಾರೆ ಪ್ರಭುಜಿ. ಕೃಷ್ಣ ಹ್ಮ್ ರಾಧೆ ಅನ್ನುವಂತಹದ್ದು ಬೇರೆ ಯಾರೂ ಅಲ್ಲ, ಭಗವಂತನ ಅಂತರಂಗ ಶಕ್ತಿ. ಹೌದು. ರಾಧೆಯ ಕೃಪೆ ಇಲ್ಲ ಅಂದ್ರೆ ನಮ್ಗೆ ಕೃಷ್ಣನ ಪ್ರಾಪ್ತಿ ಆಗೋದಿಲ್ಲ. ಅದೇ ಇಲ್ಲ. ಹೌದು, ಅವರು ಆಕ್ಚುಲಿ ಈ ಈ ದ್ವಾಪರ ಯುಗವನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅವ್ರಿಗೆ ಒಂದು ಶಾಪ ಸಿಕ್ಕಿರುತ್ತೆ. ಆ ಶಾಪಗ್ರಸ್ತರಾಗಿ ಅವ್ರು ಈ ಭೂಮಿಗೆ ಬರ್ತಾರೆ ಅವತಾರ ಎತ್ಕೊಂಡು. ಹ್ಮ್ ಅಲ್ಲ, ಕಥೆ ಏನೋ ಇರ್ಬೋದು. ಕೃಷ್ಣ ಅವನು ಎಲ್ಲೂ ಬರ್ಬೋದು, ಎಲ್ಲೂ ಹೋಗ್ಬೋದು, ಹೆಂಗೂ ಬರ್ಬೋದು, ಹೆಂಗೂ ಹೋಗ್ಬೋದು. ಓಕೆ. ಹರೇ ಕೃಷ್ಣ. ಧನ್ಯವಾದಗಳು. ವಾಂಚಾಕಲ್ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ,
हरे राम 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 हरे हरे कृष्ण 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 हरे राम 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 हरे हरे कृष्ण 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 हरे राम राम हरे हरे कृष्ण 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 हरे राम राम हरे हरे 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 कृष्ण कृष्ण हरे राम हरे हरे कृष्ण कृष्ण हरे राम हरे हरे कृष्ण कृष्ण हरे राम राम हरे हरे कृष्ण ಧನ್ಯವಾದಗಳು ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಭಗವದ್ಗೀತಾ ಗ್ರಂಥರಾಜಿಗೆ ಜಯವಾಗಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜಯವಾಗಲಿ ಎಲ್ಲ ಭಕ್ತರಿಗೂ ಜಯವಾಗಲಿ ಧನ್ಯವಾದಗಳು ಎಲ್ರಿಗೂ ಮತ್ತೊಮ್ಮೆ ಶುಭರಾತ್ರಿ ಧನ್ಯವಾದ ಪ್ರಭುಜಿ. ಧನ್ಯವಾದಗಳು. ಅಟೆಂಡೆನ್ಸ್ ಎಲ್ಲ ಧನ್ಯವಾದಗಳು ಹಾಕಿ ಎಕ್ಸಾಮ್ ಕಂಪ್ಲೀಟ್ ಮಾಡಿ ದಯವಿಟ್ಟು ಹರೇ ಕೃಷ್ಣ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಧನ್ಯವಾದಗಳು ಗುರುಜಿ.